शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। ರಕ್ಷಸಿಸ್ ಬರ್ತೀರಾ? ಹಾಯ್ ರಕ್ಷಸಿಸ್, ವೆಲ್ಕಮ್. ಗುಡ್ ಮಾರ್ನಿಂಗ್ ರಕ್ಷಸಿಸ್. ಮರ್ದು ಪರಿಯರೆ ಆಟಿದ ಮೋಸದ ರಕ್ಷಸಿಸ್ ಮರ್ದು ಪರಿಯರ ಗಂಜಿ ತಿನಿಯರ. ಗುಡ್ ಮಾರ್ನಿಂಗ್ ಪನದೊಲ್ಲೇರು. ಥ್ಯಾಂಕ್ ಯು ಗುಡ್ ಮಾರ್ನಿಂಗ್ ಇರೇಗಿಲ್ಲ. ವೆಲ್ಕಮ್ ಲೈವ್. ಪಾರ್ಸಲ್ ಬರ್ಕೊಂಡು ಸಿಸ್ ದೊಡ್ಡಮ್ಮ ಇಲ್ಲಾರ್ದು ಅಂದೆ. ಓಕೆ ಎಂಕಲ ಅಮ್ಮ ಮಲ್ತಿತ್ತೇರ ಗಂಜಿಲಾಂಡ್ ಉಂದಲಾಂಡ್ ಎಂಕಲ ಗೊತ್ತಿಜ್ಜಿ ಮಲ್ಪೆರೆ ಎಂಕಲ ಮರ್ದು ಮಲ್ಪೆರೆ ಗೊತ್ತಿಜ್ಜಿ ಗಂಜಿ ಆಡಲ್ಲ ಮಲ್ಪೆ ಅಣ್ಣ ಇನ್ನು ಅಮ್ಮನೇ ಮಲ್ತೇರು ಪೂರ ಮಲ್ತ ಅಮ್ಮ ಬೇಗ ಮಲ್ದೇರು ತಿಂದುಲಾಂಡ್. ನೀಕು ಅಜ್ಜಾನೆ ಉಪ್ಪುನೆ. ಹಾಂ ಹಾಯ್ ಗುಡ್ ಮಾರ್ನಿಂಗ್ ದುರ್ಗಾ ಸಿಸ್ ಪನಂದೊಲೆ. ಗುಡ್ ಮಾರ್ನಿಂಗ್ ಶಾಂತ ಸಿಸ್, ವೆಲ್ಕಮ್ ಶಾಂತ ಸಿಸ್. ಮರ್ದು ಪರಿಯಾರ ಎಷ್ಟು ಗಂಟೆಗೆ ಹೇಳುತ್ತೀರಾ? ನಾನಿವತ್ತು 5 ಗಂಟೆಗೆ ಎದ್ದಿದ್ದೇನೆ. ನಿಡೋನಿ ಅವರೇ ಶುಭೋದಯ. ರಾಜ್ಕುಮಾರ್ ಅವರು ವೆಲ್ಕಮ್, ಶುಭೋದಯ ನಿಮಗೆ. ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ. ಶಾಂತಿ ಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ರಾಜ್ಕುಮಾರ್ ಬ್ರೋ ಗುಡ್ ಮಾರ್ನಿಂಗ್. ಮರ್ದು ಪರಿಯಾರ ರಾಜ್ಕುಮಾರ್ ಬ್ರೋ. ಗಂಜಿ ತಿನ್ಯಾರ ಮೆತ್ತದ. ನಿಡೋನಿ ಅವರೇ ಕಾಫಿ ಆಯಿತಾ ನಿಮ್ಮದು? ನಮ್ಮದಿನ ಸ್ನಾನ ಪೂಜೆ ಇಲ್ಲ. ಹೌದಾ? ಓಕೆ ನಮ್ಮದು ಇದು ಇವತ್ತು ಆಟಿದ ಅಮಾವಾಸ್ಯೆ ಅಲ್ಲ, ಹಾಗೆ ನಮಗೆ ಮದ್ದು ಕುಡಿಲಿಕ್ಕಿತ್ತಲ್ಲ ಇವತ್ತು, ಹಾಗೆ ಮದ್ದೆಲ್ಲ ಕುಡ್ದಾಗಿದೆ, ಗಂಜಿ ತಿಂದಾಗಿದೆ, ಬೆಡ್ ಚಹಾ ಆಗಿದೆ. ಓ ಹೌದಾ, ಬೆಡ್ ಕಾಫಿ ಕುಡಿತೀರಾ? ಓಕೆ ಗುಡ್ ಮಾರ್ನಿಂಗ್ ರಕ್ಷಸಿಸ್ ಅಂತ ಹೇಳಿದೆ. ಜೋರು ಮಳೆ ಮಾರ್ರೆ. ಶಾಲೆಗೆ ರಜೆ ಕೊಟ್ಟಿದ್ದಾರೆಲ್ಲ, ಶಾಲೆಗೆ ರಜೆ ಕೊಟ್ಟಿದ್ದಾರೆ ನಿನ್ನೆ. ಚಕ್ಕೆ ಅಂದರೆ ಏನು? ಚಕ್ಕೆ ಅಂದರೆ ಯಾಕೆ? ಕೆತ್ತೆ ಇದು ಯಾಕೆ ಚಕ್ಕೆ ಅಂದರೆ? ಸುರೇಶ್ ಅವರು ಬಂದರು. ಹಾಯ್ ಸುರೇಶ್ ಅವರೇ, ವೆಲ್ಕಮ್. ಸುರೇಶ್ ಅವರು ಒಂದು ಲೈಕ್ ಕೊಡಿ. ಶಾಂತಸಿಸ್ ಮೂಲು ದಾಲ ಇಜ್ಜು ಅಂದಿ ಅವಳಿಜ್ಜತೆ. ಹಾಯ್ ಮಾಮಿ ಬಂದ್ರೆ. ಗುರುಶೆಟ್ರೆ ಹಾಯ್ ಗುರುಶೆಟ್ರೆ ಮರ್ದು ಪರಿಯಾರ ಗಂಜಿ ತಿನಿಯಾರ. ಕೆ ಬಿ ಬಾಸ್ ಅವ್ರು ಬಂದರು. ಕೆ ಬಿ ಬಾಸ್ ಅವರೇ ವೆಲ್ಕಮ್. ಕಾಫಿ ಆಯ್ತಾ ಕೆ ಬಿ ಬಾಸ್ ಅವರೇ? ಹಾಯ್ ಇರೇ, ನಾನು ಉಪ್ಪು ಕಬ್ಬುಣ್ಣ ಉಂಡಿಯೇ ತೋದು ಉಪ್ಪು ಕಬ್ಬುಣ್ಣ ದಾದೆ. ಗುಡ್ ಮಾರ್ನಿಂಗ್ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಕೆ ಬಿ ಬಾಸ್ ಅವರೇ ವೆಲ್ಕಮ್. ಚಾಂಡ್ ಗಂಜಿ ತಿನಿಯ ಮರ್ದು ಪರಿಯ ಪೂರಾಣ್ ಎಂಚೋಲಾರು ಯಾಶರ್ಲೆ ಗುರುಶೆಟ್ರೆ ಈರೆಂಚೋಲಾರು ಒಂದು ಲೈಕ್ ಕೊಡ್ರಿ. ಲೈಕ್. ಕಾಫಿ ಆಯಿತಾ ಸಿಸ್ಟರ್? ಆಗಿದೆ ಕೆ ಬಿ ಅವರೇ, ನಿಮ್ದಾಯ್ತಾ ಕಾಫಿ? ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶುಂಠಿ ಅಂದರೆ ಏನು ಅಂತ ಕೇಳ್ತಾರೆ. ಶುಂಠಿ ಅಂದರೆ ಶುಂಠಿ, ಜಿಂಜರ್ ಶುಂಠಿ ಅಂದರೆ. ಕೆ ಬಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ ಅವರು ಬಂದು ನಮಸ್ಕಾರ, ಶುಭೋದಯ. ಆರಾಮಿದ್ದೀರಾ? ಹಾಂ ಆರಾಮಿದ್ದೇನೆ ಸ್ವಾಮಿ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಕೆ ಬಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಬಾಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಚಾಣ ರಕ್ಷಸಿಸ್ ಅಂತ ಕೇಳ್ತಾ ಇದ್ದಾರೆ. ಕುಮಾರ್ ಲೈಕ್ ಕೊಡಿ. ಲೈಕ್ ಕುಮಾರ್ ಅವರೇ. ಕೆ ಬಿ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಯಾವ ಊರು ಮಾರ್ರೆ? ಮಂಗಳೂರು ನಮ್ಮದು, ನಮ್ಮ ತುಳುನಾಡು. ಹಾಯ್ ಗುರುಬ್ರು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಬಾಸ್ ಅವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಯಾನು ಊರಿದಿತ್ತಂಡ ಮರ್ದು ಪಡ್ತೋಲಿ ಮಾರೆ ಮುಲ್ಪ ಬೀಜ ಪಡು ಈ ಗುರು ನಾಯ್ತು ಅಲ್ಲ. ಮಲೆನಾಡಿನಲ್ಲಿ ಕಷಾಯ ಕುಡಿತಾರೆ ಅಂತೆ. ರಾತ್ರಿ ನೆನೆಸಿ ಕೇಳಿದೆ, ಚಕ್ಕೆ ಅಂದರೆ ದಾಲ್ಚಿನ್ನಿ ಚಕ್ಕೆನ ಅಥವಾ ಬೇರೆನಾ ಅಂತ ಕೇಳಿದೆ. ಚಕ್ಕೆ ಅಂದರೆ ದಾಲ್ಚಿನ್ನಿ ಚಕ್ಕೆ, ಅದುವೇ ಚಕ್ಕೆ. ಬಿರಿಯಾನಿಗೆಲ್ಲ ಹಾಕ್ತಾರಲ್ಲ ಅದು.
ಗುರುಶೆಟ್ಟಿ ಅಂತ ಕರೀತಾ ಇದ್ದಾರೆ ರಾಕ್ಷಸಿಸ್. ನಾನು ಹಾವೇರಿ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಯವರು. ಹೌದಾ ಸ್ವಾಮಿಯವರೇ? ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಮಗೆ ಲೈವಿಗೆ ಬಂದದಕ್ಕೆ. ಮಹಾದೇವರವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಾ ಮ್ಯಾಮ್ ಅಂತ ಹೇಳ್ತಾ ಇದ್ದಾರೆ. ಗುರುಶೆಟ್ಟಿ ಇನಿ ಬೇಗ ಇನಿ ಅಮಾವಾಸ್ಯತ ಮಾರ್ರೆ, ಈಗ ಬೇಗ ಬರ್ತೀನಿ. ಹೇಮಂತ್ ಮರ್ದು ಬರಿಯಾರ? ನಿಮ್ಮ ಹೆಸರು ಏನು? ಯಾವ ಊರು ಅಂತ ಕೇಳ್ತಾ ಇದ್ದಾರೆ ಲಕ್ಷ್ಮಣ ಅವರು. ನಮ್ಮದು ಮಂಗಳೂರು ಲಕ್ಷ್ಮಣ ಅವರೇ. ನನ್ನ ಹೆಸರು ಸಂಗೀತ ಅಂತ. ನಮಸ್ಕಾರ ನಿರೋನಿ ಅನ್ನಾರ ಅಂತ ಹೇಳ್ತಾ ಇದ್ದಾರೆ ಸ್ವಾಮಿಯವರು. ಹಾಯ್ ಶಾಂತಂ ಪಾಪಮ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ. ಹೌದೌದು, ಲೈಕ್ ಕೊಡಿ ಆಯಿತಾ. ಶಾಂತಕ್ಕ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಎಂಕ್ ಕಷಾಯ ಪಾರ್ಸಲ್ ಬಾತ್ಕೊಂಡು ಶಾಂತ ಸಿಸ್ ದೊಡ್ಡಮ್ಮ ಇಲ್ಲಾರ್ದು ಪನದುಲ್ಲೇರು ಯಾನ್ ಕಾತೋಂದುಲ್ಲೆ ಅಂದು ಪನದುಲ್ಲೇರು. ಸಿದ್ದುಳವರು ಬಂದರು. ಹಾಯ್ ಸಿದ್ದುಳವರು, ವೆಲ್ಕಮ್. ಹಾಯ್ ಭುವನರ ಅಂತ ಹೇಳ್ತಾ ಇದ್ದಾರೆ. ಮರ್ದು ಪರಿಯ ಮರ್ದು ಪರಿಯ ಗಂಜಿ ತಿನಿಯ ಪೂರಾಣಿ ಹೇಮಂತ್ ಉಲ್ಲೇನ ಮಾರೆ ಉಳ್ಳಿರಿ ಸ್ವಾಮಿಗಳೇ ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ ನಿಡೋಣಿಯವರು. ಶಾಂತ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಾಡಲೊಂದು ಸೊಪ್ಪು ಸಿಗ್ತದೆ. ಹೌದೌದು, ಕಾಡಲೊಂದು ಸೊಪ್ಪು ಸಿಗ್ತದೆ ಮಾರ್ರೆ, ತರಬೇಕದನ್ನು. ನಾನು ಸುನಿಲ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸುನಿಲ್, ವೆಲ್ಕಮ್. ಲೈಕ್ ಕೊಡಿ ಆಯಿತಾ. ಜಗದೀಶ್ ಅವರು ಹಾಯ್ ಅಂತ ಹೇಳಿದೆ. ಹಾಯ್ ಜಗದೀಶ್ ಅವರೇ, ಮತ್ತೆ ಸಿಗುವೆ. ನಿಡೋಣಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಾ. ಮತ್ತೆ ಲಿರಿಕ್ಸ್ನೊಂದಿಗೆ ಬನ್ನಿ ಆಯಿತಾ. ಯಾವುದಾದ್ರೂ ಒಳ್ಳೆಯದು ಸಾಂಗ್ ಇದೆ ಲಿರಿಕ್ಸ್ ತಗೊಂಡು ಬನ್ನಿ. ಮೈ ನಿಲಿಕೆ ಮಲ್ಲಿಗೆದ ಅಲಂಕಾರದ ಆ ಲಿರಿಕ್ಸ್ ತಗೊಂಡು ಬನ್ನಿ, ಹಾಡ್ತೇನೆ ನಾನು. ನಿಡೋಣಿ ಅವರೇ ಮತ್ತೆ ಸಿಗೋ. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿಡೋಣಿ ಅವರೇ. ಯಾನ ಲಕ್ಕದ್ಜಿ ಓ ಅಂದೆ. ಗುಡ್ ಮಾರ್ನಿಂಗ್ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹರೀಶ್ ಅವ್ರು ಬಂದರು. ಆಟಿ ಅಮಾವಾಸ್ಯದ ಎಡ್ಡೆಪ್ಪಲು. ಥ್ಯಾಂಕ್ ಯು ಹರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇರೇಗಲ ಮರ್ದು ಪರಿಯಾರ ಹರೀಶ್ ಬ್ರೋ, ಮರ್ದು ಪರಿಯಾರ ಗಂಜಿ ತಿನ್ನಿಯಾರ. ರಮೇಶ್ ಮಡಿಕಿ ಅವರು ಹಾಯ್ ಗುಡ್ ಮಾರ್ನಿಂಗ್ ಅಂತೇಳಿ. ಹಾಯ್ ರಮೇಶ್ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಶಾಂತಕ ಚಾಣ ಅಂತ ಕೇಳ್ತಾ ಇದ್ದಾರೆ. ದಿನೇಶ್ ಅವರು ಬಂದರು. ಗುಡ್ ಮಾರ್ನಿಂಗ್ ಮ್ಯಾಮ್ ಅಂತ. ಗುಡ್ ಮಾರ್ನಿಂಗ್ ದಿನೇಶ್ ಅವರು, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಮುಂಜಾನೆ ಒಂದು ಭಕ್ತಿ ಸಾಂಗ್ ಆಡಿ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸಾಂಗ ಒಂದು ಶ್ಲೋಕ ಹೇಳ್ತೇನೆ, ಆಗ್ಬೋದಾ? ಭಕ್ತಿ ಸಾಂಗ್. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ನಿನ್ನೀ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ನಿನ್ನೀ ನಾಮಕ್ಕೆ ಕೊನೆಯಿಲ್ಲ, ನಿನ್ನ ದಯೆಗೆ ಎಣೆಯಿಲ್ಲ. ದೇವರೇ ನೀನು ನಿಜವಪ್ಪ ಬಾಲಕನಾಗಿ ಅಯ್ಯಪ್ಪ. ಮಳೆ ಜಾಸ್ತಿನ ನಿಮ್ಮಲ್ಲಿ? ಹೌದೌದು, ಶಾಲೆಗೆ ರಜೆ ಕೊಟ್ಟಿದ್ದಾರೆ ಸ್ವಾಮಿಯವರೇ. ಮಳೆ ತುಂಬ ಇದೆ. ಶಾಂತ ಮ್ಯಾಮ್ ಚಾಪರಿಯರ್ ಅಂತ ಕೇಳ್ತಾರೆ. ಅಮ್ಮ ನಾನು ಬಂದೆ. ಇಂಡಿಯನ್ ಆರ್ಮಿ ಶ್ಯಾಮಲ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಕಾಡಿನಲ್ಲಿ ಸಿಗೋದು ರಾತ್ರಿ ತರ್ತಾರೆ ಅಂತೆ, ಅದೇ ದಾಲ್ಚಿನ್ನಿ ಚಕ್ಕೆನಾ ಅಥವಾ ಮದ್ದು ಬೇರೆನಾ? ಅದು ಬೇರೆ. ಅದಕ್ಕೆ ಎಂತ ಹೆಸರು ಗೊತ್ತು ನೀರೋಡಿ ಅವರೇ? ಅದಕ್ಕೆ ಪಾಲೆದ ಕೆತ್ತೆ ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ. ಪಾಲೆದ ಕೆತ್ತದ ಅದು ಚಕ್ಕೆ ಅಲ್ಲ, ಅದು ಬೇರೆಯೇ ಮದ್ದು. ಅದು ಬೆಳಿಗ್ಗೆ ಒಂದು 4 ಗಂಟೆ ಹೊತ್ತಿಗೆ ಹೋಗಿ ತರುವುದು. ಅದು ಒಂದೇ ದಿನ ಮಾತ್ರ ತರಲಿಕ್ಕೆ ಆಗೋದು ಅದು. ಇವತ್ತು ನಾವು ಕುಡಿತೇವಲ್ಲ ಮದ್ದು, ಪಾಲೆದ ಕೆತ್ತದು ಮದ್ದು ಅಂತ ಹೇಳ್ತಾರೆ. ಅದಕ್ಕೆ ಪಾಲೆದ ಕೆತ್ತದ ಅಂತ ಹೆಸರಿರ್ತದೆ. ಮತ್ತು ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ನಮ್ಮ ಇದ್ರ ತುಳುವಲ್ಲಿ ಪಾಲೆದ ಕೆತ್ತೆ ಅಂದರೆ ಅದು 4 ಗಂಟೆ ರಾತ್ರಿಗೆ ಹೋಗಿ ಬೆಳಿಗ್ಗೆ 4 ಗಂಟೆ ಟೈಮ್ ಉಂಟಲ್ಲ, ಆಗ ಹೋಗಿ ತರ್ತಾರೆ. ತಂದು ಅದರೆಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಕ್ಲೀನ್ ಮಾಡಿ ಮತ್ತು ಅದನ್ನು ಕಡೆದು ಅದರಲ್ಲಿ ಸೋಸಿ ಮತ್ತೆ ಕುಡಿಯುವುದು ನಾವು. ಅದಕ್ಕೆ ಕೆಲವು ಹಾಕ್ತಾರೆ ಅಷ್ಟೆಲ್ಲ ಕಡೆಯುವಾಗ. ನನಗೆ ಗೊತ್ತಿಲ್ಲ, ಅಮ್ಮ ಮಾಡ್ತಾರೆ ಹಾಗೆ. ಅಂದೇ ರಾಕ್ಷಸಿಸ್ ಅಂತ ಹೇಳ್ತಿದ್ರೆ. ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳ್ತಿದ್ದಾರೆ. ಗುಡ್ ಮಾರ್ನಿಂಗ್ ಸ್ಯಾಮಲ್, ವೆಲ್ಕಮ್. ದಿನೇಶ್ವರ ಹಾಯ್ ಅಂತ ಹೇಳ್ತಾರೆ. ಚಾಂಡ್ ಉರ್ದು ದೋಸೆ ಪಣೊಂದುಲ್ಲೆ. ಹೇಮಂತ್ ಶಾಂತಕ್ಕ ದಾದ ಮಲ್ಪುವಾರ. ಅಮ್ಮ ತಿಂಡಿ ಕಾಫಿ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಬ್ರ್ಯಾಂಡ್ ಅವರು ಹಾಯ್ ಅಂತ ಹೇಳ್ತಾರೆ. ಬ್ರ್ಯಾಂಡ್ ಅವರೇ ಒಂದು ಲೈಕ್ ಕೊಡಿ. ಆ ಥರ ಸಾಹಿತ್ಯ ಇಲ್ಲ, ಕೇವಲ ತತ್ವಪದಗಳಿವೆ ನನ್ನ ಹತ್ರ. ಹೌದಾ? ಓಕೆ. ಇನ್ನೊಮ್ಮೆ ಇದ್ದರೆ ಯಾವುದಾದ್ರೂ ಭಜನೆ ಸಾಂಗ್ ಎಲ್ಲ ಇದ್ದರೆ ಹಾಕಿ ಆಯಿತಾ, ನಾನು ಹಾಡ್ತೇನೆ ಗೊತ್ತಿದ್ದರೆ. ಚರಣ್ ರೆಡ್ಡಿ ಅವರು ಹರ ಮಹಾದೇವ್ ಅಂತ ಹೇಳ್ತಾರೆ. ಹರ ಮಹಾದೇವ ಚರಣ್ ರೆಡ್ಡಿ ಅವರೇ, ಒಂದು ಲೈಕ್ ಕೊಡಿ ಆಯಿತಾ. ಶಾಂತ ನಮ್ಮ ಊರಿಗೆ ಬೈದರ ಕಷಾಯ ಪರ್ರೆಗ್ ಇಜ್ಜಿ ಯಾರು ಬಾಂಬೆ ಡುಲ್ಲೇರು. ದಿನೇಶ್ ಅವರು ಗುಡ್ ಮಾರ್ನಿಂಗ್ ಅಂತ. ಗುಡ್ ಮಾರ್ನಿಂಗ್ ದಿನೇಶ್ ಅವರು, ವೆಲ್ಕಮ್. ಆಡು ಉರ್ದು ದೋಸೆ ಮಂತ್ ನಲ್ಲ ಪಡ್ತುಜಿ ಮರ್ದು ಇತ್ತೆ ಪರೋಡು ಅಂದೆ ಎಂಕಲಾಂಡಿ ಮರ್ದುಲಾಂಡು ಗಂಜಿಲ ತಿಂದಾಂಡು. ಶನಿವಾರ
ಸುಬ್ಬು ಅವರು ಬಂದರು. ಹಾಯ್ ಸುಬ್ಬು ಅವರೇ, ವೆಲ್ಕಮ್ ಸುಬ್ಬು ಅವರೇ. ಒಂದು ಲೈಕ್ ಕೊಡಿಯಪ್ಪ. ಒಂದು ಮೂಲು ಕಷಾಯ ಇಜ್ಜಿ ಗುರುಬ್ರು ಅಂದಂದು. ಹಾಯ್ ಬಾನ್ವಿಸಿಸ್, ಹಾಯ್ ವೆಲ್ಕಮ್ ಬಾನ್ವಿಸಿಸ್. ಚಾ ಪರಿಯರ, ತಿಂಡರ ಮರ್ದು ಪರಿಯರ, ಗಂಜಿ ತಿನ್ಯಾರ, ನಂದಗೋಕುಲ ನಮ್ಮ ಬೃಂದಸಿಸ್ ಬರ್ತೀರಿ. ಬೃಂದಸಿಸ್ ವೆಲ್ಕಮ್. ಬೃಂದಸಿಸ್ ಮೋನು ಆಡಿ ಚಾನಲ್. ಸಂಗೀತ ಅಕ್ಕ, ನಮ್ಮದು ಈವೆಂಟ್ ಫ್ಲವರ್ ಡೆಕೋರೇಷನ್, ಪ್ಲೀಸ್ ನಮಗೆ ರೆಫರ್ ಮಾಡಿ ಅಕ್ಕ, ಮೆಸೇಜ್ ಪಿನ್ ಮಾಡಿ. ಓಕೆ ಓಕೆ. ನೋಡಿ ಚರಣ್ ರೆಡ್ಡಿ ಇದ್ದಾರೆ, ಅವರದು ಈವೆಂಟ್ ಮ್ಯಾನೇಜ್ಮೆಂಟ್ ಅಂತೆ. ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡೋದಾದರೆ ಇಲ್ಲಿ ಪಿನ್ ಐಡಿಯಲ್ಲಿ ಉಂಟು ಅವರ ಹೆಸರು, ನೋಡಿ ಆಯಿತಾ. ಹೇಮಂತ್ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ, ಗುಡ್ ಮಾರ್ನಿಂಗ್ ಅಂತೇಳಿ. ಬಾನ್ವಿಸಿಸ್ ಚಾಪರಿಯರೇ ಹಾಯ್ ಬಾನ್ವಿಸಿಸ್ ಅಂದರೆ ಪಿನ್ ಮಲ್ಪಲೆ ಅಕ್ಕ. ಓ ದೇವಾ, ಒಂಜಿ ಪಿನ್ ಮಲ್ತೀನಿ ಇತ್ತೆ, ಒಂಜಿ 10 ನಿಮಿಷ ಹೊಡೆದು ಮಲ್ಪೊಡೆ ಬಾನ್ವಿಸಿಸ್, ಬೇಜಾರು ಮಲ್ಪೊಚ್ಚಾವೆ. ಶಾಂತ ಅಕ್ಕ ಬನದೊಲ್ಲೇರು, ಹಾಯ್ ಬಾನ್ವಿ ಅಮ್ಮ, ಗುಡ್ ಮಾರ್ನಿಂಗ್ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಸ್ಯಾಮಲ್ ಅವರು. ಸುಧೀರ್ ಕಪೂರ್ ಏಕ್ ಲೈಕ್ ರೀಜೆ ಎಂಚ ಉಲ್ಲಾರ ಅಕ್ಕ ಅಂತ ಕೇಳಿದೆ. ನಾನು ಹುಷಾರುಲ್ಲ ಚರಣ್ ಈರೆಂಚ ಉಲ್ಲಾರು ಏಪಲ ಪರೋಡು ಪಲ್ಲೆ. ಓ ಏಪಲ ಪರೋಡು. ಶಾಂತ ಸಿಸ್ ಹಾರ್ಟ್ ಕೊಡೋದು. ಥ್ಯಾಂಕ್ ಯು. ಮೊಬೈಲ್ ತೊಗೊಂದುಲ್ಲ ಏಮಂತ ಪಣದುಲ್ಲೇರೆ ಅಕ್ಕ. ಏಪಲ ಪರ್ಲೆಡು ಪಲ್ಲೆ. ಓ ಏಪಲ ಪರೋಡು. ಅವು ಇನಿ ಮಾತ್ರ ಪರ್ರೆ. ಮನಶ್ರೀ ಅವರು ಟಿಫಿನ್ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಮನಶ್ರೀ ಅವರು ವೆಲ್ಕಮ್. ಬಾನ್ವಿಸಿಸ್ ವೆಲ್ಕಮ್. ನಾನು ಮಂಗಳೂರು ಹತ್ತವರ ಕಟ್ಟೆ ಪಕ್ಕ ಇಲ್ಲಿ ಕೆಲಸ ಮಾಡಿದೆ 4 ತಿಂಗಳು. ನಮ್ಮ ಈಸಿ ಡೇ ಮುಂದೆ ಒಂದು ಅಂಗಡಿ ಇತ್ತು, ಅಲ್ಲಿ ಲಸ್ಸಿ ಸಿಕ್ಕಿತ್ತು. ಎಷ್ಟು ಚೆಂದ ಇತ್ತು ಅಂದರೆ, ನಿಮ್ಮ ಕಡೆ ಚೆಂದ ಮಾಡ್ತಾರೆ. ಹೌದೌದು, ಲಸ್ಸಿ ಚೆಂದ ಮಾಡ್ತಾರೆ ನಮ್ಮ ಕಡೆ. ಎಲ್ಲ ಅಡಿಗೆಗಳನ್ನು ಕೂಡ ಚೆಂದ ಮಾಡ್ತಾರೆ ನಮ್ಮ ಊರಿನಲ್ಲಿ. ಮಂಗಳೂರು ಅಂದರೆ ಅದಕ್ಕೆ ಫೇಮಸ್ ಅಲ್ಲ. ಮೀನು ಕೂಡ ಚೆಂದ ಸಿಗ್ತದೆ ಇಲ್ಲಿ. ಬಾನ್ವಿ ಅಮ್ಮ ತಿಂಡಿ ಕಾಫಿ ಆಯಿತು ಅಂತ ಕೇಳ್ತಾರೆ. 23 ಲೈಕ್ ಡನ್ ಅಕ್ಕ. ಥ್ಯಾಂಕ್ ಯು ಚರಣ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಮ್ಮುಖಂದ ಹಾಯ್ ಹೆಲೋ ಅಂತ ಹೇಳ್ತಾ ಇದ್ದಾರೆ ಬಾನ್ವಿಸಿಸ್. ಮುಂಜಾನೆದ್ದು ಕುಂಬರನ ಹಾಲು ಬಾರುಂಡನ, ಹಾರ್ಯಾರಿ ಮಣ್ಣ ತುಳಿದಾನ, ಹರಾರಿ ಮಣ್ಣ ತುಳಿದೂತ್ತ ಮಾಡ್ಯಾನ, ನಾವ್ಯಾರು ಹೊರುವಂತ ಹೈರಾಣಿ. ಮುಂಜಾನೆದ್ದು ಕುಂಬರನ ಹಾಲು ಬಾರುಂಡನ, ಬಾರ್ಯಾರಿ ಮಣ್ಣ ತುಳಿದಾನ. ಮಲ್ಲಿ ಜಾರ್ನ ಪಡ. ಓಕೆ ಬಾನ್ವಿಸಿಸ್, ಥ್ಯಾಂಕ್ ಯು ಸೋ ಮಚ್ ಅವೇ. ಓಕೆ ಬಂದ. WB ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಇಂಡಿಯನ್ ಆರ್ಮಿ ಅಮ್ಮ ಎಲ್ಲ ಲೈಕ್ಸ್ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್ ಅಕ್ಕ. ನಮ್ಮ ಈವೆಂಟ್ ಹೆಸರು ಫೆಸ್ಟಾ ಈವೆಂಟ್ ಆರ್ಗನೈಸ್ ಫ್ರೆಂಡ್ಸ್. ನೋಡಿ ಚರಣ್ ಅವ್ರದ್ದು ಪಿನ್ ಮಾಡಿದ್ದೀನಲ್ಲ, ಅವ್ರದ್ದು ಈವೆಂಟ್ ಹೆಸರು ಎಂತ ಗೊತ್ತಾ, ಫೆಸ್ಟಾ ಈವೆಂಟ್ಸ್ ಅಂತೆ. ಕಾಂಟ್ಯಾಕ್ಟ್ ಮಾಡೋದು ಅದೇ ನಂಬರ್ ಕೊಡ್ತಾರೆ ಅವರು. ತುಳು ಬರ್ಪಿಲ್ಲ ಅಂತ ಹೇಳ್ತಾರೆ. ಪರವಾಗಿಲ್ಲ WB, ನಾವು ಕನ್ನಡ ಮಾತಾಡ್ತೇವೆ, ನೀವು ಕನ್ನಡದಲ್ಲಿ ಮೆಸೇಜ್ ಮಾಡಿ. ಪಾಲದ ಕೆತ್ತೆ ಅನ್ನಂದು ಏಮಂತ, ಪಾಲದ ಕೆತ್ತೆ ಸರಿ ಬರಲೇ ಏಮಂತೀರು. ಪವನ್ ಹಾಯ್ ಬರೋದಲ್ಲೇ. ಹಾಯ್ ಪವನ್ ವೆಲ್ಕಮ್. ಲೈಕ್ ಕೊಡಿ ಬಂದವರು ಲೈಕ್ ಕೊಡಿ ಪ್ಲೀಸ್. ಲೈಕ್ ಈರು ಪಲ್ಲೆ ಏಪಲ ಪರೋಡು ಯಾಂದಾಯ್ ಪನ್ಪಿನಿ ಏಪಲ ಪರೋಡು. ನಾವು ಎಂಕೊಲ್ಲಲ್ಪ ಅಮಾಸೆ ಮಾತ್ರ ಪರ್ಪಿ, ನಾವು ಆಟಿದ ಅಮಾಸೆ ಮಾತ್ರ ಪರ್ಪಿನಿ. ಬಾಕ ಏಪಲ ಪರ್ಪಿನಿ ಹೆಂಗೆ ಗೊತ್ತು ಜೇಮಂತ. ನಮ್ಮ ಸುಳ್ಳು ಬಂಡ್ರೆ ಬಲ್ಲೆ ತೇರೆಗ್ಲ ಹೆಂಗೆ ಗೊತ್ತು ವಿಷಯ. ಎಂಕೊಲು ಮಾತ್ರ ಆಟಿದ ಅಮಾಸೆ ನಾನು ಒಂಜಿ ಪರ್ಪ ಆತೆ. ಸರಿ ಓಕೆ ಅಮ್ಮ, ಡ್ಯೂಟಿಗೆ ಟೈಮ್ ಆಯ್ತು. ಸರಿ ಓಕೆ ಬಾಯ್ ಅಮ್ಮ. ಓಕೆ ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್. ಚಾ ಕುಡಿದ್ರೆ ನೀವು? ಕಾಫಿ ಆಯಿತಾ ನಿಮ್ಮದು? ಇಂಡಿಯನ್ ನೈಸ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಇದ್ಯಾರು ಜ್ಯೋತಿಷ್ಯದವರು? ನನಗೆ ಗೊತ್ತಿಲ್ಲ ಮಾರೆ. ಅಮಾವಾಸ್ಯೆ ಅಂತ ಖಾಲಿ ಕಾಣ್ತಾ ಇದೆ. ಯಾರಾದರೂ ಆಗಿರಲಿ, ಥ್ಯಾಂಕ್ ಯು ಸೋ ಮಚ್ ಅಮಾವಾಸ್ಯೆ ಅವರೇ. ನೀವು ಬಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ. ಜ್ಯೋತಿಷ್ಯದ ಬಗ್ಗೆ ಏನೋ ಹೇಳ್ತಾ ಇದ್ದೀರಿ, ನನಗೆ ನಿಮ್ಮ ಅದು ಗೊತ್ತಾಗೋದಿಲ್ಲ ನನಗೆ ನೀವು ಬರೆದದ್ದು. ಥ್ಯಾಂಕ್ ಯು ಸೋ ಮಚ್ ಅಮಾವಾಸ್ಯೆ ಅವರೇ, ಥ್ಯಾಂಕ್ ಯು. ಲೈವಿಗೆ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು. ಲೈಕ್ ಕೊಡಿ ಆಯಿತಾ. ಶಾಂತ ಪ್ರವೀಣ್ ಮೂಲೆ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಅಮಾವಾಸ್ಯೆ ಅವರು ಜ್ಯೋತಿಷ್ಯಂ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮಾವಾಸ್ಯೆ ಅವರು, ಥ್ಯಾಂಕ್ ಯು. ಬಾನ್ವಿಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಬಾನ್ವಿಸಿಸ್ ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ಅಮಾವಾಸ್ಯೆ ಅವರು ಜ್ಯೋತಿಷ್ಯದವರು ಕೂಡ ಸಪೋರ್ಟಿಂಗಲ್ಲಿದ್ದಾರೆ. ಸ್ವಾತಿ ಬಂದರು. ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸ್ವಾತಿ, ವೆಲ್ಕಮ್ ಸ್ವಾತಿ. ಶಾಂತ ಸಿಸ್ ಫ್ಯಾಂಟಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಅಕ್ಕ ಈರು ಪಲ್ಲೆ ಪಾಲದ ಕೆತ್ತೆ ಏಪಲ ಪರ್ಲಡೆ ಬಂದು ಲೈಕ್ ರನ್ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಸಿಸ್. ಬಾನಿ ಅಮ್ಮ, ನಂದು ಟೀ ಆಯಿತು ಅಮ್ಮ. ಸರಿ ಓಕೆ ಅಮ್ಮ, ಬಾಯ್. ಓಕೆ ಇಂಡಿಯನ್ ಆರ್ಮಿ, ಥ್ಯಾಂಕ್ ಯು ಸೋ ಮಚ್. ನೀವು ಬಂದು ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅದುವೇ ದೊಡ್ಡ ವಿಷಯ.
ನಾಗರಾಜ್ ಮೈಸೂರು ಅವ್ರು ಬಂದರು. ಹಾಯ್ ನಾಗರಾಜ್ ಅವರೇ, ವೆಲ್ಕಮ್ ವೆಲ್ಕಮ್. ಹಾಯ್ ನಾಗರಾಜ್. ನಾಗರಾಜ್ ಅವರೇ ಒಂದು ಲೈಕ್ ಕೊಡಿ. ಎಂಚ ಉಳ್ಳಾರ ಅಕ್ಕ ಪರದಿಲ್ಲ ಯಾನು ಹುಷಾರುಳ್ಳೆ ಸ್ವಾತಿ ಮರ್ದು ಪರಿಯಾರ ಇರು ಗಂಜಿ ತಿನ್ಯಾರ ಮೂಲು ಇಜ್ಜಿ ಏಮಂತ ಪನದುಳ್ಳೇರು ಏಮಂತ ತೆಲ್ತೊಂದಲೇರು ನಾನು ನಂಬರ ನೋಡ್ತೇನೆ ಚರಣ್ ಅವರೇ, ಅದುವೇ ಪಿನ್ ಮಾಡ್ತೇನೆ ಆಯಿತಾ. ಬಾಯ್ ಸಮ್ಮು ಅಂತ ಹೇಳ್ತಾ ಇದ್ದಾರೆ. ಇದು ಎಂಥದ್ದು ಅರ್ಧ ಕಾಂಟ್ಯಾಕ್ಟ್ ನಂಬರ್ ನೋಡಿ. ಚರಣ್ ರೆಡ್ಡಿದವರು ಕಾಂಟ್ಯಾಕ್ಟ್ ನಂಬರ್ ಉಂಟು, ಅವ್ರಿಗೆ ಈವೆಂಟ್ ಉಂಟತ್ತೆ. ಯಾರಿಗಾದರೂ ಕಾಂಟ್ಯಾಕ್ಟ್ ಮಾಡೋದಾದ್ರೆ ಮಾಡಿ, ಅದು ಇಲ್ಲಿ ಉಂಟು, ನೀವು ತೆಗೆದು ಮಾಡಿ. ನಂಬರ್ 2 ಭಾಗ ಆಗಿದೆ ಅದು ಚರಣ್ ರೆಡ್ಡಿದು ನಂಬರ್. ಪರಿಯರೆ ಗಂಗಾಸರ ಏಪಲ ಪರಿಯರೆ ಗಂಗಾಸರ ಏಮಂತ ಹೌದೌದು ಏಪಲ ಪರ್ರೆ ಗಂಗಾಸರ ಮಾತ್ರ ಪಾಲದ ಕೆತ್ತೆ ಆಟಿದ ಮೋಸ ನಾನೇ ಪರ್ಪಿನಿ ಎಂಕು ಲಂಚ ಪರ್ಪಿನಿ ಏಮಂತ ದಿನೋಲ ಪೋದು ಪರ್ಲಿ ಅವೇ. ನಮ್ಮ ಜ್ಯೋತಿಷ್ ಅವರು ಬಂದರು, ಜ್ಯೋತಿಷ್ ಅವರು ಸಪೋರ್ಟಿಗಲ್ಲಿದ್ದಾರೆ. ಯುವರಾಜ್ ಹಾಯ್ ಯುವರಾಜ್, ವೆಲ್ಕಮ್. ಸೂಪರ್ ಮ್ಯಾನ್ ಹಾಯ್ ಅಕ್ಕಂತಿದೆ. ಹಾಯ್ ಸೂಪರ್ ಮ್ಯಾನ್ ವೆಲ್ಕಮ್. ಸೂಪರ್ ಮ್ಯಾನ್ ಒಂದು ಪರಿಹಾರೇ ಮರ್ದು ಪರಿಹಾರ ಬಕ್ಕ ಗಂಜಿ ತಿನಿಯಾರ. ಅಜಿತ್ ಬಾಬು ಹಾಯ್ ವೆಲ್ಕಮ್. ಬಾರ್ವಿಸಿಸ್ ಹೇಳ್ತೋನಲ್ಲೇರು ಹಾಯ್ ಬಾರ್ವಿಸಿಸ್ ಅಂತ ಸೂಪರ್ ಮ್ಯಾನ್ ಹೇಳ್ತದೆ. ಭುವನ ಹಾಯ್ ಅಂತ ಬಾರ್ವಿಸಿಸ್ ಹೇಳ್ತಾರೆ. ಸ್ವಾತಿ ಹಾಯ್ ಅಂತ ಹೇಮಂತ ಹೇಳ್ತಾ ಇದ್ದಾರೆ. ಎಂಚ ಉಲ್ಲಾರ ಅಂತ ಕೇಳ್ತಾ ಇದ್ದಾರೆ ಬಾರ್ವಿಸಿಸ್. ಕಾರ್ಬೇನೆ ಪನೊಂದುಲೇರು ಏರಿಗೂ ಕಾರ್ಬೇನೆ ಬಾರ್ವಿಸಿಸ್ಗ ದಾದಾಂಡಿಯೇ ಆ ಕಾರ್ಬೇನೆ ಎಂಚೊಂಡಕ್ಕೆ ಏನಾಡ ಸ್ವಾತಿ ಪಾತೇರ್ನೇ ಇಜ್ಜಿ ಸ್ವಾತಿ ವರ ಪಾತೇರ್ಲೆ ಸ್ವಾತಿ. ಅಜಯ್ ಹಾಯ್ ಅಂತ ಹೇಳ್ತಾರೆ. ಹಾಯ್ ಅಜಯ್ ವೆಲ್ಕಮ್. ಒಂದು ಲೈಕ್ ಕೊಡಿ ಅಜಯ್. ಯಾನ್ ಸೌಖ್ಯ ಬಾನ್ವಿಸಿಸ್ ಅಂತ ಹೇಳ್ತಾರೆ. ಲೈಕ್ ಕೊಡಿ, ಯಾವುದಾದ್ರು ಲೈಕ್ ಕೊಡಿ, ಸೂಪರ್ ಅಂತ ಹೇಳ್ತಾರೆ. ಆಯ್ ಹಕ್ಕ ಅಂತ ಹೇಳ್ತಾ ಇದ್ದಾರೆ ಅಜಯ್ ಅವರು. ಗೋಪಾಲಕೃಷ್ಣ ಅವರು ಬಂದರು. ಇದು ಎಂಥದ ಮೆಸೇಜಾ? ಗೋಪಾಲಕೃಷ್ಣ ವೆಲ್ಕಮ್. ಒಂದು ಲೈಕ್ ಕೊಡಿಯಾ. ಫಯಾಜರ್ ಊಟ ಮಾಡಿಯಾ? ಊಟ ಮಾಡಲಿಲ್ಲವ ನಾನು, ಇದು ಇವತ್ತು ಗಂಜಿ ತಿಂದದ್ದು. ದುರ್ಗಾಸಿಸ್ ಅಂತ ಹಾರ್ಟ್ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಬಾನ್ವಿಸಿಸ್. ಹೇಮಂತ್ ಅವರು ನಗ್ತಾ ಇದ್ದಾರೆ. ಆಟಿಯ ಬಸ್ ಡೆಪ್ಪಲು ಅಕ್ಕ ಇರೇ ಗಂಧ. ಥ್ಯಾಂಕ್ಸ್ ಸೂಪರ್ ಮ್ಯಾನ್. ಮಾತಿರ್ಗಳ ಆಟಿದ ಮಾಸದ ಎಡ್ಡೆಪ್ಪಲು ಚಾಂಡ ಬಾನ್ವಿಸಿಸ್ ಅಂತ ಕೇಳ್ತಾ ಇದ್ದಾರೆ. ಶಾಂತಸಿಸ್ ಭುವನ್ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಗೌಡ ನಗ್ತಾ ಇದ್ದಾರೆ. ಮರ್ದು ಕೂಡ ಪರೋಡು ಮರ್ದು ಕೂಡ ಪರೋಡ. ಓಕೆ ಮರ್ದು ಪರ್ಲೆ ನಾನಾ ಚಾ ನಿಕ್ರೆ ನಿಕಲ್ನಾಥನ್ ಚಾ ನಿಕಲ್ನಾಡ ಚಾ. ಲಾಲ್ ಬಾಬು ಅವ್ರು ಬಂದರು. ಹಾಯ್ ಲಾಲ್ ಬಾಬು ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ. ದೀಪಾ ಬ್ರೈನ್ ಮಾಸ್ಟರ್ ಬ್ಲ್ಯಾಕ್ ಟೈಗರ್ ಅವ್ರು ಬಂದರು. ಹೋ ಅಂತ ಹೇಳ್ತಾ ಇದ್ದಾರೆ. ದೀಪಾ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಲೈಕ್ ಮಾತೇ ಇಲ್ಲ ಏಪಲ ಪರ್ಲೆ ಬರೋದಲ್ಲಿ. ಕೇದಾರ್ನಾಥ್ ಅವರು ಹಲೋ ಅಂತ ಹೇಳಿ. ಹಲೋ ಕೇದಾರ್ನಾಥ್ ಅವರು ವೆಲ್ಕಮ್. ಎಂಚಿನ ಏಮಂತೀನಿ ನಾ ಬತ್ತಾರ ಕಾಂಡೇನಿ ಅಂದಿಗೆ. ತೆಲಂಗಾಣ ಅವರು ಬಂದರು. ಅಕ್ಕ ಗುಡ್ ಮಾರ್ನಿಂಗ್ ಅಕ್ಕ, ಟಿಫಿನ್ ರೆಡಿ ಆಗಿದೆಯಾ? ಆಗಿದೆ ತೆಲಂಗಾಣ ಅವರೇ, ಟಿಫಿನ್ ರೆಡಿ ಆಗಿದೆ. ನಮಗೆ ಇವತ್ತು ಮೆತ್ತದ್ದು ಗಂಜಿ ಮಾರ್ರೆ. ಯಾವ ಊರು ಅಂತ ಕೇಳ್ತಾ ಇದ್ದಾರೆ ಕೇದಾರ್ನಾಥ್ ಅವರು. ನಮ್ಮದು ಮಂಗಳೂರು. ಲೈವಿಗೆ ಬಂದವರು ಲೈಕ್ ಕೊಡಿ ಆಯಿತಾ. ಕಮೆಂಟ್ ಮಾಡಿ. ಕಮೆಂಟ್ ಪೂರ ಫೋನ್ ಮಾರೆ ಒಡೆ ಫೋನ್ ಮಾರ್ರೆ. ಎಲೆ ಹೊಂಬಿಸಿಲೆ ಎಲೆ ತಂಬೆನನೆ ಇಂಥ ಜೋಡಿನ ಎಲ್ಲಾರ ಕಂಡಿರ. ಎಲೆ ನೀರಿನಲೆ ಎಲೆ ಹಸಿರೇ ಇಂಥ ಮುಂಗಾರಿನ ಮಿಲನ ಕಂಡಿರ. ಬೇಗ ಪರ್ಪುಂಡ ಪರ್ಲೆ ಪಲ ಎಂಚಿನೇ ಪಲ ಪರ್ಪಿನಿ ಎಮ್ಮಂತ. ಇದು ಕೊಡೆ ಲೈವ್ಗೆ పోతారాడే ಹೇಮಂತ್? ಕೊಡೆ ಲೈವ್ಗೆ పోతాರಾడే? ಡಾಕ್ಟರ್ ಅಹಮದ್ ಅಲಿ ಅವರು ಬಂದರು. ಅಹಮದ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಅಹಮದ್ ಅವರೇ. ಅಕ್ಕ ಆಂಡುಲ್ಲೆ ನಾನು ಕೈಪೇದ ಪರ್ದು ಬಲೆ. ಓಕೆ ಪರ್ದು ಬಲೆ. ರವಿಕುಮಾರ್ ಅವರು ಸೂಪರ್ ಸಾಂಗ್ ಮೇಡಮ್ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ರವಿಕುಮಾರ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯಿತಾ. ಇರೇನಾ ಸುರು ಆಂಡು ಬರೋದಲ್ಲಿ ఏమంత लाइक आप जा लाइव कल्ला शौक आपड़े मत लाइव. आपकी आँखों से एक नज़र जीवन है और आपकी आँखों में जीवन प्रेम है ಅಂತ ಹೇಳ್ತಾ ಇದ್ದಾರೆ. ಅಹಮದ್ ಅಲಿ ಅವರು ಒಂದು ಲೈಕ್ ಕೊಡಿ ಆಯಿತಾ. ರಾಜ್ ಕಪ್ನೂರ್ ಅವರು ಬಂದು ಹಾಯ್ ರಾಜ್ ಅವರೇ ವೆಲ್ಕಮ್. ಬಂದು ಲೈಕ್ ಕೊಡಿ ಆಯಿತಾ ರಾಜ್ ಅವರೇ. ಕಾಫಿ ಆಯಿತಾ ರಾಜ್ ಅವರೇ? ಡಾಕ್ಟರ್ ಅವರೇ ಕಾಫಿ ಆಯಿತಾ ನಿಮ್ಮದು? ರಾಜ್ ಕಪ್ನೂರ್. ರಾಯರು ಬಂದರು ಮಾವನ ಮನೆಗೆ ರಾತ್ರಿಯಾಗಿತ್ತು. ಹುಣ್ಣಿಮೆ ಹರಸಿದ ಬಾನಿನ ನಡುವೆ ಚಂದಿರ ಬಂದಿತ್ತು.
ತುಂಬಿದ ಚಂದಿರ ಬಂದಿತ್ತು. ಪಿ ಕೆ ಜಿ ವೆಲ್ಕಮ್ ವೆಲ್ಕಮ್. ಲೈಕ್ ದೀಜಿಯೇ ಪಿ ಕೆ ಜಿ. ಶಾಂತದಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ದುರ್ಗಕ್ಕ ಆಲದಾದ ಪನದುಲ್ಲೇರು ಎಡ್ಡೆ ಪೂಜೆ ಲೈವ್ ಶೋಕಾಪುಣವು ಲೈವ್ ಇರೆಗ್ ಅದೇ ಹೇಮಂತ್ ಚಾಪರ್ಯವ್ರು ಹೇಮಂತ್ ರಾಜ್ಖಾನ್ ಅವರು ಓಕೆ ರಾಜ್ಖಾನ್ ಅವರು ಥ್ಯಾಂಕ್ ಯು ಸೋ ಮಚ್. ದಾದಾ ಹೇಮಂತ್ ಕೇರಳ ಮೇ ಬರೆತರಾ ಅಂತ ಹೇಳ್ತಾ ಇದ್ದಾರೆ ಪಿ ಕೆ ಜಿ ಅವರು. ಕೇರಳ ಮೇ ಬರ್ತೀರಾ ಹೌದು ಕೇರಳಕ್ಕೆ ಬಂದಿದ್ದೀನಿ ಮೊನ್ನೆ. ಅದು ಇದುಂಟಲ್ಲ ಮಡೈಕಾವು ದೇವಸ್ಥಾನಕ್ಕೆ ಬಂದಿದ್ದೆ ಒಂದ್ಸಲ. ಕೇದಾರ್ನಾಥ ರಾಮ್ ಅಂತ ಹೇಳ್ತಾ ಇದ್ದಾರೆ. ಈರು ಸರಿ ಉಳ್ಳರ ಹೇಮಂತ್ ಪರವಾಗಿಲ್ಲ ಇಜ್ಜಿಗೆ ಸತ್ಯ ಬಣ್ಣಿರಿ ಹೇಮಂತ್ ಇಜ್ಜಿಗೆ ಸರಿ ಇಜ್ಜಿಗೆ. ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ನಿನ್ನನು. ഇരുളಲ್ಲಿ ಕಾಣುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚಿದ್ದ ಹೊಂಗನಸನು. ಜೊತೆಯಾಗಿ ನಡೆವೆನು ನಾ ಮಳೆಯನು ಬಿಡದಂತೆ ಹಿಡಿವೆ ಈ ಕೈಯನು. ಯಾನ ಹತ್ತು ಹಾಲು ಸರಿಜ್ಜಿ ಪಂಡೆ ಪೊಲದಲ್ಲಿರ ಒಳ್ಳ ಮಗ ಅಂತ ಹೇಳ್ತಿದ್ದಾರೆ ಪಿ ಕೆ ಜಿ ಅವರು. BR 11 ಅವರು ಹಾಯ್ ಚೆಲ್ಲಮ್ಮ ಹವಾರಿಯು ಅಂತ ಕೇಳ್ತಾ ಇದ್ದಾರೆ. ದುರ್ಗಕ್ಕ ಮಗಲೆಕ್ಕ ಮಂಗಲೆಕ್ಕ ಮಲ್ಪುರ್ಗೆ ಮಂಗಲು ಹೇಮಂತ್ ಹಾಯ್ ಟೀ ಆಯ್ತಾ ಮೇಡಮ್ ಅಂತ ಕೇಳ್ತೇವೆ. ವಿಠಲ್ ಅವರೇ ವೆಲ್ಕಮ್ ಟೀ ಆಗಿದೆ. ಲೈಕ್ ಕೊಡಿ ಆಯ್ತಾ, ಲೈಕ್ ಕೊಡಿ. ಈರಿ ಏತು ಸರಿ ಉಳ್ಳರಿ ಹೇಮಂತ್ ಏತು ಅವೇ ಮಂಗಲಕ ಮಲ್ಪುನಿ ಹೇಮಂತ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಿಠಲ್ ಅವರು ನೈಸ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸೋ ಸ್ವೀಟ್ ಅಂತ ಹೇಳ್ತಾರೆ ಪಿ ಕೆ ಜಿ. ಥ್ಯಾಂಕ್ ಯು ಫ್ಯಾಂಟಾಸ್ಟಿಕ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ ವಿಠಲ್ ಅವರು. ಥ್ಯಾಂಕ್ ಯು ಥ್ಯಾಂಕ್ ಯು. ನನ್ನಲ್ಲಿ ಪ್ರೀತಿ ತಂದನು ನೀನೆ, ನನ್ನಲ್ಲಿ ಜೀವ ತಂದನು ನೀನೆ, ನನ್ನ ಬಾಳ ಬೆಳಗೋ ಗೀತೆಯಲ್ಲಿ ಪಲ್ಲವಿ ನೀನೇ ಎನ್ನುತ್ತಿದೆ ಈ ಹೃದಯ ಪ್ರೀತಿಸುವ ಬಾಯಿನಿಯ. ಪ್ರಕಾಶ್ ಹಾಯ್ ಎಲ್ಲಿ ಮಂಗಳೂರು? ಹೌದೌದು ಮಂಗಳೂರು ಪ್ರಕಾಶ್ ಅವರೇ. ಒಂದು ಲೈಕ್ ಕೊಡಿ ಆಯಿತಾ, ಲೈಕ್ ಯು. ಓಕೆ ಥ್ಯಾಂಕ್ ಯು ಪಿ ಕೆ ಜಿ ಅವರೇ. ಪ್ರಕಾಶ್ ಅವರೇ ಕಾಫಿ ಆಯಿತಾ ನಿಮ್ಮದು? ನೈಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಪನೊಂದುಲ್ಲೇರು. ಪುನೀತ್ ನನ್ನ ಪ್ರೀತಿಯ ಪುನೀತ್ ರಾಜ್ಕುಮಾರ್ ವೆಲ್ಕಮ್. ನಿಮಗೆ ಕೂಡ ಗುಡ್ ಮಾರ್ನಿಂಗ್. ಟೀ ಆಯ್ತಾ ಅಂತ ಕೇಳಿದೆ. ಟೀ ಆಗಿದೆ ಪುನೀತ್ ಅವರೇ, ನಿಮ್ದು ಆಯ್ತಾ? ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಹಿಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಮುಂದೆ. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ, ತುಟಿಯು ನಗೆ ಬೀರಿದಾಗ ಪ್ರೇಮ ಶ್ರುತಿಯೋ. ಚೆಲುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ, ತುಟಿಯು ನಗೆ ಬೀರಿದಾಗ ಪ್ರೇಮ ಶ್ರುತಿಯೋ. ಆಯಿತು ಪ್ರಕಾಶ್ ಅವ್ರು ಕೇಳ್ತಾರೆ. ಆಯಿತು ನಿಮ್ಮದಾಯ್ತಾ ಅಂತ ಕೇಳ್ತಾರೆ. ನಮ್ದು ಆಗಿದೆ ಕಾಫಿ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮೀನು ಬರ್ಪೆ ಅಂತ ಹೇಳ್ತಾ ಇದ್ದಾರೆ. ಆಯಿತು ನಿಮ್ಮದಾಯ್ತು ಅಂತ ಕೇಳ್ತಾ ಇದ್ದಾರೆ. ಲೈಕ್ ಕೊಡಿ. ಹೌದೌದು ಲೈಕ್ ಕೊಡಿ ಆಯಿತಾ. ಹಾಯ್ ಗುಡ್ ಮಾರ್ನಿಂಗ್. ಆಟಿ ಅಮಾವಾಸ್ಯದ ಶುಭಾಶಯಗಳು ಅಕ್ಕ. ಭೂಮಿಕಾ ಅವರೇ ಥ್ಯಾಂಕ್ ಯು ಸೋ ಮಚ್. ಭೂಮಿಕಾ ಅವರೇ ನಿಮಗೆ ಕೂಡ ಆಟಿ ಅಮಾವಾಸ್ಯದ ಶುಭಾಶಯಗಳು. ಲೈಕ್ ಡನ್ ಅಂತೇಳಿ ಥ್ಯಾಂಕ್ ಯು ಪುನೀತ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಓಲು ಮಂಗಳೂರು ಸುರತ್ಕಲ್
ಸಿಸ್ ಈರು ಯಾಕೆ ಕದ್ದು ನೋಡು ನೋಡಿ, ಈಗ ಲೈಕ್ ಕೊಡಿ ಆಯ್ತಾ. ಮರ್ದು ಪರಿಯಾರೆ ಅಕ್ಕ, ಈರ್ ಪರಿಯಾರ ಮರ್ದು ಪರಿಯ ಗಂಜಿ ತಿನ್ನಿಯ ಈರ್ ತಿನ್ನಿಯಾರ. ಸ್ವಾತಿ ಕಾರ್ವಿ ಅವರು ಬಂತು. ಗುಡ್ ಮಾರ್ನಿಂಗ್ ಸ್ವಾತಿ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಸ್ವಾತಿ ಅವರೇ. ದಾದ ಬೆಚ್ಚಡುಲ್ಲರು ಕಾಲ್ ಬನ್ನಾಗ ಪನದುಲ್ಲೇರು ಇಜ್ಜಿಜ್ಜಿ ಕಾಲ್ ಪಾತೀರಿ. 37 ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಎಲ್ಲ. ಥ್ಯಾಂಕ್ ಯು ಭೂಮಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಶಾಂತಸಿ ಸೂಪರ್ ಅಂತ ಹೇಳ್ತಿದ್ರೆ ಮೀಯರೆ ಪೋಪೆ ಪಂಡರ ಬೊಕ್ಕದಾದ ಮಲ್ಪುನೆ ಹೇಮಂತ ನನ್ನ ಬೋದು ಮೀದು ಬಲೆ ಪೋಲೆ ಒಂಜಿ ಲೈಕ್ ಕೊರಲೆ ಹೇಮಂತ ಸ್ಕ್ರೀನ್ ಡಬಲ್ ಟ್ಯಾಪ್ ಅಂತ ಲೈಕ್ ಕೊರಲೆ ತುಕ ಇಲ್ಲಿ ಒಂಜಿ ಲೈಕ್ ಬರಡೀನಿ. ಹಾಯ್ ಮೇಡಮ್, ಗುಡ್ ಮಾರ್ನಿಂಗ್ ಅಂತೇಳಿ ಕುಶಾ ದೊಡ್ಡಮನಿ ಅವ್ರು ಬಂದರು. ಹಾಯ್ ಕುಶಾ ದೊಡ್ಡಮನಿ ಅವರಿಗೆ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ ಕುಶಾ ಅವರೇ. ಅಕ್ಕ ಮರ್ದು ಏಪಲ ಪರೋಡಾವೆ ಇಜ್ಜಿಜ್ಜಿ ಮರ್ದು ಆಟಿದ ಮೊಸನಾನಿ ಮಾತ್ರ ಪರ್ರೆ ಈರಿ ಏಪಲ ಪರ್ಲೆ ಈರಿಗೊಂತೆ ಉನ್ನಾಳಲ್ಲ ಕಮ್ಮಿ ಅಪ್ಪ ಮಂಗಲಕ ಮಲ್ಪುನಾಡಲ್ಲಿ ಹೇಮಂತ್. ಸ್ವಾತಿ ಕಾರ್ವಿ ಟೀ ಆಯ್ತಾ ಅಂತ. ಟೀ ಆಗಿದೆ ಸ್ವಾತಿ ಅವರೇ, ನಿಮ್ದಾಯ್ತಾ? ಲೈವಿಗೆ ಬಂದವರು ಲೈಕ್ ಕೊಡಿ. ಶಾಂತ ಸಿಸ್ತಂತದಲ್ಲೇರು ಅಂದಿ ಮರ್ದು ಏಪಲ ಹೊಡಿ ಬರ್ತೀನಿ ಮಂಡೆ ಮೇಲೆ. ಓಕೆ ಅಂತ ಹೇಳಿದೆ. ಥ್ಯಾಂಕ್ ಯು. ಯಾರೆಲ್ಲ ಲೈಕ್ ಕೊಟ್ಟಿದ್ದೀರ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು ಆಯಿತಾ. ಲೈಕ್ ಕೊಡಿ ಆಯಿತಾ. ಬುಡಿ ಆಪುಳು ಏಪಲ ಪರೋಲಿಗೆ ಪರಿಯ ಮೆತ್ತದ ಗಂಜಿಲ ತಿನ್ನಿ ಅಂದೆ ಭೂಮಿಕಾ ಅವರೇ. ಥ್ಯಾಂಕ್ ಯು. ಹೇಮಂತ್ ಗೌಡ ತೆಲ್ತೊಂದು ತೆಲಿಪ್ಲೆ ಹೇಮಂತ್ ತೆಲಿಪ್ಲೆ. ಮೈ ನಿಲ್ಲಿಕೆ ಮಲ್ಲಿಗೆದ ಅಲಂಕಾರನೇ, ಕನ ನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ, ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ, ತುಳುನಾಡ ಕಾರ್ಮಿಕದ ಜಗದಂಬಿಕೆ, ತುಳುನಾಡ ಕಾರ್ಮಿಕದ ಜಗದಂಬಿಕೆ. ಕುಶಲವೇ ಕ್ಷೇಮವೇ ಸಾಂಗ್ ಪಲ್ಲೆ. ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾತ್ರಳೇ ಓದಂ. ಬಕ್ಕ ಬರ್ಬೆ. ಓಕೆ ಹೇಮಂತ್ ಬಲ್ಲೆ ಅವೇ ಚಾಪರ್ದು ಬಲ್ಲೆ ಎಡ್ಡೆ ಪುಡಿ ಇಡ ಪಾತೆರ ಬಲ್ಲೆ ಅಕ್ಕ ಬತ್ತೆ ಬಂದು ನಾಳೆ ಪರಿಯಾರಿ ಸೂಪರ್ ಮ್ಯಾನ್ ಮರ್ದು ಪರಿಯಾರ ತಿಂಡಿ ತಿನ್ಯಾರ. ಸುರತ್ಕಳ್ಗೆ ಬೈದೆ ಯಾನು ಎಂಕ್ಲೇನ ರಿಲೇಷನ್ ಇಲ್ಲಡು ಗೃಹ ಪ್ರವೇಶ ಇತ್ತು 2024 ನವೆಂಬರ್. ಭೂಮಿಕಾ ಇರು ಓಲುಪ್ಪುನ್ ಪಲ್ಲೆ ಇರು ಕೊಡ್ಲಡುಪ್ಪುನತ್ತೆ ಭೂಮಿಕಾ. ಡಾರ್ಕ್ ಅವರ್ ಬಂದರು. ಡಾರ್ಕ್ ಅವರೇ ಮೇಡಮ್ ಕ್ಯಾನ್ ಯು ಡು ಡಾರ್ಕ್ ಲೈಟ್ ಕೊಡಿ. ಉಡುಪಿಯೇ ಪನದಲ್ಲಿ ಅಂದೆ ಉಡುಪಿಯಾ? ಓಕೆ ನೀನು ಉಡುಪಿದಾರಾ? ಜಗಮರಿಸೋ ಅನುಸರಿಸೋ ಹೊಸತನದ ಸ್ನೇಹಿತೆ, ನೀ ಜೊತೆಗಿರಲು ಹೃದಯಗಳು ಹಾಡಿತೆ, ಸರಿ ಸಮಯ ಪದಗಳ ಸಾಲು ಸಾಲು ಕವನವಾಗಿದೆ. ಜಗಮರಿಸೋ ಉಡುಪಿಯೇ ಅಂದೆ ಇಲ್ಲ ವೀಡಿಯೋ ತುಯ್ಯೆ ಸುಮಾರು ಪಂಡೇರ ಅಂದೆ ತುಯ್ಯಾರ ಯಾನ್ಲ ತೂಪೇವೆ ವೀಡಿಯೋ ಲೈವ್ ಮಲ್ಪೋರ ಭೂಮಿಕಾ ಲೈವ್ ಮಲ್ಪೋರ ದಾದಾಳ ವೀಡಿಯೋಡು ದಾದಾಳ ಚೇಂಜಸ್ ಬೋಡಿತ್ರ ಪಲ್ಲೆವೆ ದಾಲ ತಪ್ಪಿತ್ತಿನ ಪಲ್ಲೆ ವೀಡಿಯೋ ಮಲ್ಪನಾಗ ಒಂದು ಪಣ ನಿಕ್ಲೆ ಗೊತ್ತಾಪಣತಿ ತೂನಾಗ ದಾಲ ಒಂದು ಆ್ಯಡ್ ಮಲ್ಪೊಡ ಐತೆ ಒಟ್ಟಿಗೂ ದಾಲ ಎಡಿಟಿಂಗ್ ಮಲ್ಪನ ತಪ್ಪಿತ್ತಿನ ಪೂರ ಪಲ್ಲೆವೆ ಪಕ್ಕಂಕ್ಲಿ ಅಂತ ಎಡ್ಡೆ ಹಾಪುಣು ಮತ್ತು ಚೇಂಜಸ್ ಮಲ್ಪೊಲಿ ಐತೆ ಅಂಚ ಯಬ್ಬ ಎಂಕ್ ಪರಿಯಾರ ಇಷ್ಟೆತ್ತಿ ಜಕ್ಕ ಎನ್ನ ಕೈನ ಪಿರಪಾರ್ದು ಪುಪ್ಪು ಪರ್ಪೈಂದಿ ಸೂಪರ್ ಮ್ಯಾನ್ ಅವು ಅಂಚೆನೆ ಸೂಪರ್ ಮ್ಯಾನ್ ಮಾತಿಲ್ಲದಿರಿ ಎನ್ನ ಜೋಕುಲ್ ಪರಿಯೇ
ಅವು ಹಂಚಿರಿ ದುಂಬು ತಕೊಳ ಹಂಚಿರಿ ಎಂಕಲ್ ದಾದ ದುಂಬು ಒಂಜಿ ಕೈಟ್ ಬೆಲ್ಲ ಬಾತೊನ್ನು ಒಂಜಿ ಕೈಟ್ ಮರ್ದು ಬಾತೊನ್ನು ಫಸ್ಟ್ ಬೆಲ್ಲ ತಿಂತೀನಿ ಬಕ್ಕ ಮರ್ದು ಬರ್ತೀನಿ ಹಂಚ ತುಳು ಭಾಷೆ ರೆಕಾರ್ಡ್ ಮಾಡಿ ಮಾರಾಯ ಅಂತ ಹೇಳ್ತಾ ಇದ್ದಾರೆ. ರವಿ ಅವರೇ ಕಾಫಿ ಆಯ್ತಾ ನಿಮ್ಮದು? ಚಾಯ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಚಾಯ ಆಗಿದೆ ರವಿ ಅವರೇ, ಒಂದು ಲೈಕ್ ಕೊಡೋದವ್ರು ಲೈಕ್ ಕೊಡಿ ಆಯ್ತಾ. ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ಕಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ. ಹಾಯ್ ಶ್ರೀ ಅಕ್ಕ, ಮರ್ದು ಪರಿಯರ ಕೇಳೋದಿಲ್ಲೇರು ಮರ್ದು ಪರಿಯೇ ಈರ್ ಪರಿಯರ ಸಂಪತ್ತು ಮರ್ದು ಪರಿಯ ಬೆಲ್ಲ ತಿನಿಯೆ ಗಂಜಿ ತಿನಿಯೆ ಪೂರಾಡು ವರಾಣಿ. ಸಂಪತ್ ಪೂಜಾರಿ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಸಂಪು ಅಂತ ಹೇಳ್ತಾ ಇದ್ದಾರೆ. ಇದು ಸಂಪತ್ತು ಮರ್ದು ಬರ್ತಿದ್ದೀರಾ ಅಂದು. ನೀವು ದಿನಕ್ಕೆ ಚಾಯ 1-2 ಸಲ ಇಲ್ವಾ ಕುಡಿಯಲ್ಲ? ಹೌದೌದು, ನಾನು 2 ಸಲ ಚಹಾ ಕುಡಿತೀನಿ ಮಾರ್ರೆ. ಚಹಾ ಕುಡಿಯೋದೇ ಆಗೋದಿಲ್ಲ ನನಗೆ. 2 ಸಲ ಕುಡಿತೀನಿ. ಬೆಳಿಗ್ಗೆ 1 ಸಲ ಕುಡಿತೀನಿ ಚಹಾ, ಮತ್ತು ಸಾಯಂಕಾಲ 1 ಸಲ ಕುಡಿತೀನಿ ಚಹಾ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಯಾನು ಲೈವ್ ಇತ್ತೆ ಮುಗೀತು ದಿಂಚಿ ಬರ್ತೀನಿ ಅಂದೆ. ಲೈವ್ ಮಲ್ತಿತ್ತಾರ 8 ಗಂಟೆಗೆ ಲೈವ್ ಬನ್ನೆ ಒಂಜಿ ಮೆಸೇಜ್ ಮಾಡಲಿ. ಚಾ ಪಡ್ದಾಂಡೆ ಶಿವರಾಜ್ ಅವ್ರು ಬಂದರು. ಹಾಯ್ ಶಿವರಾಜ್ ಅವರು ವೆಲ್ಕಮ್. ಚಾ ಪಡ್ದಾಂಡೆ ಶಿವರಾಜ್ ಇರ್ನಾಂಡೆ ಲೈಕ್ ಕೊಡಿ ಅಂತ ಹೇಳ್ತಿದ್ದೆ. ಹೌದು, ಲೈಕ್ ಕೊಡಿದವ್ರು ಎಲ್ಲ ಲೈಕ್ ಕೊಟ್ಟು ಬಿಡಿ ಮಾರೆ. 1-2 ಲೈಕ್ ಇದ್ರೆ ಕೊಟ್ಟು ಬಿಡಿ ಆಯ್ತಾ. ಶಾನು ಮರ್ದು ಪರಿಯಾರೆ ಶಾ ಅಂದೇ ಶಾಂತ ಸಿಸ್ಗೆ ಅವಳು ಮರ್ದಿಜ್ಜಿಗತೆ ಮಾರ್ರೆ. ಸಂಪತ್ತು ಕೋಡೇರಿ ಪೋದು ಫ್ಲೈಟ್ ಇಡ್ಬೋದು ಕೊರ್ದು ಬರ ಬಲ್ಲಿತ್ತೇನೆ ಶಾಂತ ಸಿಸ್ಗೆ ಸಂಪತ್ತು ಇರಿಗೊಂಜಿ ಗೊತ್ತು ಲಾಪ ಜೊತೆ ಸಂಪತ್ತು ಚೂರ್ಲ ಇಜ್ಜಿ ಸಂಪು ಪನದುಲ್ಲೇರು. ಚಿನುವಿನಲ್ಲಿ ಸಾಟಿ ಇಲ್ಲ ಯಾವ ರತಿಯೋ, ತುಟಿಯು ನಗೆ ಬೀರಿದಾಗ ಪ್ರೇಮ ಶ್ರುತಿಯೋ. ಶ್ರೀನಿವಾಸ್ ಅವರು ಹಾಯ್ ಗುಡ್ ಮಾರ್ನಿಂಗ್ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರೀನಿವಾಸ್, ವೆಲ್ಕಮ್ ವೆಲ್ಕಮ್. ಶ್ರೀನಿವಾಸ್ ಬ್ರೋ ಒಂದು ಲೈಕ್ ಕೊಡಿ ಲೈಕ್. ಶ್ರೀನು ವನಪಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಶ್ರೀನು ಅವರೇ ಗುಡ್ ಮಾರ್ನಿಂಗ್. ಲೈಕ್ ಕೊಟ್ರ ಥ್ಯಾಂಕ್ ಯು ಶ್ರೀನು, ಥ್ಯಾಂಕ್ ಯು ಸೋ ಮಚ್. ಕಾಫಿ ಆಯಿತಾ? ಕಾಫಿ ಆಗಿದೆಯಾ ಶ್ರೀನು? ಜಗಮರಿಸೋ आई डोंट नो कन्नड़ ओनली तेलुगु. ओके श्रीनु आप सपोर्ट कीजिए श्रीनु. शान कान अरे परले अवे मर्द कांचला रहे तो परले अवे मर्द. ಓಕೆ ನಾವು ಮಾಡೋ ಮೆಸೇಜಿಗೆ ತುಳು ಭಾಷೆಯಲ್ಲಿ ಓಕೆ ನಾವು ಮಾಡುವ ಮೆಸೇಜಿಗೆ ತುಳು ಭಾಷೆಯಲ್ಲಿ ಮಾತಾಡಿ ಅರ್ಥ ಮಾಡ್ಕೊತೀವಿ. ಆಯಿತು ರವಿ ಅವರೇ, ಓಕೆ ತುಳು ಭಾಷೆಯಲ್ಲಿ ಮಾತಾಡ್ತೇವೆ. ಓಕೆ ಸಂಪು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸು. ತುಳು ಭಾಷೆ ಕಲಿತುಕೋ. ಹೌದೌದು, ಒಣಸಾಣ ನೋಡಿ ರವಿ ಅವರೇ, ಒಣಸಾಣ ಅಂತ ಕೇಳುವುದಕ್ಕೆ ನಮ್ಮ ಹತ್ರ ಊಟ ಮಾಡಿದ್ರಂತ ನಿಮ್ಮ ಭಾಷೆಯಲ್ಲಿ ಕೇಳ್ತಾರೆ. ನಮ್ಮ ಭಾಷೆಯಲ್ಲಿ ಒನಸ್ ಆಂಡ ಅಂತ ಹೇಳ್ತಾರೆ. ಆಯಿತಾ, ಫುಲ್ ಸಪೋರ್ಟ್ ಸಿಸ್ಟರ್. ಥ್ಯಾಂಕ್ ಯು ಶ್ರೀನು, ಥ್ಯಾಂಕ್ ಯು ಸೋ ಮಚ್. ತುಳು ಭಾಷೆ ಕಲಿತುಕೋ. ಹೌದೌದು, ಈಗ ವಾಯ್ಸ್ ಭಾರಿ ಶೋಕ್ ಉಂಟು. ಥ್ಯಾಂಕ್ ಯು ಸೋ ಮಚ್ ಶಿವರಾಜ್ ಅವರೇ, ಥ್ಯಾಂಕ್ ಯು. ಶಾನ್ ಚಾ ಅಂಡೆ ಈರು ಹೊಲ್ತಾರೆ ಶಿವರಾಜ್. ತುಳು ಪಾತೇರುವಾರು ಊರ್ದಾರ ನಮ್ಮ ಮಂಗಳೂರ್ದಾರ ಆಂಡು ಸಂಪು ಬನದುಲ್ಲೇರು ಶಾಂತ ಸಿಸ್. ನಿನ್ನನು ನಾನೋಡಲು ನಿದ್ದೆ ಬರದ ರಾತ್ರಿ, ಸ್ವಪ್ನದ ನೋವು ನಲಿವು ಬಿಡದಾಗ ಭ್ರಾಂತಿ, ಅಂದು ಇಂದು ಚಿಮ್ಮುವುದಂದೇ ಎಂದು ಭಾವನೆ ನಾನಾ ರೀತಿ ಅಂತರ ನೋಡು. ಈ ಬಾಳಿನ ಅನ್ವೇಷಣೆ ಸಾಕಿನ್ನು ನನ್ನಲಲ್ಲನೆ, ಆ ರಾತ್ರಿಯೇ ನೀ ಮೂಡುವೆ, ಈ ಮಧುರ ಸ್ವಪ್ನವಾಗುವೆ. ಪ್ರೇಮ ಪಳ್ಳ ಹೊಳೆಯುವ ಕನಸಿನ ಬೆಳಕಲಿ ಸೂರ್ಯೋದಯ,
ತಳಮಳ ಕವಿದಿಯ ಮನಸ್ಸಿಗೆ ಚುಮ ಚುಮ ಚಂದ್ರೋದಯ ಎರಡೂ ಮನಸ್ಸು ಒಂದಾಗಿ ಎದುರಾಗೋ ವರವೇ ಪ್ರೇಮ ಪ್ರೇಮ. ಆಂಡ ಸಬ್ಬನ ಎನ್ನ ಲೈವ್ ಏಪಲ ಬಯ್ಯಗ 4 ಗಂಟೆಗೆ ಇಪ್ಪುಂಡು ಆಂಡ ಇನಿಕ ಆಂಡೆ ಲೈವ್ ಮಲ್ತೀನಿ ಬಯ್ಯಗ ಬಾಲಿನ್ಲೆ ತೊಂದು ಬರ್ರೆ ಹಾಸ್ಟೆಲ್ ಪೋವಳು ಜೋಕ್ಲಿ ರಜೆ ಆಯ್ತು ಜೋಕ್ಲಿನ ಹಾಸ್ಟೆಲ್ ಪಾಡ್ದಾರೆ. ಓ ಅಂದೆ. ಓ ಗದಗ್ನವರ ನೀವು ಶಿವರಾಜ್ ಅವರೇ, ಚೆಂದಾಗಿ ತುಳು ಮಾತಾಡ್ತೀರಾ ನೀವು. ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಶ್ರೀನು, ಥ್ಯಾಂಕ್ ಯು ಶ್ರೀನು, ಥ್ಯಾಂಕ್ ಯು. ಇನಿ ರಜೆ ಫುಲ್ಲು ನೇಲ್ವೆ ಪನದಲ್ಲಿ ರಾಯಿ ರಜೆ ಸಂಪು ಮೂಲು ಲ ಜೋರು ಬರ್ಸ ಸಂಪು ರಾಣಿ ಮತ್ತು ರಾಜ ಬಂದರು. ರಾಣಿ ರಾಜ ಅವರು ವೆಲ್ಕಮ್. ಲೈಕ್ ಕೊಡಿ, ಲೈಕ್ ಕೊಡಿ ಪ್ಲೀಸ್, ಲೈಕ್. ದಾದಿ ತಿಂಡಿ ಸಂಪು ಅಂತ ಕೇಳ್ತಾ ಇದ್ರೆ ಮಗನ ಅಂದೆ. ಮಗನು ಹಾಸ್ಟೆಲ್ ಪಾಡ್ದಾರ. ಓಕೆ ಓಕೆ. ಏತು ವರ್ಷ ಅಡಿ ಮಗಕ್ಕೆ ಭೂಮಿಕಾ ಸಿಸ್ ಮಗಕ್ಕೆ 8 ವರ್ಷ. ಸಂತೋಷ್ ಅವರೇ ಥ್ಯಾಂಕ್ ಯು. ಸಂತೋಷ್ ಅವರೇ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿದೆ, ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ನೀನೇ ನೀನೇ ನನಗೆಲ್ಲ ನೀನೇ, ಮಾತು ನೀನೇ ಮನಸ್ಸೆಲ್ಲ ನೀನೇ, ನನ್ನ ಎದೆಯ ತುಂಬ ನಿನ್ನ ಪ್ರೀತಿ ತಾನೇ, ನೀನು ಇರದ ಮೇಲೆ. ಸಂತೋಷ್ ಅವರು ಲೈಕ್ ಅಂದರೆ ಚಾಪರಿಯರ ಪರಿಯ ಚಾಪರಿ ಏಯ್ತಾ. ಓಕೆ ಓಕೆ. ಎಂಕ್ ಪುಲಾವ್ ಅಂದ್ ಪನೊಂದುಲ್ಲೇರು ದಾಯಿ ಗಂಜಿ ಮಲ್ದಿಜೀರಾ ಮೆತ್ತದ ಗಂಜಿ ಹತ್ತ ನಿಕ್ಲೆಗ್ ಗಲ್ಲು ಗಲ್ಲೆನು ಏನು ತೆಗಿಜ್ಜೆ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ಗಲ್ಲು ತಾದಿಮಿತ, ಬಲ್ಲಿದ ರಂಗನ್ ಬಲ್ಲಿದ ಮ್ಯಾಲೆ ಚೆಲ್ಲಿದ ದೋಕುಳಿಯೋ, ಓಹೋ ಬಲ್ಲಿದ ರಂಗನ್ ಬಲ್ಲಿದ ಮ್ಯಾಲೆ ಚೆಲ್ಲಿದ ದೋಕುಳಿಯೋ, ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾದಿಮಿತ ಗೆಜ್ಜೆ ಗಲ್ಲು ತಾದಿಮಿತ. ಅವು ಶಾಂತಸಿ ಅವು ದುಂಬದ ಪದ್ಯ ಎಂಗಲ್ಲ ಅಂಗನವಾಡಿ ಡ್ಯಾನ್ಸ್ನ ಪದ್ಯ ಅವು ಗಲ್ಲು ತಾದಿಮಿತ. ಸಂಪತ್ ಪೂಜೆ ಎಲ್ಲ ಸಾಂಗ್ ಪನ್ ಪೂಜೆ ಪಲ್ಲೆ ಬನ್ನಿ ಬರೀಲೆ ಪಲ್ಲೆ ಓಣುಂಡು ಸಾಂಗ್ ಬರೀತಾರ ಬರೀ ಪಂತಿರಿ. ಅನ್ನನ್ನ ಪಾತೆಯೇ ಅಪಾತಿ ತೇತೇನ ಅಪಾತೆಯೇ ಅಪಾತಿ ಕುಕ್ 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 ಅಪಾತೆ ಪನಿ ಅದೇ ಸಂಪೀರ್ಣ ಸಾಂಗ್ ಪನಿ ಸಂಪತ್ ಬೇಜಾರು ಮಲ್ಪ ಚೀನ ಸಾಂಗ್ ಪನಿ ಸ್ವಲ್ಪದಾರಿ ಇರು. ಮಂಗಳೂರಿಂದ ನೇರ ಪ್ರಸಾರದಲ್ಲಿದ್ದೇವೆ. ಬಂದು ಸಪೋರ್ಟ್ ಮಾಡಿ, ಲೈಕ್ ಕೊಡಿ, ಸಬ್ ಆಗಿ. ಶಾಂತ ಸಿಸ್ ತೆಲ್ಸೊಂದಿಲ್ಲ ಸೂಪರ್ ಬರೋದಿಲ್ಲ ಅಂದು ಸಂಪೂರ್ಣ ಪದ್ಯ ಪನಿಯೇನು ಮೈನಿಲಿಕ್ಕೆ ಮಲ್ಲಿಗೆದ ಅಲಂಕಾರ ಪನಿಯ ಕಡು ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಕಟಿಲದ ಅಪ್ಪೆ ಶ್ರೀ ಭ್ರಮರಾಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ತುಳುನಾಡ ಕಾರ್ಣಿಕದ ಜಗದಂಬಿಕೆ ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಅಪ್ಪೆಯಿರೆನ ಕನನಿಲಿಕೆ ಬರತು ಓಡು ಭಕ್ತಿದ ಪೂಜಿನ ಸಂದಾವೋಡು ನಂದಿನಿ ತುದಿ ನೀರು ನಮ ಮೀಯೊಡು ನಮ ಮಲ್ತಿ ಪಾಪೊಲೆನ ಮಾಜಾವೋಡು ನಮ ಮಲ್ತಿ ಪಾಪೊಲೆನ ಮಾಜಾವೋಡು ಮೈನಿಲಿಕೆ ಮಲ್ಲಿಗೆದ ಅಲಂಕಾರನೇ ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ ಸಾರ ಸಾರ ಭಕ್ತರೆ ನಾವುಡಲಾದುಣಿಪು ಅಪ್ಪೆ ಪುತ ಪೂಜೆ ಕುಂದೈ ತಾಯಿರೆ ಪಾದೋಗೆ ಬರ್ಪಿನ ಕಷ್ಟಲೇನು ದೂರ ಮಲ್ತದ ಬೊಲ್ಪೂನು ಬೆಳಗಾಲಿ ಜಗದೀಶ್ವರಿ
ಮೈನಿಲಿಕೆ ಮಲ್ಲಿಗೆದ ಅಲಂಕಾರುನೇ ಕನನಿಲಿಕೆ ಭಯಭಕ್ತಿ ಸನ್ನಿಧಾನೋಡೆ. ಎನ್ನ ಮಗೆ ಎನ್ನ ಅಕ್ಕನ ಮಗೆ ಎನ್ನೊಟ್ಟು ಇಪ್ಪುನ ಅಕ್ಕ ತೀರ್ಪೋತಲು ಅಂಚ ಯಾನು ತುಪ್ಪಿನ ಅಂದೇ ಭೂಮಿಕಾ ಮಸ್ತ್ ಎಡ್ಡೆ ಕೆಲಸ ಮಾಡ್ತಾರೆ ಇದು ಮಸ್ತ್ ಶೋ ಕೊಡು ತೂಪರತೇರ ಅವೇ ಮಸ್ತ್ ಖುಷಿ ಒಂಜಿ ಬೇಜಾರತೆ ಅಕ್ಕ ಹೆಜ್ಜೆರ್ ಬಂದು ಒಂಜಿ ಬೇಜಾರ ಪುಣತೆ. ರಂಜಿತ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳಿದ್ರು. ಗುಡ್ ಮಾರ್ನಿಂಗ್ ರಂಜಿತ್, ವೆಲ್ಕಮ್. ಎಕ್ಕ ಸಕ್ಕ ಸಾಂಗ್ ಪನ್ಪೆ ಕುಕ್ಕು ಒತ್ತುಡು ಪನ್ಪರ ಕುಕ್ಕು ದೊಡ್ಡವರು. ಚಂದ್ರ ಅವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಮೇರೆಗೂ ಪನ್ನಿ ಎಕ್ಕ ಸಕ್ಕದೆ ಪನ್ಪೆ. ಚಂದ್ರ ಅವರು ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಆಯ್ತಾ. ಶಾನಿಯಿಂದ ಒಂಜಿ ನಡುಟು ಎನ್ನ ಸಾಂಗ್ ಆ ಒಂದುಂಡು ಸಂಪು ಈರ್ನ ಅವತರದ ಅದಕ್ಕೆ ಇರೋದಿಲ್ಲೇರೆ. ಜೆ ಕೆ ಕನ್ಸ್ಟ್ರಕ್ಷನ್ ಅವರು ಗೋ ಧರ್ಮಸ್ಥಳದಲ್ಲಿ ಜೆ ಕೆ ಅವರೇ ವೆಲ್ಕಮ್ ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಪ್ರಾಣಿ ಪಕ್ಷಿಗಳು ಒಂದೇ ಭಾಷೆ ಎಲ್ಲ ದೇಶದಲ್ಲಿವೆ, ಮನುಷ್ಯರುಗಳು ಯಾಕೆ ಬೇರೆ ಬೇರೆ ಭಾಷೆ ಮಾತಾಡ್ತಾರೆ ಮಾರಾಯರೆ, ಅದು ಗೊತ್ತಿಲ್ಲ ಮಾರ್ರೆ ರವಿ ಅವರೇ. ಒಂಜಿ ಅಬತರ ಕಟ್ಟೋದು ಇತ್ತಲ್ಲ ಉಪ್ಪು ಉಂಡು ಮಾರಾಯ ನೀಯರ ಅನ್ನಂದು ಇಂಡಿಯನ್ ಅವ್ರು. ನಮಸ್ತೆ ಮ್ಯಾಮ್, ನಮಸ್ತೆ ಇಂಡಿಯನ್ ಅವ್ರು, ವೆಲ್ಕಮ್. ಅಬತನ ಈನಲಾಡೋದು ನೇಳು ನಗೆರದಲ್ಲೇರು ಅವು ಬರ್ಪುಜಿ ಶಿವರಾಜ್. ಪಕ್ಕಿಲು ಮೂಜಿ ಒಂಜಿ ಗೂಡುಡು ಬದುಕೊಂದುಂಡುಗೆ ಐಟು ಒಂಜಿ ಪಕ್ಕಿಗೆ ರೆಕ್ಕೆ ಪುಟ್ಟೊಂದುಂಡುಗೆ ಆತೆ ಬರ್ಪಿ ನಾವು ರಿಲಿಕ್ಸ್ ಗೊತ್ತು ಜೈತ. ಓ ಅಂದಿ ಎನ್ನ ಜೀವ ಅಲ್ಲ ಅಂದೆ ಅಂದ ಅಂದ ಅಂದ. ನಿಮ್ಮ ಹಸ್ಬೆಂಡ್ ಏನು ಕೆಲಸ ಮಾಡ್ತಾರೆ? ಅವರು ಇದು ಸಾಫ್ಟ್ವೇರ್ ಇಂಜಿನಿಯರಾ? ಮೆಸೇಜ್ ಡಿಲೀಟೆಡ್ ಬೈ ಸಂದೇಶ್ ಶರತ್, ವ್ಯೂ ಡಿಲೀಟೆಡ್ ಮೆಸೇಜ್. ಯಾನು ಕೂಪಂಡ ಪನಂದೆ ಪನದೊಲ್ಲೇರು ದೂರ ಸಂಪು ಕೆನೊಂದೊಲ್ಲೇರು. ಶಾಂತಕ್ಕ ಟುಗೆದರ್ ಲೈವ್ ಬೋರ್ ಹಾಕೊಂಡು ಪ್ರೀ ಅಮಾವಾಸ್ಯೆಗೆ ರಜೆನ ಸಂಪು ಮ್ಯೂಟು ದಾದ ಬೋರು ಓಕೆ ಇನ್ನೊಂದುಲ್ಲೇರು. ಓಕೆ ಅಕ್ಕ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಭೂಮಿ ಥ್ಯಾಂಕ್ ಯು ಭೂಮಿಕಾ, ಥ್ಯಾಂಕ್ ಯು ಸೋ ಮಚ್. ಸತೀಶ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಮಕ್ಕಳು ಎಷ್ಟು ಜನ? ನನಗೆ 2 ಮಕ್ಕಳು ಇಂಡಿಯನ್, 2 ಮಕ್ಕಳು ನನಗೆ. ಶಾನ್ ರಜೆ ಏತಲ ನೇಲೊಲಿ ಪನದಲ್ಲಿ ಭಾರಿ ಖುಷಿಟುಂಡು. ಸಂಪು ಭಾರಿ ಖುಷಿಟುಂಡು ನೇಲೊಲಿಂದು. ಲೈಕ್ ಅಂತೆ ನಮ್ಮಿಸ್ ಅವ್ರು ಲೈಕ್ ಅಂತ ಹೇಳ್ತಾ ಇದ್ದಾರೆ. ನಮ್ಮಿಸ್ ಅವ್ರು ಸಪೋರ್ಟಿಂಗಲ್ಲಿದ್ದಾರೆ. ಓಕೆ ಮೇಡಮ್, ಬೊಕ್ಕ ತಿಕ್ಕಗಾವೆ. ಓಕೆ ಶಿವರಾಜ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ದಾದಿ ತಿಂಡಿ ಎಂಕುಂದಿ ಮೆತ್ತದ ಗಂಜಿ ಮುಂಜಾನೆ ಮಾತು ಮುಂಜಾನೆ ಮಂಜು ಎಲ್ಲರಿಗೂ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮೀಟ್ ಮಾಡಿಸಿ ಅವರಿಗೆ. ಅವರಲ್ಲಿ ಪೆಟ್ಟು ಮಾಡ್ತಾ ಇದ್ದಾರೆ ಇಂಡಿಯನ್. ಅವ್ರದ್ದು ಪೆಟ್ಟಾಗ್ತಾ ಇದೆ ಅಲ್ಲಿ. 2 ಹುಡುಗರಲ್ಲ ಅವ್ರದಲ್ಲಿ ಬೆಳಿಗ್ಗೆ ಪೆಟ್ಟು ಸ್ಟಾರ್ಟ್ ಆಗಿದೆ. ನಾನು ಹೋಗಿ ಬಂದದಲ್ಲಿ ಒಬ್ಬನು ಕೂಗ್ತಾ ಇದ್ದಾನೆ ಅಲ್ಲಿ.
ನಗು ಎಂದಿದೆ ಮಂಜಿನ ಬಿಂದು. ಶಾಂತಸಿಸಿ ಎಕ್ಕಸಕ ಬಳ್ಳಾರತೆ ನೋಡಿ. ನಮ್ಮ ಮಿಸ್ಸಸ್ ಲೈವ್ 6:30 ಹೋಗಿ ಸಪೋರ್ಟ್ ಮಾಡಿ ಆಯ್ತಾ. ಎಂಚ ಉಳ್ಳಾರ ಅಕ್ಕಪ್ಪನೊಂದುಲ್ಲೇರು ತುಳುನಾಡು ಕ್ರಿಯೇಷನ್ದ ಹುಷಾರುಲ್ಲ ನೀರೆಂಚುಲ್ಲಾರ ತುಳುನಾಡು ರಜೆ ಆತೆ ಎಡ್ಡಾಂಡ್ ಅಕ್ಲೆಗ್ ಪನ ಅಂದಿಯೇ ರಜೆ ಪೊಕ್ಕಡೆ ಕೊಡ್ತೀನಿ. ಶಾಲೆ ಕಾಣಲ್ಲ ಕಡಪುಲ್ ನವಲಾಣ ಮನಿಪನೆ ಕುಲ್ಬೇರು. ಶಾನು ಬೊಂಬೈಕಿ ಶಾನು ರಾನು ರಾನು ಬೊಂಬೈಕಿ ರಾನು. ಅಯ್ಯೋ ದೇರ ಎಕ್ಕಸಕ ಪದ್ಯ ಅನ್ಪೆ. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಣದಲೆಪ್ಪು ನಕುಲು ಬತ್ತೆರಿತ್ತೆಲ. ಅಕ್ಕ ಪಣದಲೆಪ್ಪು ನಕುಲು ಬತ್ತೆರಿತ್ತೆಲ. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಓ ನಮ ಓ ದುಮ ರಾಮಧೂಮ ಸೋಮ ಅವಲೆಯೇರು ಒಲ್ಲಿರಿಯ ಮಲ್ಲ ಮಲ್ಲ ಬೊಂಡ ಕೆತ್ತದು ಕೊರ್ಲೆಯ ಮಂಡೆ ನಿಲ್ಕೆ ನೀರು ಕುಟುದು ಬೆಂದರೆ ಕೈಪೊಡು ಕೊಟ್ಟಿ ಚೆನ್ನಯ್ಯ ಎಣ್ಣೆ ಪಾದ ಪೊರ್ಲು ಮೀಯೊಡು. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಣದಲೆಪ್ಪು ನಕುಲು ಬತ್ತೆರಿತ್ತಲ. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಓ ಗಂಗೆ ಓ ಗೌರಿ ಗಂಗೆ ಗೌರಿ ಕಾಳಿ ಬೊಳ್ಳಿ ಇಂಚಿ ಬಲೆದೆ ಚೊಂಬು ಮೊಟ್ಟ ಮಲ್ಲ ಪೇರು ಕೊರಡು ಶಾರದೆ ಓಲು ಇತ್ತಿ ನೆಲ್ಲಿಕಾಯಿ ಉಪ್ಪು ಸೇರುಡು ಬದುಕು ಪನ್ಪಿ ಉಯ್ಯಾಲೆಡು ನಮ ಕುಲ್ಲಕ. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ ಅಕ್ಕ ಪಣದಲೆಪ್ಪು ನಕುಲು ಬತ್ತೆರಿತ್ತಲ. ಎಕ್ಕಸಕ ಎಕ್ಕಸಕ ಎಕ್ಕಸಕ್ಕಲ. ಶಾಂತಸಿ ಸೂಪರ್ ಪಣದಲ್ಲಿ ಸಂಡೇ ದಿವಸ ನಿಮ್ಮ ಫ್ಯಾಮಿಲಿ ಮೀಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾರೆ. ಮಾಡಿಸ್ತೇನೆ ಒಮ್ಮೆ ಯಾವುದಾದ್ರೂ ಒಮ್ಮೆ ದಿನ ಮೀಟ್ ಮಾಡಿಸ್ತೇನೆ. ಮುಂಜಾನೆ ಮಂಜು ಅಂತ ಹೇಳ್ತಾರೆ. ನಿಧಿ ಬಂದರು. ಹಾಯ್ ನಿಧಿ, ವೆಲ್ಕಮ್ ನಿಧಿ. ಆಯಕ್ಕ ಗುಡ್ ಮಾರ್ನಿಂಗ್ ನಿಧಿ, ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ ನಿಧಿ? ನಮೀಸ್ ಅವರು ಸಪೋರ್ಟಿಂಗ್ ಹೇಳಿದ್ದಾರೆ. ಯಾನ್ ನಾಟಕ ಬರೆಯೊಂದುಲ್ಲೆ ಅಂದಿ ತುಳುನಾಡು ಓ ನಾಟಕ ಬರೆಯೊಂದುಲ್ಲಾರು. ಆಲ್ ಕಮ್ ಟು ಮೈ ಲೈವ್ ಎಟ್ 1 afternoon. ನೋಡಿ ನಿಧಿನ ಲೈವ್ ಉಂಟು 1 ಗಂಟೆಗೆ ಮಧ್ಯಾಹ್ನ. ಹೋಗಿ ಸಪೋರ್ಟ್ ಮಾಡಿ ಆಯಿತಾ ನಿಧಿಗೆ. ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸ್ವಾತಿ ಸಿಸ್ ವೆಲ್ಕಮ್, ಲೈಕ್ ಡನ್, ಥ್ಯಾಂಕ್ ಯು. ಇನಿ ಪೊರ್ಲು ತೋಜುವರು ಬೀಡಿ ಕಟ್ಟಿಜಾರ. ಬೀಡಿ ಕಟ್ಟಿದ್ದು ಜಿನ್ನಿ ಅವಳು ಬೀಡಿ ಕಟ್ಟಿದ ಕುಲಿ ಬೀಡಿಗೆ ನಿದ್ರೆ ಆಡ್ಕೊಂಡು. ಎಕ್ಕಸಕ ಜಾಕ್ಲಿನ್ ಫೆರ್ನಾಂಡಿಸ್ದು ಸಾಂಗ್ ಅದು ಆಡಿ. ಅದು ಗೊತ್ತಿಲ್ಲ ಮಾರ್ರೆ, ಅದು ಯಾವುದು ಜಾಕ್ಲಿನ್ ಫೆರ್ನಾಂಡಿಸ್ದು? ಸಂಪುಗು ನಂಜಿ ಬರೋದಲ್ಲಿ. ಸ್ವಾತಿ ಮಿತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ದೆರಗಿಳಿಯ. ಸ್ವಾತಿ ಮಿತ್ತಿನ ಮನೆ ಹನಿಯೇ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ದರೆಗಿಳಿಯೇ. ನನ್ನ ರಾಜನ ಹೃದಯದ ಚಿಪ್ಪಿಗೆ ಬಾರೆ ಸರಸನರೇ. ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಬಾರೆ ಬಿರಬಿರನೆ. ಸೂಪರ್ ಅಂತ ಹೇಳಿದೆ. ಶಾನ್ ಹಿರೇಗೆ ನಂಜಿ ಡೊಮ್ಮಿನೊಟ್ಟು ಪಿಪಿಂಗ್ ದೀಪಾರೆ ಎಂಕ್ ಬರೋದಲ್ಲೇ ಆನಿದ್ದೇನೆ. ಸಂಗೀತ ತಿಂಡಿ ಮಾಡ್ತೇವೆ. ಓಕೆ ನಮಿಸಿಸ್, ಓಕೆ ಥ್ಯಾಂಕ್ ಯು ನಮಿಸಿಸ್. ಶಾಂತಸಿಸ್ ತೆಲ್ತೊಂದಲ್ಲೇರು. ದೂರದಿಂದ ಬಂದಂತ ಸುಂದರಾಂಗ ಜಾಣ, ಆ ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ ಪ್ರಾಣ. ಈತ ನಂತರಾಳ ಹೇಗೋ ನೀತಿ ಹೇಗೋ ನಕ್ಕಣ್ಣೆ ನನ್ನ ದೇವರಾಣೆ. ಬಾಲಾರೆ ಇವ ಬಾರಿ ಮೋಜುಗಾರ, ಬಾಲಾರೆ ಇವ ತೀರ ಮೋಸಗಾರ. ದೂರದಿಂದ ಬಂದಂತ ಸುಂದರಾಂಗ ಜಾಣ. ಶಾಂತಸಿಸ್ ನಗಡ್ತಾ ಇದ್ದಾರೆ. ಶಾಂತಸಿಸ್ ಲೈಕ್ ಅಂತ ಹೇಳಿದ್ರೆ ಡನ್ ಅಂತ ಹೇಳಿದ್ರೆ ಥ್ಯಾಂಕ್ ಯು. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ನೀ ಬಂದು ನಿಂತಾಗ ನಿಂತು ನೀ
ನಕ್ಕ ಕನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಹಾಯ್ ಗಿರಿಜಾ ಸಿಸ್, ವೆಲ್ಕಮ್ ವೆಲ್ಕಮ್. ಗಿರಿಜಾ ಸಿಸ್ ಗುಡ್ ಮಾರ್ನಿಂಗ್. ಗಿರಿಜಾ ಸಿಸ್ ಕಾಫಿ ಆಯ್ತಾ ಗಿರಿಜಾ ಸಿಸ್ ನಿಮ್ಮದು? ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಶ್ರೀ ಅಂದ್ಯ ಡುಮ್ಮಿನೊಟ್ಟಿಗೆ ಎಂಕು ಒಗ್ಗರಣ ಪಾಡು ನನ್ನ ಬಗ್ಗೆ ಕೂಡ ಸೇರ್ಬೋದು ನಡುಟು. ಅವು ಅವು ಮುದ್ದೀರಿ ಮುದ್ದು ಸಂಪತ್ತು ಮುದ್ದೀರವು ಪೊಣ್ಣಾನ ಮುದ್ದು. ವಾಯ್ಸ್ ಕೇಳಿ ಸಿಸ್ ಸುಮಾರು ಡೇಸ್ ಆಗಿದೆ. ಹೌದು ಗಿರಿಜಾ ಸಿಸ್, ನಾನು ಕೂಡ ನಿಮ್ಮ ಲೈವ್ಗೆ ಬಂದಿತ್ತು ಸುಮಾರು ದಿವಸ ಆಯಿತು. ನಿಮ್ಮದು ಮೊನ್ನೆ 2 ದಿನ ಲೈವ್ ಇರಲಿಲ್ವಾ? ನಾನು ಹುಡುಕಿದೆ, ಸಿಗ್ತಾನೆ ಇರಲಿಲ್ಲ. ಮತ್ತು ನಿನ್ನೆ ನಾನು ನೋಡಿದೆ, ನನಗೆ ಚಾರ್ಜ್ ಇರಲಿಲ್ಲ ಮೊಬೈಲಲ್ಲಿ. ನಾನು ಟುಗೆದರ್ ಲೈವ್ಗೆ ಹೋದದ್ದಲ್ಲ, ಹಾಗೆ ಚಾರ್ಜ್ ಖಾಲಿ ಆಯಿತು. ವಾಯ್ಸ್ ಕೇಳಿ ಸುಮಾರು ದಿನ. ಐ ಮಿಸ್ ಯು ಸಿಸ್ಟರ್. ಹೌದಾ? ದಾದ ಬೆರಿಕು ಬೋಡ ಸಂಪು ಅಂತ ಹೇಳ್ತಾ ಇದ್ದಾರೆ. ನೋ ಲೈವ್ ಸಿಸ್ 2 ಹೌದೌದು 2 ದಿವಸ ಲೈವ್ ಇರಲಿಲ್ಲ ನಿಮ್ಮದು. ನಾನು ಹುಡುಕಿದೆ 2 ಗಂಟೆ ಆಗುವಾಗ ಹುಡುಕಿದೆ ಲೈವ್ಗೆ ಬರಲಿಕ್ಕೆ. ಮತ್ತು ನಿನ್ನೆ ನೋಡಿದೆ, ನನ್ನ ಚಾರ್ಜ್ ಇರಲಿಲ್ಲ, ಹಾಗೆ ನಾನು ಚಾರ್ಜ್ ಇಟ್ಟಿದ್ದೇನೆ. ಬರ್ತೀರಿ ಹೇಮಂತ್ ಬರ್ತೀರಿ. ಹಾಯ್ ಹೇಮಂತ್. ಮುದ್ದು ಬಾಲೆ ಅವು ಬಂಗಾರ ಜೋಜ ಕಾರ್ಲದ ಅಂದೆ ಬಾಲೆ ನಾವು ಮುದ್ದು ಬಾಲೆ ಎಂಕಲ್ಡ ಪೂರ ಪಾತಿರುಜಿ ಮಾರ್ರೆ. ಬಾಲೆ ನೀ ಕಲ್ಡನೆ ಪಾತಿರ್ನು ಎಂಕಲ್ ಪೂರ ತೋಜ್ಜ ಬಾಲೆಗೆ. ಮೋಟಿವೇಶನ್ ಅವ್ರು ಬಂದರು. ಬಾಳೆಂದರೆ ಪ್ರಣಯಾನುಭವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆವಿಲ್ಲ ಛಾಯೆ ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ 100 ಜನ್ಮಕ್ಕೂ 100 ಜನ್ಮಕ್ಕೂ ಒಲವಾಧಾರೆಯೇ ಒಲಿದೊಲಿದು ಬಾರಲೆ ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಮೋಟಿವೇಶನ್ ಅವರೇ ತುಂಬ ಥ್ಯಾಂಕ್ ಯು ಆಯಿತಾ. ಇದು ನಂದು ಇಷ್ಟದ ಪದ್ಯ, ನೀವೊಂದು ಲಿರಿಕ್ಸ್ ಹಾಕಿದ್ದೀರಲ್ಲ, ತುಂಬ ಖುಷಿ ಆಯಿತು ನನಗೆ. ನಿಮಗೆ ವೆಲ್ಕಮ್ ಆಯಿತಾ. ಮೋಟಿವೇಶನ್ ಒಂದು ಲೈಕ್ ಕೊಡಿ. ಥ್ಯಾನೋಸ್ ಅವ್ರು ಬಂದು ಥ್ಯಾನೋಸು ಲೈಕ್ ಪ್ಲೀಸ್. ಗಿರಿಜಾ ಅವ್ರು ಟಿಫಿನ್ ಆಯಿತಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಆಗಿದೆ ಸಿಸ್, ನಿಮ್ದು ಆಯಿತಾ? ಏನಂದಕ್ಕೆ ಏನೊಂದು ಹೇಳಿ. ಏನು ಟಿಫಿನ್ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾರೆ. ಗುಡ್ ಮಾರ್ನಿಂಗ್ ಅಕ್ಕ, ಹೇಗಿದ್ದೀಯ ಅಕ್ಕ? ನಾನು ಚೆನ್ನಾಗಿದ್ದೀನಿ ಮೋಟಿವೇಶನ್, ನೀವು ಹೇಗಿದ್ದೀರಾ? ಸೂಪರ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ತನೋಸ್ ಅವರೇ, ನಿಮಗೆ ಕೇಳಲಿಕ್ಕಾಗದಿದ್ರೆ ನೀವು ಹೋಗ್ಬೋದಾಯ್ತಾ? ನಾವಿಲ್ಲಿ ಲೈವ್ ಮಾಡೋದಾಯ್ತಾ? ಸಪೋರ್ಟ್ ಮಾಡ್ತಾರೆ ನಮಗೆ ಜನ. ನಿಮಗೆ ಕೇಳಲಿಕ್ಕಾಗದಿದ್ರೆ ಹೋಗ್ಬೋದು ನೀವು. ಓಕೆ, ನೈಸ್ ಲೈವ್ ಅಂತ ಹೇಳ್ತಾರೆ. ನಿಮಗೆ ಮನಸ್ಸಿದ್ರೆ ಸಪೋರ್ಟ್ ಮಾಡಿ ತನೋಸ್ ಅವರೇ. ಇಲ್ಲದೆ ನಿಮಗೆ ಕೇಳಲಿಕ್ಕೆ ಆಗದಿದ್ದರೆ ನೀವು ನೆಕ್ಸ್ಟ್ ಬೇರೆ ಲೈವ್ಗೆ ಹೋಗ್ಬೋದು, ನಮ್ಮದೇನು ಪ್ರಾಬ್ಲಮ್ ಇಲ್ಲ. ಓಕೆ, ನೀವು ಇದ್ದರೆ ಇಲ್ಲಿ ಲೈಕ್ ಕೊಡಿ, ಸಪೋರ್ಟ್ ಮಾಡ್ಬೋದು ನಮಗೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತೇಳಿ ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಏರು ಬಾಲೆ ಅವು ಮುದ್ದು ಬಾಲೆಗೆ ಹೆಂಗೆ ಗೊತ್ತೇಜ್ಜಿ ಮುದ್ದು ಬಾಲೆ ಏರು ಬಾಲೆ ಅಂತ ಕೇಳ್ತಾ ಇದ್ದಾರೆ. ಮುದ್ದು ಮಾರ್ರೆ, ಮುದ್ದು ಬಾಲೆ, ಮುದ್ದು ಐಡಿ ಶಾಂತಕ್ಕ ಯಾನ್ ಬಾಲೆ ದನ್ನಕ್ಕ. ಥ್ಯಾಂಕ್ ಯು ಮೋಟಿವೇಶನ್, ಥ್ಯಾಂಕ್ ಯು ಸೋ ಮಚ್. ಶಂಕರ್ ನಾಗ್ ಸರ್ ಸಾಂಗ್ ಅದು ಶಂಕರ್ ನಾಗ್. ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹರುಷವ ತರುವೆನು ಎಂದು ಓ ಎಂತ ಮಾತಾಡಿದೆ ಇಂದು ನೀ, ಎಂತ ಮಾತಾಡಿದೆ ನನ್ನ ಮನಸ್ಸಿನ ಭಾವನೆ ನೀನೇ ಹೇಳಿದೆ. ಜೊತೆಯಲಿ ಇರುವೆನು ಹೀಗೆ ಎಂದು. ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಮೋಡದಲ್ಲಿ ಜೋಡಿಯಾಗಿ ತೇಲಿ ನಲಿಯುವ, ಹಾರಾಡುವ ಅರಗಿಣಿಗಳ ಮಾತಾಡುವ ಮುದ್ದಾಡುವ ಕಾಮನ
ವಂಡರ್ಫುಲ್ ಡೇ ಅಂತ ಹೇಳ್ತಾ ಇದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಾರೆ ಗಿರಿಜಾ ಸಿಸ್, ಥ್ಯಾಂಕ್ ಯು. ಪ್ರವೀಣ್ ಕುಮಾರ್ ಅವರು ಬಂದರು. ಹಾಯ್ ಪ್ರವೀಣ್ ಕುಮಾರ್, ವೆಲ್ಕಮ್ ವೆಲ್ಕಮ್. ಲೈಕ್ ಕೊಡಿ ಆಯಿತಾ ಪ್ರವೀಣ್ ಕುಮಾರ್. ಈ ದುರ್ಗಾಕ್ಕನ ಸಾಂಗ್ ಒಂಜಿ ಶಾನ್ ತಕ್ಕ ಸಾಂಗ್ ಪಾಡಲಿ, ಶಾನ್ ತಕ್ಕ ಸಾಂಗ್ ಪಾಡಲಿ. ಓವಿಯೇ ಶಾನ್ಗೆ ಬಾಲೆ ಬೊಕ್ಕ ದಾಲ ಅತ್ತ ಏಮಂತ, ಬಾಲೆ ಬೊಕ್ಕ ದಾಲ ಅತ್ತ ಏಮಂತ. ನಾನು ಸೂಪರ್ ಅಕ್ಕ, ವಾಯ್ಸ್ ಸೂಪರ್. ಥ್ಯಾಂಕ್ ಯು ಮೋಟಿವೇಶನ್, ಥ್ಯಾಂಕ್ ಯು. ನೈಸ್ ಲೈವ್ ಅಂತೇಳಿ ಪ್ರೀತಿ ಲೈವ್ ಉಂಡ ಮಧ್ಯಾಹ್ನ ಬಕ್ಕ ಮಧ್ಯಾಹ್ನ ಪ್ರೀತಿಸಿದ ಲೈವ್ ಕೋಡೆ ಅಂಡ್ ಟುಗೆದರ್ ಬೈದೆ ಸಂಪತ್ತು ಏರ್ಲಿದ್ದೀರು ಒಂದಿನ ಅರಮನೆ ಇಜ್ಜೇರು ಗೊತ್ತುಂಡಿ ನಮ್ಮ ಏಪಲ ಬರ್ಪಿನಕ್ಕಳು ಇಜ್ಜೇರಿ ಏರ್ಲ. GSR ಲಾಗ್ಸ್ ಅವರು ಆಯ್ ರಮೇಶ್ ಅಂತ ಹೇಳ್ತಾ ಇದ್ದಾರೆ. GSR ವೆಲ್ಕಮ್, ಒಂದು ಲೈಕ್ ಕೊಡಿ ಆಯಿತಾ. ಥ್ಯಾನಸ್ ಅವರೇ ಥ್ಯಾಂಕ್ ಯು ಸೋ ಮಚ್, ಸಪೋರ್ಟಿಂಗ್ ಮೆಸೇಜಲ್ಲಿದ್ದಾರೆ. ಥ್ಯಾಂಕ್ ಯು. ಉಂಡು ಸಂಪು ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಲೈವ್ ಅಂತ ಹೇಳಿದ್ದಾರೆ. ಶಾನ್ ಟುಗೆದರ್ ಪನೊಂದು ಶಾಂತಸಿ ಸೀರ್ಬಲಿ ಟುಗೆದರ್. ಗಿರಿಜಾ ನೈಸ್ ಲೈವ್ ಅಂತ. ಗಿರಿಜಾ ಸಿಸ್ ಥ್ಯಾಂಕ್ ಯು. ಇಂಡಿಯನ್ ಸಿಂಗ್ ಮರಾಠಿ ಸಾಂಗ್ ಬರೋದಿಲ್ವಾ? ಪಿಂಗಾದ ಪೋರಿ ಪೆಂಗಾದ ಪೋರಿ ಪೆಂಗಾದ ಪೋರಿ ಪೆಂಗ ಅಷ್ಟೇ ಬರೋದು, ಅದು ಮರಾಠಿ ಸಾಂಗ್ ಅದು ಅಷ್ಟೇ ಬರೋದು. ಪೆಂಗಾದ ಪೋರಿ ಪೆಂಗಾದ ಪೋರಿ ಪೆಂಗಾದ ಪೋರಿ ಪೆಂಗ ಅದು ಬರ್ತದೆ, ಆದರೆ ನನಗೆ ಸರಿಯಾಗುವುದಿಲ್ಲ. ಜಮ್ ಜಮ್ ಜಮಾಕಿ ಜಮ್ 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 ಜಮಾಕಿ ಸೂಪ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಅಂದ ಇನಿ ಸಾರಿ ಮೇಡಮ್ ಸಂಪು ಪನೊಂದುಲ್ಲೇರು ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ. ಬಲ್ತು ಬತ್ತೀರು ರಾಜೇಶರು ಸೂಪರ್ ಅಂತ ಸವಡಿದಲ್ಲಿ ಸಿಂಗ್ ಮರಾಠಿ ಸಾಂಗ್ ಅಷ್ಟೇ ಬರೋದು. ಮರಾಠಿ ಸಾಂಗ್ ಬರೋದಿಲ್ವಾ? ಮರಾಠಿ ಸಾಂಗ್ ಬರೋದಿಲ್ಲ. ಯಾವುದಾದ್ರೂ ಇದ್ರೆ ಹಾಕಿ, ಬಂದರೆ ಹೇಳ್ತೇನೆ. ಅಂದವಿಲ್ಲದೆ ಆಸೆ ಹುಟ್ಟದು, ಆ ಆಸೆಗೆ ಸ್ವಾಗತ. ಆಸೆ ಇಲ್ಲದೆ ಆನಂದ ಹುಟ್ಟದು, ಆನಂದವೇ ಅಂಕಿತ. ಆನಂದಕ್ಕೆ ಹುಟ್ಟಿ ಬರೋ ಆಸೆಯ ಬೇಡುತ್ತಾ, ಆಸೆಗೆ ಹುಟ್ಟಿ ಬರೋ ಅಪ್ಪಿಗೆಯ ಸವಿತ. ಅನುಭವೇ ತಕ್ಕದಿ ಮಿತ. ಬರುವುದಿಲ್ಲವ ಅದು. ಫ್ಯಾಂಟಾಸ್ಟಿಕ್ ಅಂತ ಹೇಳಿದ್ರೆ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಗಿರಿಜಾ ಸಿಸ್, ಥ್ಯಾಂಕ್ ಯು. ಲೈಕ್ ಡನ್ ಅಂತ ಹೇಳಿದೆ. ಥ್ಯಾಂಕ್ ಯು. ಬಳದೆ ಬಂಗಾರ ಚಿಟ್ಟೆ ಪೊಯ್ದೆ ಅಂಪನ್ ಕಟ್ಟೆ ಅವಂದತೆ ಸಂಪತ್ತು. ಬಳದೆ ಬಂಗಾರ ಚಿಟ್ಟೆ ಅವು ಬರ್ಪುಜಿ. ಬಲದೆ ಅವತ್ತೆ ವಾಡಿ ನಾ ತಿಕ್ಕಟ್ಟೆ ಬಸಮ ಒಂದು ಮಾತಿಕ್ಕಟ್ಟೆ ಅವು ಪದ್ಧತಿ. ಇವತ್ತು ಏನು ಸ್ಪೆಷಲ್ ತಿಂಡಿ ಇವತ್ತುಂಟಲ್ಲ, ನಮಗೆ ಆಟಿದ ಅಮಾವಾಸ್ಯೆ ಇವತ್ತು ನಮಗೆ ಫಸ್ಟಿಗೆ ಉಂಟಲ್ಲ ಇದು ಕಾಡಿನಿಂದ ಒಂದು ಇದು ತಂದು ಕೆತ್ತೆದು ಇದುಂಟಲ್ಲ ಕಷಾಯ ಮಾಡಿ ಕುಡಿಲಿಕ್ಕುಂಟು. ಅದ ನಂತರ ಗಂಜಿ ಕುಡಿಲಿಕ್ಕುಂಟು, ಮೆತ್ತೆದು ಗಂಜಿ ಮಾಡಿ ತಿನ್ನಲಿಕ್ಕೆ. ನಮಗೆ ಇವತ್ತು ಮೆತ್ತಿದ ಗಂಜಿ. ನಮಗೆ ಇಂಡಿಯನ್ ಅವರು ಆ್ಯಕ್ಚುಲಿ ಸಾಂಗ್ ಎಂಥದ ಗೊತ್ತಿಲ್ಲ. ಹೆಲೋ ಚೇಚಿ ಹೆಲೋ ವೆಲ್ಕಮ್. ಇದು ಸರಿ ಬರೋದಿಲ್ಲ ಮರ. ವೆಲ್ಕಮ್. ಲೈಕ್ ಕೊಡಿ, ಪ್ಲೀಸ್ ಲೈಕ್. ಹೇಮಂತ್ ದುರ್ಗಕ್ಕ ಪನದಲ್ಲಿ ಗಿರಿಜಾ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪಿಂಗಾರ್ ಇಜ್ಜಿ ಬಜ್ಜೆ ಇಲ್ಲ ಹತ್ತಿತ್ತು ಪನದಲ್ಲಿ ಓ ಪಿಂಗಾರ್. ಸಿಂಗಾರ ಸಿರಿ ಅಂಗಡಿನಲ್ಲಿ ಬಂಗಾರಾಗಿವ ಮಾಯೇ, ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸಾರ ಸೋಚಾಯೇ. ಮಂದಹಾಸ ಅಹನನುಮೇಯ ಶ್ರಾವಣ ಮಾಸ, ಬಂಗಾರ ಮಾಯಾಂಗೆ ಮೊಗದ ಸಾರಂಗೆ, ಸೋಕಿದೆ ಮುಂಗುರುಳ ಸೋಗೆ. ಗಿರಿಜಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂತ ಸಿಸ್ ಹೇಳ್ತಾ ಒಂದು ಲೇರು. ನೈಸ್ ಲೈವ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್.
ಅದು ಬರುವುದಿಲ್ವ ಮೋಟಿವೇಶನ್? ಹುಟ್ಟು ಮಕ್ಕಳೆಲ್ಲ ತೂಗು ತೊಟ್ಟಿಲಲ್ಲಿ ನಿನ್ನ ರೆಪ್ಪೆಯಲ್ಲಿ ತಿಪ್ಪೆಯಲ್ಲಿ ನಾನು, ಅದು ಬರುವುದಿಲ್ಲ. ಲಾಲಿ ಹಾಡು ಅದು ಬರುವುದಿಲ್ಲ ಅದು. ಗಿರಿಜಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಗಿರಿಜಸಿಸ್. ಬೇರೆ ಹಾಕಿದ್ರೆ ಆಯ್ತಾ? ಅಂಚಕ್ಕ ಮರ್ದು ಪರ್ಪುನು ಅನ್ನೊಂದು ಮರ್ದು ಬರ್ದಾಂಡು ಇರೆಗ್ಲ ಬೋಡಾಡ ಪಲ್ಲೆ ಅಕ್ಕ ಕೊರ್ಪೇರು ಮರ್ದು ಎರೆಗ್ ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ, ಅದು ಅದಲ್ಲವ, ಇದು ಪಾಲೆದ ಕೆತ್ತೆದು ಕೆತ್ತೆ ಇದು ಪಾಲೆದ ಕೆತ್ತೆ. ಸೂಪರ್ ಅಂತ ಹೇಳ್ತಾ ಇದ್ರಿ. ಏಪಲ ಪರೋಡು ಮಾರ್ದು ನಿನಗೆ ಮಾತ್ರ ಸಂಪತ್ತು ಮೇರೆಗ ಹೇಮಂತ್ ಕೊಡದೆ ದಿನೋಲ ಮಾರ್ದು ಕೊರೋಡು ಇದನ್ನೇ ಹೇಮಂತ್ ಸರಿಯಾ ಪೂಜೆ. ಗಿರಿಜಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶಾಂಕು ಪೋರ್ಚ್ ಅಂತ ಹೇಳಿದ್ರು. ಸುಂದರ್ ಬಂದರು. ಸುಂದರ್ ಅವರೇ ವೆಲ್ಕಮ್. ಲೈಕ್ ಕೊಡಿ ಸುಂದರ್, ಪ್ಲೀಸ್ ಲೈಕ್ ದೀಜಿಯೇ. ಪಿಂಗ ಕಪೋರಿ ಪಿಂಗ ಪೋರಿ ಪಿಂಗ, ಹೌದದು ಪಿಂಗದ ಪೋರಿ ಲಿರಿಕ್ಸ್ ಇದ್ರೆ ಹಾಕಿ, ಸ್ವಲ್ಪ ಆಡ್ತೇನೆ ಬೇಕಾದರೆ. ಪಿಂಗಾದ ಪೋರಿ ಪಿಂಗಾದ ಪೋರಿ ಪಿಂಗಾದ ಪೋರಿ ಪಿಂಗ. ಗಿರಿಜಾ ಅವರು ಸಪೋರ್ಟಿಂಗ್ ಆಗಿದ್ದಾರೆ. ಒಳ್ಳೆ ಬರೋದೊಳ್ಳೆಯರು ಗಿರಿಜಾ. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಶಾನ್ ಈ ರೀತಿಯ ಲೈವ್ ಪರಿಮಳ ಎಂಚಿನ ಸಂಪತ್ತು ದಾನ ಸಂಪು. ಶ್ರೀಗಂಧ ಸೀಮೆಯಲ್ಲಿ ನೀ ನಡೆದು ಬರಲು ಇಲ್ಲಿ, ಸೌಗಂಧ ಕಮಲ ಶಲೆಯಲ್ಲಿ ನಿನ್ನಲ್ಲೇ ಪರಿಮಳವೆಲ್ಲ, ಪ್ರೀತಿಯ ಬುತ್ತಿಯ ಹಿಡಿದು ಮಲೆನಾಡ ಮಲ್ಲಿಗೆ ಮುಡಿದು ಹಸಿರು ಅದು ಬರುವುದಿಲ್ಲ, ಸರಿ ಬರುವುದಿಲ್ಲ ಅದು. ಮತ್ತು ಸಾಂಗ್ ಉಂಟಲ್ಲ ತುಂಬ ಚೆಂದ ಉಂಟು, ಅದಲ್ಲ ಪ್ರೇಮವೇ ಎಲ್ಲ ಹೋಗಿದೆ, ಸ್ವರವೇ ಹೋಗಿದೆ. ವಿಜು ಅವರೇ ವೆಲ್ಕಮ್, ಒಂದು ಲೈಕ್ ಕೊಡಿ. ತುಮಾರ ನಾಮ್ ಕ್ಯಾ ಹೈ? ಮೇರಾ ನಾಮ್ ಸಂಗೀತ ಹೈ ಜಿ. ಮೋಟಿವೇಶನ್ ಥ್ಯಾಂಕ್ ಯು ಸೋ ಮಚ್. ಚಂದದ್ದು ಸಾಂಗ್ ಆಡ್ತಿದ್ದೀರಾ, ಆದರೆ ನನಗೆ ಅದು ರಾಗವೇ ಬರುವುದಿಲ್ಲ. ಮೋಟಿವೇಶನ್ ಕೆಲವು ಬರುವುದಿಲ್ಲ, ಕೆಲವು ಆಡ್ತೇನೆ. ಹೇಮಂತ್ ದಾದಾಣಿ ಹೇಮಂತ್ ಕೊಡತ್ತೆ ದಿನೋಲ ಮರ್ದು ಪರೋಡಿಗೆ ಪಾಲದೆ ಕೆತ್ತದ ಐ ಕ್ಯಾನ್ ಪರ್ಲೆ ಪನ್ಪಿನಿ. ಸಮೀರ್ ಅವರೇ ಒಂದು ಲೈಕ್ ಕೊಡಿ ಸಮೀರ್. ಹಲೋ ಸಮೀರ್ ವೆಲ್ಕಮ್. ಪುನೀತ್ ರಾಜ್ಕುಮಾರ್ ಸರ್ ಸಾಂಗ್ ಹೇಳಿ ಅಂತ ಹೇಳ್ತಾ ಇದ್ದಾರೆ, ಹೇಳ್ತೇನೆ. ಲಟ್ಟು ಪಟ್ಟು ಅವು ಲಟ್ಟು ಪಟ್ಟು ಲಟ್ಟು ಪಟ್ಟು ಒಂದು ಲಟ್ಟು ಪಟ್ಟು ಕಮರ್ ದಾಮಿನಿ ಅದರ ಗಾಮಿನಿ ಹೋ ಮೇರೆ पिया की बावरी जिया की सावरी मेरी अंगना में किला है चांद. ಅದೇ ಅವತ್ತೆ ಸಂಪತ್ ಶೋಕುಡು ಮಾತ್ರ ಪದ್ಯ ಕಲ್ದಿಜಿ ಮಾತ್ರ. ಇಂಡಿಯನ್ ರಿಲಿಕ್ಸ್ ಆಗ್ತೀನಿ ಸಿಂಗಿಂಗ್ ಜೊತೆ ಡ್ಯಾನ್ಸ್ನು ಮಾಡಿ. ಹಬ್ಬ ಡ್ಯಾನ್ಸ್ ಬರೋದಿಲ್ಲ ಮಾರೆ, ಡ್ಯಾನ್ಸಲ್ಲಿ ಪಿರ ನಾನು. ಡ್ಯಾನ್ಸಲ್ಲೆಲ್ಲ ಆಗೋದಿಲ್ಲ, ಡ್ಯಾನ್ಸ್ ಎಲ್ಲ ಬರೋದಿಲ್ಲ ನಮಗೆ. ಗಿರಿಜಾ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಗಿರಿಜಾ ಅವ್ರು ಯಾನು ಪೋಪೆ ಒಡೆಯೇ ಪೋಪಿನ ಸಂಪತ್ತು ನೈಸ್ ಲೈವ್ ಅಂತ ಹೇಳಿ ಥ್ಯಾಂಕ್ ಯು ಗಿರಿಜಾ ಸಿಸ್. ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ವಸಂತ ಅವ್ರಿಗೆ ಒಂದು ಲೈಕ್ ಕೊಡಿ. ಎಂಚವುಲ್ಲರ ಅಕ್ಕ ಬರ್ಸ ಉಂಡಾ ಅಂದಿ ಬರ್ಸ ಉಂಡಿಯೇ ವಸಂತ್ ನಿಖಲ್ ಅನ್ಕೊಂಡೆ ವಸಂತ್ ಬ್ರೋ ಬರ್ಸ ಉಂಡು. ಹೊಸ ಸೀರೆ ತುತ್ತುದು ಸಾಂಗ್ ಅವು ಬರ್ಪುಜಿ ಶಾಂತ ಸಿಸ್. ವಾಯ್ಸ್ ಸೂಪರ್ ಅಕ್ಕ, ಥ್ಯಾಂಕ್ ಯು ಮೋಟಿವೇಶನ್, ಥ್ಯಾಂಕ್ ಯು ಸೋ ಮಚ್. ನೀರ್ನ ಹೊಸ ಸೀರೆ ಹೋಗಿರೋದಲ್ಲೇ ಸಮೀರ್ ಅವರು ಹಲೋ ಅಂತಾರೆ. ಹಲೋ ಸಮೀರ್ ಅವರು ವೆಲ್ಕಮ್, ಒಂದು ಲೈಕ್ ಕೊಡಿಯ ಸಮೀರ್ ಅವರೇ. ಶಾಂತ ಸಿಸ್ ಹೇಳ್ತದಲ್ಲೇ ಯಾವರು ನಿಮ್ದು? ನಮ್ದು ಮಂಗಳೂರು ಸಮೀರ್ ಅವರು. ನಿಮ್ದು ಯಾವರು? ಪ್ರೀತಿ ಅಕ್ಕ ಇದ್ದೀರಾ? ಪ್ರೀತಿ ಅಕ್ಕ ಇತ್ತು ಶಾಲೆ ಇನ್ನು ಶಾಲೆ ಉಂಟು ಗೊತ್ತು ಜಾಣ ಬರ್ಪೇರು ಬಕ್ಕ ಬರ್ಪೇರು ಯಾನು ಬೊಕ್ಕ ಬರ್ಪೆ. ನೈಸ್ ಲೈವ್, ಓಕೆ ನೈಸ್ ಲೈವ್, ಥ್ಯಾಂಕ್ ಯು ಶಾನಿ ಸೀರೆ ಬೋರ್ಡ್ಗೆ ಪರತ್ತು ಕೊರ್ಲೆ ಅದಾದೇ ಸಂಪತ್ತು ಆಡ ಕೇಳನೆ ಮಂತ್ ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ದು ಓಕೆ ಡ್ಯಾನ್ಸ್ ಬೇಡ ಸಿಂಗ್ ಮಾಡಿ. ಹೌದು, ಒಂದು 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು, ದ್ವೇಷ ಎಂಬ ಕಂತೆ ಸುಟ್ಟು ಹಾಕಬೇಕು. ನಾನು ಎಂದು ನೀ ಮೆರೆಯಬೇಡ ಮೂಡ, ನಾನು ಎಂಬುದು ಮಣ್ಣು ಇಲ್ಲೇ ಕೇಳು ಜನಕ. ಅದು ಚಂದ ಉಂಟು, ನಂದು ಮಾತ್ರ ರಾಗ ಎಲ್ಲ ಹೋಗಿದೆ. ಭಯಂಕರ ವರ್ಷ ಪುತ್ತೂಡು ಬನೊಂದುಲ್ಲೇರು ಅಂದಿಯೇ ಮೂಲ ವರ್ಷನೇ ರಜೆ ಕೊಡ್ತೀರಿ ಶಾಲೆಡು.
ಚೆರದ ಮರ್ದು ಪರ್ಲಿ ದುರ್ಗಕ್ಕದ ಚೆರದ ಮರ್ದು ಬರ್ತೀನಿ ಯಾರು ಮರ್ದು ಬರ್ತೆ. ರಕ್ಷಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ರಕ್ಷಸಿಸ್. ಸಮೀರ್ ಪುತ್ತೂರು ಹೌದೌದು ಪುತ್ತೂರು ಬಣ್ಣ ಕೊಂಚ ನೆನಪು ಮಾಡೆ. ಪುತ್ತೂರ್ದ ಚಿಕ್ಕಮ್ಮ, ನಂತೂರ್ದ ದೊಡ್ಡಮ್ಮ, ಕಣ್ಣೂರ್ದ ಮೈತಿದಿ, ಕೂಲೂರ್ದ ಮಾಮಿಯೇ, ಮದಿಬೆಂಜಿ ಆಂಡಿಗೆತ್ತ, ಓಹೋ ಮದಿಬೆಂಜಿ ಆಂಡಿಗೆತ್ತ, ಸಂಪೂರ್ಣ ಮದಿಬೆಂಜಿ ಆಂಡಿಗೆತ್ತ, ಸಂಪೂಗು ಮದಿಬೆಂಜಿ ಮಲ್ಪೊಡತ್ತ. ರಕ್ಷಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ರಕ್ಷಸಿಸ್. ಮರ್ದು ಪರಿಯರೆ ರಕ್ಷಸಿಸ್ ಮರ್ದು ಬತ್ತಲ. ಓಕೆ ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಒಂದು ಪುನೀತರ ಸಾಂಗ್ ಆಡ್ತೀನಿ, ಒಂದು ನಿಮಿಷ ನಿಲ್ಲಿ. ಪರವಶನಾದೆನು ತಿಳಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ, ಇದಕ್ಕಿಂತ ಮೊದಲು ನೀನು ಸಿಗಬಾರದಿತ್ತೆ ನನಗೆ ಮಾತ್ರ ಅಷ್ಟೇ ಬರುವುದಾಯ್ತಾ ಗಿರಿಜಾ ಸಿಸ್. ನಿಮಗಾಗಿ ಸಾಂಗ್ ಹೋದ್ರ ನೀವಾಗ ಹೇಳಿಕ್ಕೆ ಹೇಳಿದ ನನಗೆ ನೆನಪೇ ಆಗಲಿಲ್ಲ ಮಾರ್ರೆ. ಶಾನ್ಕು ಅಂತ ಹೇಳ್ತಾ ಇದ್ದಾರೆ, ಇನ್ನು ಒಂಜಿ ಸಾಂಗ್ ಯಾವ ಮಾರೆ ಏಮಂತ ನಿನಗೆ ಸಾಂಗ್ ಕೇಳಿಕ್ಕೆ ಆಗೋದಿದ್ರೆ ನೀವು ರೈಟ್ ಹೇಳ್ಬೋದು. ಬಾಕಿ ಎಂಜಿನ ಏಮಂತ ಒಂಚೂರು ಪದ್ಯ ಒಪ್ಪೊಡು ಒಂತೆ ತಮಾಷೆ ಒಪ್ಪೊಡು ಅಪ್ಪಗೆ ಒಂಚೂರು ಲೈವ್ ಸಾಗುಡಿ ಜಿನ ಲೈವ್ ಇಂಚ ಖಾಲಿ ಸೂಪರ್ ಓದಿನ ಓಡೆ ಪೋಪಿನಿ. ಪವಿಸಿಸ್ ಬರ್ತೀರಾ? ಹಾಯ್ ಪವಿಸಿಸ್, ವೆಲ್ಕಮ್. ಗಿರಿಜಾ ಆರಾಧ್ಯ ಅವರು ಸೂಪರ್ ಅಂತ, ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಶಾಂತ ಪವಿಸಿಸ್ ಚಾಪರಿಯರೇ ಮರ್ದು ಪರಿಯರ ಗಂಜಿ ತಿನ್ನಿಯಾರ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಗಿರಿಜಾ ಸಿಸ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು. ಈರ್ನ ಸಾಂಗ್ ಏರ್ಲ ಇಜ್ಜೇರು ಪರವೊಂದುಲ್ಲೆ ನಂದಂದು ಪೂರ ಪೋಯೇರಿ ಮಲ್ಲೆಜ್ಜಿಯೇ ಬತ್ತಿನಾತು ಜನ ಯಾವು ನಮಕ್ ಅಮರ ಆಳ್ವ ಗೊತ್ತಾ? ಹೌದು, ನಾನು ಮೊನ್ನೆ ಕೇಳಬೇಕಂತ ಎಣಿಸಿದ್ದೆ ಇಂಡಿಯನ್ ಅವರೇ. ಅಮರ ಆಳ್ವ ಎಲ್ಲಿರುವುದು ಅವರು ಹೇಳಿ ಅಂತೆ ನನಗೆ ಸ್ವಲ್ಪ. ಅಮರ ಆಳ್ವ ಗೊತ್ತಾ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಅಮರ ಆಳ್ವ ನನಗೆ ಗೊತ್ತಿಲ್ಲ, ಆದರೆ ಅಮರ ಆಳ್ವ ಹೆಸರು ಕೇಳಿದ್ದೀನಿ ನಾನು. ಅಮರ ಆಳ್ವ ಅಂತ ಎಲ್ಲಿ ಇರುವಂತ ಗೊತ್ತಿಲ್ಲ ನನಗೆ. ಬಾಯ್ ಸಿಸ್, ಓಕೆ ಬಾಯ್ ಗಿರಿಜಾ ಸಿಸ್, ಬಾಯ್. ಥ್ಯಾಂಕ್ ಯು ಗಿರಿಜಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ನಾವಿಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ರಕ್ಷಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಚೆನ್ನಾಗಿ ಆಂಡೆ ಪನೊಂದುಲ್ಲೇರು ದಾದೆ ಏಮಂತ ಹೇಳ್ತಂದಿಲ್ಲ. ರಕ್ಷ ಬಾಬಾ ಪೆಪ್ಪಿ ಪರಿಯರೆ ಜೇಶ್ ಈ ಸಂಪತ್ತು ನೋಡತ್ತೆ ಸಾಂದ್ ರಕ್ಷಸಿಸ್ ಚಾಂಡೆ ಕೇಳೊಂದುಲ್ಲೇರು ಸಂಪತ್ತು ಯಾನು ಚಾಪರೊಂದುಲ್ಲೆ ಪರೋಡು ಪನೊಂದುಲ್ಲೇರು. ಪವಿಸಿಸ್ ಸೂಪರ್ ಉಳ್ಳೇರು. ಪವಿಸಿಸ್ ಬೆತ್ತದ ಗಂಜಿ ತಿನ್ನಿಯಾರ ಚೂರು ಪೊಟ್ಟು ತಾಂಡು ಚಾಪರ್ದು ಪನೊಂದುಲ್ಲೆ ಅಂದೆ ದೊಡ್ಡಮ್ಮ ಪಾರ್ಸಲ್ ಮಲ್ದೇರು ಪನೊಂದುಲ್ಲೇರು. ನಿದ್ದೆಡು ಸಪೋರ್ಟ್ ಆನ್ ಪನೊಂದುಲ್ಲೇರ ನಿದ್ರೆಡುಲ್ಲ ಯಾನ್ ಲಂಚಿನಿ ಕೋಡಂಡತೆ ಎಂಕ್ ಕೈಟ್ ಮೊಬೈಲ್ ಒಂತೊಂದು ಎತ್ತುಜಿ ಮಾರ್ರೆ ಗಡಿ ಬೂರೊಂದು ಎತ್ತೀನಿ ಬಕ್ಕ ಲಾಸ್ಟ್ಗೆ ಅನ್ನು ಜೆತ್ತೀನಿ. ರಕ್ಷ ತೇಜ ಶಾಂತಕ್ಕ ಮರ್ದು ಬೋಡ್ಗೆ ಪನೊಂದುಲ್ಲೇರು. ರಕ್ಷ ತೇಜ ಶಾಂತಕ್ಕ ಮರ್ದು ಬೋಡ್ಗೆ ಶಾಂತ ಸಿಸ್ ಮರ್ದು ಪಾರ್ತಿದ್ದಾರೆ ಇಜ್ಜಿಗೆ. ಅರೆ ಬಾಂಬೆಡ್ ಮರ್ದಿಜ್ಜತೆ ಅಕ್ಕಿ ಕೊಟ್ರಪ್ಪ ಅವ್ರೆ ಲೈಕ್ ಕೊಡಿ, ಒಂದು ಲೈಕ್. ಪವಿಸಿಸ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸಂಪು 10:30ಗೆ ಬಲೆ ಲೈವ್ ಉಂಡು. ಪತ್ತರೇಕ 10:30ಕ್ಕೆ ರಕ್ಷಸಿಸ್ನ ಲೈವ್ ಉಂಟಾಯ್ತಾ ನೋಡಿ. 10:30ಕ್ಕೆ ರಕ್ಷಸಿಸ್ನ ಲೈವ್ ಉಂಟು, ಎಲ್ಲರೂ ಹೋಗಿ ಸಪೋರ್ಟ್ ಮಾಡಿ ಆಯ್ತಾ. ಸ್ಕಿಪ್ ಮಾಡ ಮಾರೆ, ಓಲ್ ಸ್ಕಿಪ್ಪು ಸಂಪತ್ತನ ರಕ್ಷ ಜೇಜ ಶಾಂತಕ ಮರ್ದು ಬೋರ್ಡ್ಗೆ ಅವತೆ ಅವಪನಿಯ ಬಕ್ಕೋಲು ಕೂಡ ಸ್ಕಿಪ್ಪು ಅವಾಂಡಿ ಮರ್ದು ಬೋರ್ಡ್ಗೆ ಅವತೆ ಅವು ಹೋದಿಯೇ. ರಕ್ಷ ಜೋಜ ಶಾಂತಕ್ಕ ಮರ್ದು ಬೋರ್ಡ್ಗೆ ಅವು ಓದಿಯೇ. ಸಂಪು ಕಾಂಡೆ ರಕ್ಷಸಿಸ್ನ ಲೈವ್ ಉಂಡು ಬಲೆ ಪನೊಂದುಲ್ಲೇರು. ಸಂಪು 10:30ಗೆ ಬಲೆ ಪನೊಂದುಲ್ಲೆ ಸ್ಕಿಪ್. ನಿಮ್ಮ ಮಂಗಳೂರಿನಲ್ಲಿ ಅಮರ ಆಳ್ವ ಅಂತ ರೋಡನು ಇದೆಯಾ? ರೋಡಾ ನನಗೆ ಗೊತ್ತಿಲ್ಲ ಮಾರೆ, ಅದು ಉಂಟದ ಉಂಡೆ ನಮ್ಮ ಮಂಗಳೂರಿನಲ್ಲಿ ಏರುಲಿ. ನಮ್ಮ ಮಂಗಳೂರ್ದ ಹೆಂಗೆ ಗೊತ್ತುಜಿ ಮಾರ್ರೆ. ಅಕ್ಕಿ ಗುಡ್ ಮಾರ್ನಿಂಗ್, ಅಕ್ಕಿ ಕೊಟ್ರಪ್ಪ ಅವರೇ ಗುಡ್ ಮಾರ್ನಿಂಗ್, ಒಂದು ಲೈಕ್ ಕೊಡಿ ಆಯ್ತಾ. ರಕ್ಷಾ ಬಾಬಾ ನಿರಾಜ್ಯ ಪನದಲ್ಲಿ ಪೂರ್ವಿ ಅಡಿಗೆ ಮನೆ ಹಾಯ್ ಸಿಸ್ ಅಂತ ಹೇಳ್ತಾರೆ. ಪೂರಿ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ನಿದ್ದೆಡುಲ್ಲೆ ಓಕೆ ಪವಿಸಿಸ್, ಓಕೆ ಮಲ್ಲಿ ಜೆಪ್ಪುಲಿ ಪವಿಸಿಸ್ ಬಕ್ಕ ಎಲ್ಲ ಬಲೆ ಎಲ್ಲ ಜೆಪ್ಪುಲಿತ್ತೆ ಇನ್ನು ರಜೆ ಐತೆ ಮತ್ತೆ ರೆಸ್ಟ್ ಮಲ್ಪ್ಲೇರು.
ಬಕ್ಕ ಈಗ ಒಂಜಿ ಸೌಜನ್ಯನ ವೀಡಿಯೋ ಪಾಡ್ದಿತ್ತರತೆ ಬಾರಿ ಶೋಕ್ ಆಣ ಇಂಕ ಕೇಂದು ಮಾರ್ರೆ ಯಾನು ಫುಲ್ ವೀಡಿಯೋ ತುಯ್ಯವೆ ಇರ್ನ ಮಸ್ತ್ ಲಾಯ್ಕ್ ಶೋಕ್ ಬಂತಾರೆ ಐತ ವಿಷಯ ಐತ ಬಗ್ಗೆ ಸೌಜನ್ಯನ ಬಗ್ಗೆ ಬಾರಿ ಶೋಕ್ ಪಾತಿರ್ದಾರೆ ಇವ್ರು. ಹಾ ಬಾಬಾ ಬನೊಂದುಲ್ಲೇರು ಸಂಪತ್ ಪೂಜಾರಿ ಅವರೇ. ನಾಗರಾಜ್ ಮರಾಠಿ ಅವ್ರು ಬಂದರು ಹಾಯ್ ಅಂತ ಹೇಳಿದೆ. ಹಾಯ್ ನಾಗರಾಜ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಶಾಂತ ಸಿಸ್ಮಾ ಅಂತ ಹೇಳಿದೆ. ಪವಿಸಿಸ್ ಲಕ್ಲಿ ಯಾವ ಜೆತ್ತಿನ ಬನದುಲ್ಲೇರು. ರಿಂಬೋಡ್ಚಿ ಲಾಗ್ಸ್ ಅವರು ಹಾಯ್ ಹಾಯ್ ರಿಂಬೋಡ್ಚಿ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ. ರಕ್ಷಾ ಜೇಜಾ ಪನೊಂದುಲ್ಲೇರು ದಾದಾಡಿ ಸಂಪು ರಕ್ಷಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ಹಳ್ಳಿ ಐದವರು ಬಂದರು ಹಾಯ್ ಹಾಯ್ ಹಳ್ಳಿ ಐದವರು ವೆಲ್ಕಮ್. ಒಂದು ಲೈಕ್ ಕೊಡಿ ಹಳ್ಳಿ ಐದವರೇ ಲೈಕ್ ಕೊಡಿ. ಆರ್ಕೆ ಅವರು ಬಂದರು. ಆರ್ಕೆ ಅವರೇ ಒಂದು ಲೈಕ್ ಕೊಡಿ. ಮತ್ತು ಸಬ್ಬಾಗದಿದೆ ಸಬ್ಬಾಗಿ ಆಯಿತಾ ಚಿಲಾಗ್ಸ್. ಹಾಯ್ ಹಾಯ್ ರಿಂಬೋಡ್ಚಿ ಅವರು ವೆಲ್ಕಮ್ ವೆಲ್ಕಮ್. ರಾಜ್ಕಮಲ್ ಅವರು ರಾಜ್ಕುಮಾರ್ ವೆಲ್ಕಮ್. ಒಂದು ಲೈಕ್ ಕೊಡಿ ಲೈಕ್. ಚೆರ್ದ ಉಂಡು ನನ್ನ ಚೆರ್ದ ಬಂಡ ಅಲ್ಲೇ ಆಯಾಗ ಕೊಚ್ಚು ರಕ್ಷಸಿಸು ತುಳಿಯರು ಅನ್ನಗೆ ಆಯ ಕೊಚ್ಚುಗೆ ಮುಜೆ ಕೊಚ್ಚು ಕೊಚ್ಚು ಹೋ ಗಯಾ ये ಚುಚ್ಚೋ ಚುಚ್ಚೋ ವಿಷಯ ದಿಲ್ ತೋ ಪಾಗಲ್ ಹೋ ಗಯಾ ಇದು ವಾಸಿಯಾಗದ ಹುಚ್ಚು 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 ಹುಚ್ಚು. ಅಯ್ಯೋ ದೇವ್ರೆ. हेलो प्लीज़ ये हिंदी में करिए. आप हिंदी में बोलिए. मैं हिंदी में बात करती हूँ आपसे लेकिन हिंदी मुझे थोड़ा थोड़ा आता है बराबर नहीं आता है मुझे. ರಂಬೋಡ್ಚಿ ಒಂದು ಲೈಕ್ ಕೊಡಿ ರಂಬೋಡ್ಚಿ. ಮತ್ತು ಸಬ್ಬಾಗಿ ಆಯಿತಾ ಸಾನ್ ಜಪ್ಪಡಿ ಅವು ಮಲ್ಲ ಕುಂಭಕರ್ಣಿ ಆತ ಬರೋದಲ್ಲಿ. ರುದ್ರೇಶ್ ಗುಡ್ ಮಾರ್ನಿಂಗ್ ವೆಲ್ಕಮ್. ರುದ್ರೇಶ್ ಒಂದು ಲೈಕ್ ಕೊಡಿ ರುದ್ರೇಶ್. ಲೈಕ್ ಹೆಚ್ಚೇ ಆಗಲಿಲ್ಲ ಮಾರ್ರೆ. ಅವೇನು ಈರು ಪಲ್ನೆ ಮಂತ್ ಈ ಪನೊಂದುಲ್ಲೇರು ಆಂಡ ಸಂಪುಕ್ಕೆ ಏನೊಂದುಲ್ಲೇರು ಶಾಂತ ಸಿಸ್ ನಾನ ಚೆರದ ಉಂಡು ಇರೆಗು ಬೋಡ ಪಲ್ನೆ ದಾದ ಈ ಚೆರದ ಪಂಡ ಎಂತ ಮಾರ್ರೆ. ಟಿಫಿನ್ ಆಯ್ತಾ? ಟಿಫಿನ್ ಆಗಿದೆ ನಮ್ಮದು. ನಮಗೆ ಮೆತ್ತೆದ್ದು ಗಂಜಿ ಇವತ್ತು. ಇನಿ ಉಂಡು ಪನೊಂದುಲ್ಲೇರು ಇನಿ ಉಂಡೆ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ನಗ್ತಾ ಇದ್ದಾರೆ. ಗುಡ್ ಅಂತ ಹೇಳ್ತಾರೆ. ಮಂಗಳದೇವಿ ಟೆಂಪಲ್ ರೋಡ್ ಹತ್ರ ಮೆಡ್ ಪ್ಲೇಸ್ ಇದೆ ಅಮರಲ್ವಾ ರೋಡ್ ಅಂತ. ಆದರೆ ರೋಡ್ದು ಹೆಸರು ಗೊತ್ತಿಲ್ಲ. ಮಂಗಳದೇವಿ ಗೊತ್ತುಂಟು, ಮೆಡ್ ಪ್ಲೇಸ್ ಗೊತ್ತುಂಟು ನನಗೆ, ಮತ್ತು ರೋಡಿದು ಗೊತ್ತಿಲ್ಲವ ನನಗೆ. ಇಂಡಿಯನ್ ಅವರೇ ನೀವು ಅಲ್ಲಿರುವುದಾ? ಮಂಗಳದೇವಿ ಹತ್ರ ಇರುವುದಾ ನೀವು ಇಂಡಿಯನ್? ನಿಮ್ಮದು ಚಾನಲ್ ಇದೆಯಾ ಇಂಡಿಯನ್? ಬೊಕ್ಕ ಲಕ್ಕದು ಮಲ್ಪುವೆ ಪನೊಂದುಲ್ಲೇರು. ಓಕೆ ಓಕೆ ಪವಿಸಿಸ್ ಕೋಡೆ ಇಜ್ಜಾಂಡ ಲೈವ್ ಪವಿಸಿಸ್ ಕೋಡೆ ಇತ್ತು ಮಂದರ ಸಿಸ್ನ ಲೈವು ಪವಿಗು ಬೋಡ ಮರ್ದು ಕೆನೊಂದುಲ್ಲೇರು. ಹೇಮಂತ್ ಶಾಂತಸಿಸ್ ಕೋಡೆ ಪವಿಸಿಸ್ನ ಲೈವ್ ಇತ್ತುಂಡು ಪನೊಂದುಲ್ಲೇರು. ಪವಿಸಿಸ್ನ ಲೈವ್ ಇತ್ತುಂಡೆ ಕೋಡೆ ಪವಿ ಪಲ್ಲ ವಿಡು ಓದೇವ್ರು ಎಂಕ್ ನೋಟಿಫಿಕೇಶನ್ ಬೈಜ್ಜಿ ಯಾನ್ ಇತ್ತೆ ಮಂದಾರ ಲೈವ್ ಪನೊಂದುಲ್ಲೇರು ಲೈವ್ ಇತ್ತುಂಡು ಅಂದೆ ಪವಿ ಪಲ್ಲ ವಿಡು ಲೈವ್ ಇತ್ತುಂಡ ಎಂಕ್ ನೋಟಿಫಿಕೇಶನ್ ಬೈಜ್ಜಿ ಮಾರ್ರೆ. रक्षा कुछ कुछ क्या है राज मैं तीक करूँगा करेगा. ಅಯ್ಯೋ ದೇವರ ಮರ್ದ ಪಿರಿಜ ಪವಿಸಿಸ್ಲಾಗೆ. ಟಿಫಿನ್ ಆಯ್ತಾರೆ? ಆಗಿದೆ ರುದ್ರೇಶ್ ಅವರೇ. ನಿಮ್ದು ಆಯ್ತಾ? ಹೇಮಂತ್ ಸಪೋರ್ಟಿರುಲ್ಲೇರು ಆಯಾಗ ನಾಯಿ ಚುಚ್ಚಿದನು ಕುಚ್ಚು ಕುಚ್ಚು ಕಾಂಡೆನೇನಾ ದುರ್ಗಕ್ಕಗ ಗೊತ್ತುಲ ಆಪುಜಿ ಮೆಸೇಜ್ ಒಂದು ಹೆಂಗೆ ಅರ್ಥನೇ ಆಪುಜಿ ಮಾರ ಸತ್ಯ. ಹೇಮಂತ್ ಈಗ ನಾವು ಆ ಮೆಸೇಜ್ಲಿ ಹೆಂಗೆ ಅರ್ಥನೇ ಆಪುಜಿ ಹೆಂಗೆ ಬೈಜಿ ನೋಟಿಫಿಕೇಶನ್ ಅಂದು ಹೆಂಕ್ಲ ಬೈಜಿ ಅದು ಮಂದಾರಕ್ಕೆ ಪೋತೇನು ಒಂತೆ ಪೋದು ಬಕ್ಕ ಹೆಂಗಡಿದ್ರೆ ಚೇರದ ದುರ್ಗ ಚೇರದ ಹೀರೆ ಪರೋಡು ಹೇಮಂತ್ ಎಂಗ್ಲೇ ಪುರ ಪಂಡ್ರಲ್ಲೇ ಅವು ಚೇರದ ಪುರ ಹೀರೆ ಪರ್ದು ತೂಡು ಫಸ್ಟ್ ಚೇರದ ಪುರ ಎಂಗಲ್ ಪಾಲದ ಕೆತ್ತದ ಮಾತ್ರ ಬರ್ತೀನಿ ಕಷಾಯ. ಶಾಂತ ಅಕ್ಕಗ ಗೊತ್ತುಜ್ಜಿ ದುರ್ಗ ಅಕ್ಕ ಅವು ದಾದ ಚೇರದ ಎಂಕ್ಲ ಗೊತ್ತುಜ್ಜಿ ಎಂಕ್ಲೇನ ಗೊತ್ತುಳು ಚೇರದ ಪಂಡ ಚೇರದನ ಕೇರದನ ಹೆಂಗೆ ಗೊತ್ತುಜ್ಜಿ ಅವು ಈರು ಬೈಜಾರು ಶಾಂತ ಬೇಜಾರಾನು ಒಂಜಿ ಮೆಸೇಜ್ ಬೈಜೀರ್ನ ಲಕ್ಷಕ್ಕೂ ಮನದಲ್ಲೇರು ಹೇಮಂತ್ తెలుతుందిలేరు అందు ఎంకు గొత్తాతు జీ పవిసిస్సు పడదు అందు ఎంకు ಗೊತ್ತದ ಮಂದರ ಸಿಸ್ಸು ಪೋತೆ ಆಳೆಲ್ಲ ನಿದ್ರೆನೆ ಪುಡ್ತುಜಿ ಮಾರ್ರೆ ಉಂದೇಟ ಹತ್ತು ಮಂದಾರಡು ಪನದುಲ್ಲೇರು ಗೊತ್ತುಜ್ಜಿ ದಾದಾಂಡು ದುರ್ಗಕ್ಕ ಯಾನ್ ಸರಿ ಉಳ್ಳಿ ಹೇಮಂತ್ ಈ ಹೇಮಂತ್ರ ಬೇರೆ ಆಯ್ಜಿ ಪವಿಸಿಸ್ಸು ಲೈವ್ಡಿ ಯಾನ್ ಗಿಫ್ಟ್ ನಟ್ಟೊಂದಿತ್ತು
ರಾಕ್ಷಸಿಸ್ ರಾಮಚಂದ್ರ ವೆಲ್ಕಮ್ ರಾಮಚಂದ್ರ, ಒಂದು ಲೈಕ್ ಕೊಡಿಯ ರಾಮಚಂದ್ರ. ಹೌದಾ, ಇಂಡಿಯನ್ ಅವರೇ? ನನಗೆ ಗೊತ್ತಿಲ್ವಾ ಇಂಡಿಯನ್ ಅವರೇ ಅದೆಲ್ಲ. ನನಗೆ ಅದೆಲ್ಲ ವಿಷಯ ಗೊತ್ತಿಲ್ಲ. ನಾನು ಗುಜರಾತಲ್ಲಿದ್ದೆ, ಈಗ ನಾನು ಮಂಗಳೂರಿಗೆ ಬಂದದ್ದು. ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪಲ್ಲವಿ ಸಿಸ್ ಪುಲ್ತೊಂದು ದಾಯಿ ಬುಲಿಪ್ಪುನು ಹೇಮಂತ್ ಅವರು ಸಪೋರ್ಟಿಗಲ್ಲಿ ಹೇಮಂತ್ ತೆಲ್ಪುನೆ ಮಾರ್ರೆ. ರಕ್ಷಾ ಬಂದು ದಾದಾಣಿ ಸಂಪು ಇನಿ ಬರ್ಪೇವೆ ಬಂದರೆ ಸಿಸ್ ಹೊರ ಪರ್ಲಿ ಗೊತ್ತು ಅಪ್ಪಳು ಹೊರ ಪರ್ಪಿನಜ್ಜಿ ಪರ್ರೆ ಪುರ ದಾಲಿಜ್ಜೆ ಮತ್ತು ಹೀರೆ ಪರೋಡು ಎಂಗುಳು ಪುರ ಪರ್ಪು ಜೌಪುರ ಉಲ್ಲೆ ಸಂಪು ಚಾ ದಿವೊಂದು ಪರಿಯರೆ ಪನೊಂದು ಲೈಕ್ ಕೊಡ್ತೆ ಅಕ್ಕ ನಮಸ್ತೆ ಎಂಚ ಉಳ್ಳಾರು ಎಂಕ ಗುರುಂಟು ನಾ ತಿಳಿಕಾರ್ಪುಡು ವೀಡಿಯೋ ಬೇರೆ ಬಾಕಿಂಡವೆ ಗುರು ಬಕ್ಕ ತುಪ್ಪೆ ಕೋಳಿ ನಾನು ಕಮೆಂಟ್ ಬೈದಿನಿ ಎಂಕ್ ಅಂಚೆ ಗೊತ್ತಾಂಡು ಇರು ವೀಡಿಯೋ ಕಮೆಂಟ್ ಮಾಡ್ದಾರಂದು ವೀಡಿಯೋ ತುಯ್ಯ ಒಂಜಿ 5 ನಿಮಿಷದ ಪೂರ ವೀಡಿಯೋ ಉಂಡು ತೂಪೆ ಇನಿ ತೂಪೆ ಇನಿ ತೂದೊಂಜಿ ಕಮೆಂಟ್ ಪಾಡ್ನಿ ಫಸ್ಟ್ ಒಂಜಿ ಮೆಸೇಜ್ ಮಲ್ತದ ಪೋಂಡ ಯಾವ ಶಾಂತ ಎನ್ನಲ್ಲ ಕತೆ ಪವಿಸಿಸ್ ಎನ್ನಲ್ಲ ಕತೆ ಒಂಜಿ ಮೆಸೇಜ್ ಮಾಡ್ದು ಮಗ ಪೂಪಿನಿ ಶಾಂತ ಅಕ್ಕ ಬರೋದಲ್ಲೇ ನಮಸ್ತೆ ಬರೋದಲ್ಲೇ. ಅಕ್ಷಿತಾ ಅವ್ರು ಬಂದರೆ, ಅಕ್ಷಿತಾ ಅವರು ವೆಲ್ಕಮ್. ಒಂದು ಲೈಕ್ ಕೊಡಿ ಅಕ್ಷಿತಾ, ಲೈಕ್ ಕೊಡಲಿಲ್ಲ. ಗುರುವಣ್ಣ ಲೈಕ್ ಕೊಡಿಯರೇ, ಗುರುವಣ್ಣ ಒಂದು ಲೈಕ್ ಕೊಡಿ ಧಾರಾಳ ಮನಸ್ಸಿನಿಂದ. 2 ಬೇಕಾದರೆ 2 ಕೊಡಿ ಲೈಕ್. ಪವಿಯಕ್ಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಹೇಮಂತ್ ಒಂತೆ ಸ್ಕ್ರೂ ಲೂಸ್ ಅಂದು ರಕ್ಷಾಪ್ ಅಂತ ಹೇಳ್ತಂದು ಪರ್ಲೆ ಗೊತ್ತಾಪುಂಡು ಎಂಕ ಸನ್ಮಾನ ಇಜ್ಜೇಜ ಓ ಮೇರ ಸನ್ಮಾನ ಒರಿದೆ ಪೋತಿನತ ಮಾರ್ರೆ ಸಂಪತ್ತಿನ ಸನ್ಮಾನ ಏಪ ಮಾರ್ರೆ. ರಕ್ಷಾಕ್ಕ ನಮಸ್ತೆ. ದುರ್ಗಾ ಸಿಸ್ನ ಬೊಬ್ಬೆಗೆ ನಿದ್ದೆ ಪೋಡ್ ಅಂದಿ ಸಂಪತ್ತೇನೆ ನಮಸ್ತೆ ಬರೋದಿಲ್ಲ. ಎಲ್ಲ ಪೋಚಿ ಬತ್ತೆ. ಹಾಯ್ ಮೇಡಮ್, ಐ ಆಮ್ ಇನ್ ತೆಲಂಗಾಣ. ಎನ್ನಾರು ಹೆಲ್ಪಿಂಗ್ ಒಂದು ಲೈಕ್ ಕೊಡಿ. ಲೈಕ್ ದೀಜಿಯೇ ಎನ್ನಾರು. ಗುರು ಮರ್ದು ಪರಿಹಾರ ಆಕೆನೊಂದು ವೆಲ್ಕಮ್ ಹೊಸೂರು ಅಂತ ಹೇಳ್ತಾ ಮುನಿರಾಜ್ ಒಂದು ಲೈಕ್ ಕೊಡಿ. ಲೈಕ್ ಮಂದಾರ ಸಿಸ್ ಅಂತೇಳಿ ಗುರು ಬೃಂದಕ್ಕ ಓಲ್ಲಿರು ಬೃಂದಕ್ಕ ಬೈದಿತ್ತೀರಿ ಒಂಜಿ ಮೆಸೇಜ್ ಬಾರ್ದು ಪೋಯಿರು ಬೃಂದಕ್ಕ ಲೈವ್ ಇಜ್ಜತೆ ಮುರನಿಂಚ ಬೃಂದಕ್ಕನ ಅನಸ ಒಂದು ಮೋನ ಆಡ ಚಾನಲ್ ಇನಿ ಫುಲ್ಲು ಡೇ ಬುಲಿ ಪುಲ್ ತಾಯಿ ಪವಿಸಿಸ್ ಶಾನ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ರಕ್ಷಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹೇಮಂತ್ ಪವಿಯ ಒಲ್ಪ ಒಲ್ಲಾರು ಕೆಲವೊಂದು ಪಲ್ಲೆ ಪವಿಸಿಸ್ ಒಲ್ಪ ಒಲ್ಲಾರು ಮೇರೆ ಬರ್ಪೇರಿತ್ತೆ. ಹೇಮಂತ್ ಚಾಕ್ಲೇಟ್ ಪೂರ ಕನ್ಪೇರಿರೆ ಬುಲಿ ಪೊಚ್ಚಿರು. ಶಾಂತ ಸಿಸ್ ಪನೊಂದುಲ್ಲೇರು ದಾನೆ ಬುಲಿಪುನು. ಸಂಪತ್ 63 ಪನೊಂದುಲ್ಲೇರು. ಪೋವರ್ಚಿ ಸಂಪು ಉಂತುಲೆ ಅಂದ ಉಂತುಲೆ ಅಂತಲೇ. ಹೇಮಂತ್ ಯಾನು ಮರಾಠುಲ್ಲೆ ಪನೊಂದುಲ್ಲೇರು. ಮರಾಠುಲ್ಲೇರಿಗೆ ಹೇಮಂತ್. ಗುರು ಪ್ರದೀಪ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತದೆ. ಎನ್ನ ಮೋನು ಆಯ್ಬಕ್ಕ ಸನ್ಮಾನ ರಾಕ್ಷಸಿಸ್ನ ಮೋನ ಆಯ್ಬಕ್ಕ ಫಸ್ಟ್ ಸಂಪತ್ತು ಕೊಂಜಿ ಸನ್ಮಾನ ದಾದಿ ಮಂದಾರ ಸಿಸ್ಕೆ ದುರ್ಗಕ್ಕ ಅಕ್ಷಿತಾ ಎನ್ನ ರಿಲೇಷನ್ ಅರೆಡ ಚಾನಲ್ ಇಜ್ಜಿ ಸಪೋರ್ಟ್ ಮಾತ್ರ ಅಂದೆ. ಅಕ್ಷಿತ ಇನ್ನ ರಿಲೇಷನಾ ಪೋಯಿರಾ ಅಂದಿಯಾರು. ಅಕ್ಷಿತಾ ಇದ್ದೀರಾ? ಲೈಕ್ ಕೊಡಿ, ಲೈವ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸನ್ಮಾನ ಓ ಸನ್ಮಾನನೇ
ಪವಿ ಅಕ್ಕ ಇಜ್ಜಿಯೇ ಇತ್ತಂಡ ಪತ್ತೊಂದು ಬಲೆ ಪನೊಂದುಲ್ಲೇರು ಯಾನು ಬುಲೀಪುನೇನಿ ಫುಲ್ಡೆ ದಾಯಿಯೇ ಪವಿಸಿಸ್ ದಾದಾಂಡು ಕಾರಣ ಪಲ್ಲೆ ಈನ ಸನ್ಮಾನಗು ತೂಬೂಯ್ಯ ಶಾಂತಸಿಸ್ ಸಂಪುಗು ಸನ್ಮಾನ ಮಲ್ಪುಲೇ ಪನೊಂದುಲ್ಲೇರು ಸಂಪತ್ತೆರೆ ಅರೆನ ಸುದ್ದಿಜ್ಜಿಯೇ ಇತ್ತೆ ಬತ್ತಿದ್ದೀರಿ ಬೃಂದ ಸಿಸ್ ಎಂಕ ಹಾಯ್ ಬಂದು ಪೋಯಿನಾರು ಬೆಳ್ಳಿ ಮೋಡವೆ ಎಲ್ಲಿ ಓಡುವೆ ನನ್ನ ಬಳಿಗೆ ಇಳಿದು ಬಾ ನಿನ್ನ ನಲ್ಲನ ಕಂಡು ಈ ಕ್ಷಣ ನನ್ನ ಬಯಕೆ ತಿಳಿಸು ಬಾ. ಜ್ವಾಲಾಮುಖಿ ಅವರು ಬಂದರು. ಜ್ವಾಲಾಮುಖಿ ಅವರು ಬರ್ತಾ ಇದ್ದ ಹಾಗೆ ಜ್ವಾಲಾಮುಖಿ ಅವರ ಮೆಸೇಜ್ ಕೂಡ ಬಂತು. ಜ್ವಾಲಾಮುಖಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಜ್ವಾಲಾಮುಖಿ ಅವರೇ. ವೆಲ್ಕಮ್ ವೆಲ್ಕಮ್ ಜ್ವಾಲಾಮುಖಿ ಅವರೇ. ಕಾಫಿ ಆಯಿತಾ ಜ್ವಾಲಾಮುಖಿ ಅವರೇ? ಮೆಲ್ಲು ಸಿರಿ ಸವಿಗಾನ ಎದೆ ಝಲ್ಲೆ ನಿದೂವಿನ ಬಾಣ ಪ್ರಿಯ ಮೆಲ್ಲು ಸಿರೆ ಸವಿಗಾನ ಎದೆ ಝಲ್ಲೆ ನಿದೂವಿನ ಬಾಣ ಗುರು ಮರಟುಲ್ಲೆ ಜಪ್ಪುವೆ ಬೊಕ್ಕ ಕನಪೆ ದಾಯಿ ಮರಕ್ಕೆ ಪೋತೀನಿ ಮರಿಯಲಗ್ ಪವಿಸಿಸೀರು ದಾಯಿ ಮಂದಾರ ಸಿಸ್ ದಾದಾಂಡು ರಕ್ಷ ಸಿಸ್ ಸಪೋರ್ಟಿಂಗ್ ಅಲ್ಲಿದೆ. ಕೋಟ್ರೇಶ್ ಅವರೇ ಒಂದು ಲೈಕ್ ಕೊಡಿ. ಕೋಟ್ರೇಶ್ ಜ್ವಾಲಾಮುಖಿ ಸಿಸ್ ಲೈಕ್ ಒಂದು ಕೊಡಿ. ಲೈಕ್ ಕೊಡದಿದ್ರೆ ಲೈಕ್ ಕೊಡಿ. ವೈಟಿ ದಾಯಿಗಿತ್ತೆ ಮರಳು ಜೋರು ಎನ್ನ ಲೈವ್ ದಾದಿಕ್ಕೆ ಎರೇಗ್ಲ ಕಡೆ ಪುಡ್ಜಿ ಪನೊಂದುಲ್ಲೇರು ಐಕೀರ್ ಮರಟು ಕುಲ್ದಿನ ಮಾರ್ರೆ ದುರ್ಗಕ್ಕ ಈರು ಬೈದ್ ಮಾತ್ರ ಪನ್ಪುನು ಸಪೋರ್ಟ್ ಮಲ್ಪುಜರಿ ದುರ್ಗಕ್ಕ ಈರು ಬೈದು ಮಾತ್ರ ಪನ್ಪುನು ಬಾಯ್ಡು ಮಾತ್ರ ಪನ್ಪುನು ಸಪೋರ್ಟ್ ಮಲ್ಪುಜಾರಿ ಮಲ್ಪೆ ಗುರು ಮಲ್ಪೆ ಅವೆ ಇನಿ ವೀಡಿಯೋ ತೂಪಿನೇ ಇಲ್ಲ. ಇನಿ ವೀಡಿಯೋ ತುಪ್ಪೆ ಅವೆ. ಓಕೆ ಇನಿ ವೀಡಿಯೋ ತುಪ್ಪೆ ಇನಿ ವೀಡಿಯೋ ತೂಡೆ ಹಾಕೊಂಡು ಯಾನೆ ಕೋಡೆ ತುಪ್ಪೆ ಅಂದಿತ್ತೆ ಕೋಡೆ ಟುಗೆದರ್ ಲೈವ್ ಪೋತಿನ ಅಂತ ಚಾರ್ಜ್ ಕಮ್ಮಿ ಇತ್ತು ಬಕ್ಕ ಒಂಜಿ ದಾದ ಗೊತ್ತುಂಡೆ ಪ್ರದಿ ಕೋಡೆ ಇಂಕ್ ತರೆಬೇನೆ ಪುರೆತ್ತನ ಐಕೊಂಜಿ ಶೀತ ಎಲರ್ಜಿದ ಮಾತ್ರೆ ನೀನು ಪಾಡ್ರೆ ಬಾ ಕುಲ್ಲೆರಾಪುಜಿ ಬಯ್ಯಾನಗರಿ ನಿದ್ರೆ ಸ್ಟಾರ್ಟ್ ಅಂಚಾತನ್ ಕೋಡೆ ಹರಿಗ ದಾಯ ಸನ್ಮಾನ ದಾದ ಮಲ್ತೇರು ರಕ್ಷಸಿಸ್ ಪನೊಂದುಲ್ಲೇರು ಬಾಯ್ ಶ್ರೀ ಅಕ್ಕ ಪನೊಂದುಲ್ಲೇರು ದಾದಿ ಸಂಪು ಉಂತುಲೆ ನಾನು ಒಂತೆ ಪಪ್ಪನು ಎಂಕ್ ಶಾಂತ ಸಿಸ್ಲ ಬೆಚ್ಚ ಉಂಡು ಐಕು ಪುಲಿಪುಡು ದಾಯಿ ಬೆಚ್ಚ ರಕ್ಷ ಜೇಜ ಬಾಯ್ ini ಉಂತುಲೆ ಸಂಪು ಚರಣ್ ಬತ್ತೇರು ಚರಣ್ ಬ್ರೋ ವೆಲ್ಕಮ್ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಚರಣ್ ಬ್ರೋ. ಚರಣ್ ಅವರೇ ಮರ್ದು ಪರಿಹಾರ ಪಾಲದ ಕೆತ್ತದ ಮರ್ದು ಪರಿಹಾರ ಗಂಜಿ ತಿನ್ಯಾರ ಅಪ್ಪ ಗುರು ಬ್ರೋ ಪಾಲದ ಕೆತ್ತದ ಮರ್ದು ಪರಿಹಾರ ಗಂಜಿ ತಿನ್ಯಾರ ಗೇನ ಪವಿ ಮಂಗೆ ಎತ್ತು ಮಾರ್ರೆ. ಅಕ್ಷಿತಾ ಅವರೇ ಥ್ಯಾಂಕ್ ಯು ಸೋ ಮಚ್. ಅಕ್ಷಿತಾ ಅವರೇ ಸಪೋರ್ಟ್ ಮಾಡ್ತೀರಾ ನೀವು ಎಲ್ಲರಿಗೂ ಸಪೋರ್ಟ್ ಮಾಡಿ ಆಯಿತಾ. ಜ್ವಾಲಾಮುಖಿ ಅವರೇ ಕಾಫಿ ಆಯಿತಾ ನಿಮ್ಮದು? ದಾದಿ ಸಾರಿ ಮಂದಾರ ಸಿಸ್ ಗೊತ್ತಾಯ್ಜಿ ಎಂಕ್ ಪನೊಂದುಲ್ಲೇರು ಪವಿಡ ಪಾತೇರ್ನು ಪೋಡಿಗೆ ಆಪುಂಡುಗೆ ನಮಲ ಕತ್ತು ದುರ್ಗಕ್ಕ ದಾಯಿ ಏರು ಬೈಜಿಡಲ ಬೇಜಾರಾಪುಜಿ ಶಾಂತ ಸಿಸ್ ಬೊಕ್ಕ ದುರ್ಗ ಬತ್ತದ ರಡ್ಡು ಮೆಸೇಜ್ ಆನಲ ಪಾಡುಡು ಎಂಕ್ ಯಾನ್ ಅಂದಿ ಕೋಡೆ ಕಾಲಿರ ಡೇ ಮೆಸೇಜ್ ಪಾಡ್ದೀನಿ ಯಾನಿಜಿ ನೇಪಾಳ ಆನಡ್ಲ ದಿದುಪ್ಪೆ ಕೋಡೆ ಉಂಡತೆ ಕೋಡೆ ಎಂಚಿನಾತನ ಮೊಬೈಲ್ ಆನಡಿದಿತ್ತನ ಇಜ್ಜ ಎಂಕ್ದ ಆಲ ಗೊತ್ತುಜ್ಜಿ ಕೋಡೆ ಒಂಜಿ ಶಾಲೆಗೊಂಡೊಂದು ಇಸ್ತ್ರಿ ಪಾಡ್ರೆ ಅಂದು ಲಕ್ಕರ ಪಣಗಲ ಬಕ್ಕ ಮೆಸೇಜ್ ಬರ್ತದೆ ಮಗೆ ಪಂಡೆ ಬೊಚ್ಚಮ್ಮ ಶಾಲೆ ರಜೆ ಕೊಡ್ತೇರು ಇರ್ ಜೆಪ್ಪುಲೆ ಬಂಡೆ ಎಂಕ್ ಎಡ್ಡಾಂಡ್ ಈಜಿನ ಕೂಡ ಲಕ್ಕದ ಇಸ್ತ್ರಿ ಪಾಡ್ರೆ ಎತ್ತನೆ ಎಂಕ್ ಗಡಿ ಚೂರು ಲಕ್ಕುನು ಲಕ್ಕ ತೂಪಿನಿ ಇಸ್ತ್ರಿ ಪಾಡ್ರೆ ಅನ್ನೋದು ಕೂಡ ಜೆಪ್ಪುಡು ಅಂಚಾತನ ಕೋಡೆ ಬಕ್ಕ ದಾದನ ಅಕ್ಕಲು ಎನ್ನ ಒಂದೇಕೆ ತರೆಬೇನೆಗೆ ರಜೆ ಕೊರಿ ಏರು ತೋಜೋಡು ಮಾರೆ ಶಾಲೆದ ಅಕ್ಕಲು ಅಂಚ ಬಕ್ಕ ಜೆತ್ತಿನಿ ಶಾನ್ ಎಂಕ್ ಇನ್ಸಲ್ಟ್ ಮಾಡ್ತೀರಿ ಆನ್ ಪಪ್ಪಿ ಎಬಿ ದಾದಿ ಸಂಪತ್ ಅಂಚಪುರ ವರ್ಲ್ಡ್ ಪ್ಯಾಕ್ ಚಾನಲ್ ವರ್ಲ್ಡ್ ಒಂದು ಲೈಕ್ ಕೊಡಿ ಫಸ್ಟ್ ಲೈಕ್ ಕೊಡಿ ಮತ್ತೆ ಮಾತಾಡುವ ನಾವು ಆಯ್ತಾ. ವರ್ಲ್ಡ್ ಅವರು ಲೈಕ್ ಕೊಡಿ ಸಬ್ಬಾಗದಿದ್ದು ದಾದಿ ಕೇಮಂತಿ ಆನ್ಲೈನ್ ಅರಮಣಿ ಪಾಪದ ಪೊಣ್ಣು ಮಾರ್ರೆ ಬರೋದೊಳ್ಳೇರು. ಜ್ವಾಲಾಮುಖಿ ಅವರೇ ಥ್ಯಾಂಕ್ ಯು ಸೋ ಮಚ್. ದುರ್ಗಕ್ಕ ವಾ ವಾಯ್ಸ್ ಸೂಪರ್ ಥ್ಯಾಂಕ್ ಯು ಗುರುಪ್ರದಿ ಅವರೇ ಥ್ಯಾಂಕ್ ಯು ಇದೇನೊಂದು ವೀಡಿಯೋ ಮಾತ್ರ ಇನ್ನು ತೂಪೇನೆ ಅವೇ ಅನ್ನ ಈ ಲೈವ್ ಮಲ್ಪ್ಲೆ ಗುರುಬ್ರೋ ಎಂಗುಳು ಬರ್ಪ ಇರ್ ಮರ್ದು ಪರಿಯಾರ ಪಲ್ನೆ ಹೊರ ಕೋಪ ಆತನು ಪವಿ ಅಕ್ಕಡ ಪನೊಂದುಲ್ಲೇರು. ಹಾಯ್ ವರ್ಲ್ಡ್ ಲೈಕ್ ದೀಜಿಯೇ ಏಕ್
Mandara sis, I will come today. Ali English ಮಾತಿರುವಿರಿ ಶಾಂತ ಸಿಸ್ ಎಂಕ್ಲ ಚೂರು ಇಂಗ್ಲಿಷ್ ಕಲ್ಪಲೆ ಇಂಗ್ಲಿಷ್ ಬರ್ಪುಜಿ ಮಾರ್ರೆ. ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಎಂಡ ಪಾತ್ರೆ ಕೆಲವು ಜನ ಪೊಡಿಗೆ ಹಾಪಿನಿಗೆ ದಾಯಿ ಎಂಕ ಪೊಡಿಗೆ ಹಾಪುಜಿ ಯಾನು ಕ್ಲೋಸ್ ಅತ್ತಿ ಭವಿಸಿಸ್ ನಮ್ಮ ನೀರವು ನಮ್ಮ ಅಕ್ಕ ಬೆಗ್ದಿ ಬನ್ನಿ ಅದೇ ಮಾರ ಎನ್ನ ಕಲರ್ ಚೇಂಜ್ ಮೋನದ ಇನ್ನ ಕಲರ್ ಚೇಂಜ್ ಆಮೇಲೆ ನಮ್ಮನ್ನ ಅಕ್ಕ ಬೆಗ್ದಿ ಬಂದಿರ್ತೇನೆ. ನಾ ಮಾಡೋದು ತಮಾಷೆಗಾಗಿ ಅಂತ ಆಂಟಿ ಕಾಂಡ ಕೋಪ ಬಾತಿರುತ್ತಿ ನಾ ಮಾಡೋದು ತಮಾಷೆಗಾಗಿ ಅಂತ ಹೇಳ್ತಾ ಇದ್ದಾರೆ. ಜ್ವಾಲಾಮುಖಿ ಅವರು ಕಬಡಿನಲ್ಲಿದ್ದಾರೆ. ದಾಯಿ ಸಂಪು ಏಪ ಏಮಂತು ಯಾನ್ ಲಡೈ ಮಲ್ದೆ ಏಪ ಏಮಂತು ಲಡೈ ಮಲ್ದಿನಿ ಲಡೈ ಮಲ್ದಿಜಿರಾರು ನೇರಿ ಆರ್ಯೆ ಏಮಂತುಳತಿ ಎರೇನೇರಿನ ಪನ್ಪಿನ್ ಮಾರ ಎರೇನೇರಿನ ಪನ್ಪಿನ್ ನಾನೈತೆ ಈರನೆ ಪುದರ್ ಪನ್ಪುಣ್ ನಾನು ಪವಿಸಿಸಿದ ಗಲಾಟೆ ಮಲ್ದೆ ಅವೇ ಪನ್ನೋದು ಉಪ್ಪು ನಾನು ಪಾತೇರ್ನೆ ಜಲ್ಲಿ ಸ್ಟಾರ್ಟ್ ಆಡ್ತುಲೆ ಅದಕ್ಕೆ ಮರಳು ಬಂದ ಬೇಗ ಕೋಪ ಬರ್ಪುಣಿಗೆ ಸಂಪತ್ತರೆ ಬರ್ಸ ಇಜ್ಜಿ ಜ್ವಾಲಾಮುಖಿ ಅವರು ಸಪೋರ್ಟಿಂಗ್ ಅಲ್ಲಿ ಗುರುಪ್ರದಿ ಅವರು ನೋಡಿ ಜ್ವಾಲಾಮುಖಿ ಅವರು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದೊಂದು ಸಲ ನನಗೆ ಅವರದ್ದು ಲೈವ್ ಸಿಕ್ಕುದಿಲ್ಲ, ಇನ್ನು ವಿಡಿಯೋ ಆದರೂ ನೋಡ್ತೇನೆ ನಾನು ಅವರದ್ದು, ನಿಮ್ಮದು ಮತ್ತು ಅವರದ್ದು ವಿಡಿಯೋ ನೋಡ್ತೇನೆ ಆಯಿತಾ. ನಾನು ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಮತ್ತೆ ರಕ್ಷಾ ಆಯ್ ಬನ್ನೊಂದುಲ್ಲೇರು ರಕ್ಷಸಿಸ್ ಉಲ್ಲಾರ ರಕ್ಷಸಿಸ್ ಮೆಲ್ಲು ಸಿರಿ ಸವಿಗಾನ ಎದೆ ಜಲ್ಲೆನಿದು ವಿನಬಾಣ ದಾದೆ ಮಂದಾರ ಸಿಸ್ ಪನ್ನೊಂದುಲೆ ಸಿದ್ದೇಶ್ ಬ್ರೋ ಒಂದು ಲೈಕ್ ಕೊಡಿ ಸಿದ್ದೇಶ್ ಗುರು ಬರ್ಸ ಉಂಡ ಏಕೇನೊಂದುಲ್ಲೆ ಬರ್ಸೊಂಡು ಹಾಯ್ ಪ್ರೀತಿ ಸಿಸ್ ಪನ್ನೊಂದುಲೆ ಶಾಂತ ಸಿಸ್ ಪ್ರೀತಿ ಅಕ್ಕ ಪನ್ನೊಂದುಲ್ಲೆ ನಮಸ್ತೆ ಪನ್ನೊಂದುಲ್ಲೆ ಗುರು ಶಾಂತಿ ಸಿಸ್ ಕಣ್ಣು ಬುಲಾತು ಹಾಯ್ ದುರ್ಗಾ ಸಿಸ್ ಪನ್ನೊಂದು ಹಾಯ್ ಪ್ರೀತಿ ಸಿಸ್ ವೆಲ್ಕಮ್ ಚಾಪರಿಯರೇ ಯಾನು ಪೋಪೆ ಬಾಯ್ ಉಂತುಲೆ ಸಂಪತ್ತು ಉಂತುಲೆ ಹಾಯ್ ಗುರುಬ್ರು ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಸಿಸ್ ಜ್ವಾಲಾಮುಖಿ ಅವರು ಸಪೋರ್ಟಿನಲ್ಲಿದ್ದಾರೆ. ಎಂಕು ಕೂಡ ಬುಲಿಪೆರ ಬರ್ಪುಣಿ ತಾಯಿ ಬುಲಿಪೊಚ್ಚಿ ಇದು ಹಾಯ್ ಪವಿ ಅಕ್ಕ ಪರೊಂದಿಲ್ಲೇನು ಇನಿ ಒಂಜಿ ದಿನ ಕಾಂಡೆ ಬಲೆಗೆ ಪವಿ ಸಿಸ್ ಒಂಜಿ ದಿನ ಮಂದಾರೋಡು ಕಾಂಡೆ ಬಲೆಗೆ ಕಾಂಡೆಜಿನ ಮಧ್ಯಾಹ್ನ ಪ್ರೀತಿ ಸಿಸ್ನ ಲೈವ್ ಇವಕ್ಕ ಬಲೆ ಅವರ ಅಪ್ಪಗ ಹೊರ ತೂಲೆ ಅಪ್ಪಗೆ ಎಂಚಾಪುಣೊಂದು ಎಂಕ್ ರಡ್ಡು ಮೆಜಸ್ ಯಾವ ದುರ್ಗ ಇಜ್ಜಿ ಭವಿಸಿಸ್ ಕೋಡೆ ಮಾತ್ರ ಎಂಕ ಆಯ್ಜವೆ ಯಾನ್ ಬರ್ಪೀನ ಲೈವ್ ಯಾನ್ ಇಂಚ ಮೆಸೇಜ್ ಮಲ್ತಿದ್ರಲ್ಲ ಐಡು ನಾನಲ್ಲಿ ಓಂದಿಪ್ಪೆ ಯಾನ್ ಸೂಪುಡು ಎನ್ನ ಮೊಬೈಲ್ ದೀದು ಕುಲೋನ್ನು ಈರ್ನ ಲೈವ್ ಆಂಡ ಯಾನ್ ಇನ್ನೊಟ್ಟಿಗೆ ಉಪ್ಪುವೆ ಲಾಸ್ಟ್ ಮುಟ್ಟಲ್ಲ ಉಪ್ಪುವೆ ಈ రెండు ಹೊರರ ಮಾತ್ರ ಯಾನ್ ಇದು ಪಂದು ಪೋಪೈತೆ ಎಂಗೆ ಚೂರು ಬೇಲೆಂಡು ಒಂದು ಇಜ್ಜಿನ ಈರ್ನ ಲೈವ್ ಎಂಡಾಯಿನ ಮುಟ್ಟಲ್ಲ ಯಾನ್ ಉಪ್ಪುವೆ ಗೊತ್ತುಂಡೆ ಈ ಕೋಡೆ ಮಾತ್ರ ಎಂಕ್ ಆಯ್ಜಿ ಕೋಡೆ ಕುಲ್ಲೇರಿನೇ ಆಯ್ಜಿ ಕೋಡೆ ಶಾಂತ ಸಿಸ್ ಸಾಯಿ ಪನದುಲ್ಲೇರು ಪ್ರೀತಿ ಸಿಸ್ ಮಾ ಪಂದು ಪವಿ ಸಿಸ್ ಪನದುಲ್ಲೆ ಕಪ್ಪು ಸಿಸ್ ಬತ್ತೇರು ಕಪ್ಪು ಸಿಸ್ ಹಾಯ್ ವೆಲ್ಕಮ್ ಕಪ್ಪು ಸಿಸ್ ವೆಲ್ಕಮ್ ಕ್ರಾಸ್ಟ ಸಿಸ್ ಬತ್ತೇರು ಕ್ರಾಸ್ಟ ಸಿಸ್ ಚಾಪರಿಯಾರ ನಿಕುಲ್ ಮರ್ದು ಬರ್ಪು ಜರ ಅಂದತೆ ಕ್ರಾಸ್ಟ ಸಿಸ್ ಪಾಲದ ಕೆತ್ತದ ಮರ್ದು ಬರ್ಪಾರ ಕಪ್ಪು ಹಾಯ್ ಪನದುಲ್ಲೇರು ಕಸಾಯ ಪರಿಯ ಮಾತೇರ ನನ್ನದು ಪರಿಯ ಎಂಕುಲ್ ಪರಿಯ ಮದ್ದು ಪರಿಯ ಬಕ ಗಂಜಿ ತಿನಿಯ ಹಾಯ್ ಕಪ್ಪು ಸಿಸ್ ಪನದುಲ್ಲೇರು ಕಪ್ಪು ಸಿಸ್ ಹಾಯ್ ಪನದುಲ್ಲೇರು ಸಂಪತ್ ದಾದಿ ಸಂಪತ್ ಅಂಚ ಮಲ್ಪುನ್ ಮೋನೆ ಮರ್ದು ಪರಂಡಲ್ಲಿ ಏರ್ಲ ಅಂಚ ಮಲ್ಪುಜೀರ್ ಮೋನೆ ಆನ ಸಂಪತ್ರ ಮೋನೆ ತುಲೆಗೆ ಹಾಯ್ ಪ್ರೀತಿ ಶಾಂತ ಸಿಸ್ ಪನದುಲ್ಲೇರು ಸಂಪು ಹಾಯ್ ಪನದುಲ್ಲೇರು ಕಪ್ಪು ಅಕ್ಕ ಎಂಚ ಉಳ್ಳರು ಪನದುಲ್ಲೇರು ಗುರು ಬ್ರೋ ಸೂರಜ್ ಕುಮಾರ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಸೂರಜ್ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೂರಜ್, ಒಂದು ಲೈಕ್ ಕೊಡಿ ಸೂರಜ್. ಪ್ರೀತಿ ಅಕ್ಕ ಎಂಚಿನ ತಿಂಡಿ ಕೇನೋದುಲ್ಲೇರು ಬೊಳ್ಳೊಡು ಬುಳ್ಪೆ ಶಾನ್ ಅಕ್ಕನ ಬರೋದುಲ್ಲೇರು ಸೂರಜ್ ಓಲ್ಲಾರು ಮೂಲೆಯಲ್ಲಿ ಯಾನಲ್ಲೇ ತೋಜ್ವೆ ಮೂಲು ನೋಡಿ ಟೇಸ್ಟ್ ನೋಡಿ ಅನ್ನಂದು ಏರಾ ಪಂತಿರು ಕೋಡೆ ಈನೇನ ಲೈವ್ಡು ಪನೊಂದುಲ್ಲೇರು ರಾಧೆ ಸಂಪು ಯಾಕೆ ಕೋಪ ಹೌದೌದು ಸಂಪುನ ಕೋಪ ಬೇಡವ ಸಂಪು ಕೋಪ ಮಾಡಬೇಡವಾ ನಿಮ್ಮದು ಹೌದು ರವಿಯವರೇ ಸೀಟಿನ ಮೇಲೆ ಸೌಂಡ್ ಜಾಸ್ತಿ ಎಂತ ಮಾಡೋದು ಮತ್ತೆ ಇದು ಸೌಂಡಲ್ಲಿ ನಾವು ಲೈವ್ ಮಾಡಬೇಕಾಗ್ತದೆ ಮಾರ್ರೆ ಚಾಂಡೆಗೆ ಏನೊಂದಿಲ್ಲ ಅದು ಮಳೆ ಬರ್ತದಲ್ಲ ಹಾಗೆ ಇಲ್ಲದಿದ್ರೆ ಅಷ್ಟಿಲ್ಲ ಮಾರ್ರೆ ಮತ್ತೆ ಇಲ್ಲಿ ಹತ್ತಿರ ಇದು ರೋಡು ಕೂಡ ಹತ್ತಿರ ಅಲ್ಲ ಹಾಗೆ ನೆಟ್ ಖಾಲಿ ಈ ಹೇಮಂತ್ ನೋಡತ್ತೆ ಎಂಕಲ ಲೈವ್ ಪೂರ ಬಣ್ಣ ಮಾತ್ರ ನೆಟ್ ಖಾಲಿ ಹಾಪಿನಿ ಅವಳು ರಾತ್ರಿ ಲೈವ್ ಪೋನಾಗ ನೆಟ್ ಖಾಲಿ ಹಾಪುಜಿ ಅದೇ ಹೇಮಂತ್ ಎಂಕು ಖುಷಿ ಆಂಡ್ ಪರದಲ್ಲಿ ದಾಯ ಸಂಪು ಯಾನ್ ಅಲ್ಲಿ ಪವಿಸಿಸುಗಿತ್ತ ಖುಷಿ ಆಂಡಿಗೆ ದಾದಿ
ಯಾನು ಸಂಪುದಾದ ಮಲ್ತೆ ಬಾಯಿ ಪನೊಂದಿಲ್ಲೇರಿ ಹೇಮಂತ್ ಹೋಪಿನಾ ಏನು ಓದಿದ್ದೀರಾ ನೀವು? ನಾನು ಎಲ್ಲ ಓದಿದ್ದೇನೆ ಮಾರ್ರೆ, ಯಾವುದು ಓದಿಲ್ಲ ಕೇಳಿ ಹೇಳ್ತೇನೆ. ನಾನು SSLC ನಾನು 10th ಮಾತ್ರ ಓದಿದ್ದು, ಮತ್ತೆ ಯಾವುದು ಓದಲಿಲ್ಲ. ಪೋಪುನ ಹೇಮಂತ್ ಅಂತ ಕೇಳ್ತಾ ಇದ್ದಾರೆ. LLB ಇಂಜಿನಿಯರಿಂಗ್ ಎಲ್ಲ ಇತ್ತು, ನಾನು ಓದಲಿಲ್ಲ. ನಾನು 10th ಮಾತ್ರ ಓದಿದ್ದು ಅಷ್ಟೇ. ಸೂರಜ್ ಅವರು ಹಾಯ್ ಅಂತೆ. ಹಾಯ್ ಸೂರಜ್ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ. ಬೆಳ್ಳಿ ಮೋಡವೇ ಎಲ್ಲಿ ಓಡುವೆ ನನ್ನ ಬಳಿಗೆ ಇಳಿದು ಬಾ. ದುರ್ಗಕ್ಕ ಎನ್ನ ಲೈವ್ಗೆ ಬಲೆ 7 ಗಂಟೆಗೆ ಪಲ್ಲೆ ಪ್ರದಿ ಗುರು ಪ್ರದಿ 7 ಗಂಟೆ ಪಲ್ಲೆ ಲೈವ್ ಬರ್ಪ ಇಂಕುಲ್ ಬರ್ಪ ಇಲ್ಲ ಫೇಸ್ ಲೈವ್ ಮಲ್ಪಲೆ. ಥೋಮಸ್ ಗುಡ್ ಮಾರ್ನಿಂಗ್. ಥೋಮಸ್ ಅವರೇ ಗುಡ್ ಮಾರ್ನಿಂಗ್. ಲೈಕ್ ಕೊಡಿ, ಸಬ್ಬಾಗದಿದ್ರೆ ಸಬ್ಬಾಗಿ ಆಯ್ತಾ. ಥೋಮಸ್ ಅವರೇ ವೆಲ್ಕಮ್. ಗುರು ಏಪಲೈವಿ ನಂದೊಂದು ಪಲ್ಲೆ. ಬಸ್ಸು ಅವರೇ ಒಂದು ಲೈಕ್ ಕೊಡಿ ಬಸ್ಸು, ಮತ್ತೆ ಒಂದು ಸಬ್ಬಾಗಿ ಆಯ್ತಾ. ಪ್ರೀತಿ ಎನ್ನ ನೆಟ್ ಖಾಲಿ ಕಪ್ಪು ಸೀಸಿನ ನೆಟ್ ಖಾಲಿ ಅಂತೇಳಿ ಪ್ರೀತಿ ಅಕ್ಕ ಗೊತ್ತುಂಡು ಮನದಲ್ಲಿ. ಚಾಯ್ ಜೀನಿ ಮೆತ್ತದ ಗಂಜಿ ಅಂದ ನೀನಿ ಮೆತ್ತದ ಗಂಜಿ ಕೋಡೆ ಎಂಕಿ ಏಮಾತ್ರ ಬೆಚ್ಚಾತ್ರ ಅಂಡಲ ನೆರ್ತಿಜಿ ಬರೋದಿಲ್ಲ. ಇತ್ತೇನಿರಲಿ ಇತ್ತೇಮಂತುಲ್ಲಿ ನೆರಲಿ ಜ್ವಾಲಾಮುಖಿ ಅವರು ಸಪೋರ್ಟಿಗೆ ಅಂದಾರೆ. ಎನ್ನಲ್ಲ ನೆಟ್ ಖಾಲಿ ಏಮಂತ ಅಂದಿ ಎನ್ನಲ್ಲ ನೆಟ್ ಖಾಲಿ ಆಪುಡಿತೆ ಒಂದೇ ಪುರ್ತಾನಾಗ ನೆಟ್ ಖಾಲಿ ಅಂತ ಒಂಜಿ ಭಯಂಕರ ಇತ್ತೆ. ವೈಟ್ ಇಡು ಪೂರ ಟೋಲ್ ಅವನು ನೆಟ್ ಖಾಲಿ. ಅನಂತ ಮಗುವಾದಿನ ಅನಾಥ ಮಗುವಾದಿ ನಾನು, ಅಪ್ಪನೂ ಅಮ್ಮನೂ ಇಲ್ಲ. ಸಂಪತ್ ದಾಯಿ ಅಂಚ ಪನ್ಪಿನಿ ಅಂಚ ಪಂಡ್ರೆಜ್ಜಿ ಖಾಲಿ ಆಂಡ್ ಐಟ್ ಅಮಾಸೆಗೆ ಎನ್ನಲ ಆಟಿ ಅಮಾಸೆಗೆ ಎನ್ನಲ ಮಾತೆಲ್ಲ ಬರೀ ಪದ್ರಾಡು 50 ಏ ಅಮ್ಮಗುಗೆ ಪದ್ರಾಡು 50 ಏ ಅಮ್ಮಗು ಯಪ್ಪ ಆತಲೇಟಿ ಏರ್ ಬರ್ಪಿನಿ. ಪುಲ್ಲೆ ಕಾಣೆನೆ ಖಾಲಿ ಅನ್ನಂದು ಪುಲ್ಲೆ ಕಾಣೆನೆ ಖಾಲಿ ಕಪ್ಪಸಿಸ್ ಪೂರ ಖಾಲಿ. ನನಗೆ ಬಯ್ಯಗೆ ದಾದ ಮಲ್ಪುಣ್ ಮಾರ್ರೆ ಇತ್ತೆ ನೆಟ್ಟು ಕಾಲೆ ನನ್ನ ರಾತ್ರಿಗೆ ದಾದ ಮಲ್ಪುಣಾರು ಏಮಂತ ಇತ್ತೇನೆ ಕಾಲೇನ ಬಕ್ಕ ಬಯ್ಯಗ್ ಯಾನ್ ಡೈಲಿ ಬರ್ಪೆ ಪವ್ಯಕ್ಕ ಒಂದಿಲ ಮೆಸೇಜ್ ಪಾಡು ಜೀ ಪನೊಂದುಲ್ಲೇರು. ದುಃಖಕ್ಕ ಮೆಸೇಜ್ ಲೇಟ್ ಪನ್ಪುನು ಖಾಲಿ ಖಾಲಿ ಖಾಲಿ. ಪ್ರೀತಿ ಅಕ್ಕ ಕೋಪ ಯಾನು ಅಂಚ ಕೋಡೆ ಯಾನ್ಲ ಬೈಜ್ಜಿ ಇರೆಲ್ಲ ಲೈವ್ ಅವು ಪೂರ ಎಂಕ್ ಬೇಜಾರು ಇಜ್ಜಿ ಎಂಕ್ 2 ಮೆಸೇಜ್ ಯಾವುದು ಭವಿಷ್ಯ ಎಂಕ್ ಬಂದ್ಬಿನಿ ಯಾರು ಖಾಲಿ 2 ಮೆಸೇಜ್ ಕೋಡಾರ್ನ ಮೆಸೇಜ್ ಟೈಪ್ ಮಲ್ಪೆ ಮೆಸೇಜ್ ಓಡಿ ಪೂಪಿನಿ ಮಾರ್ದೆ. ಅವಳು ಮನಶ್ರೀಕೇನು ಒನ ಸಾಂಡ ಪತ್ರ ಅದು ಒಂದುಂಡದೆ ಓಡಿ ಪೋದುಂಡದೆ 7 ಸಲ ಮೆಸೇಜ್ ಡಿಲೀಟ್. ಎನ್ನ ಲೈವ್ ಶುರು ಆಯ್ನೇದು ಶಾಂತಸಿ ಸಿತ್ತೇರು ಕೋಡೆ ಫಸ್ಟ್ ಟೈಮ್ ಇಜ್ಜಾಡು ಅವಳ ಬೇಜಾರು ಬಾತ ಬೇಜಾರು ಲೇರು ಒಂಜಿ ಮಂಗಲ ಕಮಲ್ಪುಂಡು ದುರ್ಗ ಲೇಟ್ ಮೆಸೇಜ್ ಪನ್ಪುಂಡು. मत सूरज हाय सूरज वेलकम क्या है वापस देने का है ना. हाँ उधर रख दो जा. ಪ್ರೀತಿ ದಾದ ಚಾಕ್ ಏಪಲ್ ಅಂಚೆನೆ ಮೆಸೇಜ್ ಬಂದು ಲೇಟ್ ದುರ್ಗ ಪವಿಯಕ್ಕ ಈರು ಲೈವ್ ಮಲ್ಪುಜರ ಸಂಪು ಪಂತ ಹೇಳ್ತೊಂದಿಲ್ಲ ಏನಡ ದಾಯೆ ಕೋಪ ಸಂಪು ಪ್ರೀತಿ ಮಾತಿರ್ಲ ಗಂಜಿ ಅಂದನ್ ಬುರ್ಚ್ ದಿಕ್ಕುಚ್ಚಿ ಗೊರು ಮಲ್ಪೆ ಲೈವ್ ಉಂಡು ದಿನಾಲ ಪನೊಂದುಲ್ಲೇರು ಪವಿಸಿಸ್ ಇರೆಗ್ ಪನೊಂದುಲ್ಲೇರು ದುರ್ಗಾ ಅಕ್ಕನ ಊರ್ದನೆ ವಿದ್ಯೆಯ ಎಂಚಿನ ಈ ಎಂಕೂಡದೆ ಮಸ್ತ್ ಮೆಸೇಜ್ ಓದಾರ ಬಂಗಾಪಿನ್ ಪಂಡೋಡತೆ ಈ ಹೇಮಂತನ ಮೆಸೇಜ್ ಬಾರಿ ಬಂಗಾಪಣ ಎಂಕ ಅರ್ಥನೇ ಆಗು ಜೋರಾರ ಎಂಕ್ ಚಪಾತಿ ಪನೊಂದುಲ್ಲೇರು ಪವಿ ನಾಷ್ಟ ತಿಂಡಿ ಆಯ್ತಾ ನಿಮ್ದು ಅಂತ ಕೇಳ್ತದೆ ರವಿ ಅವರು. ಸುನಿಲ್ ಪೂಜಾರಿ ಬರ್ತೀರಾ. ಹಾಯ್ ಸುನಿಲ್ ಅವರು ವೆಲ್ಕಮ್. ಪ್ರೀ ಎಂಕ್ಲ ಅವೇ ನೀ ರಜೆ ಪನೊಂದುಲ್ಲೆ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಎಲ್ಲಿ ಬೈದಿನ ಏ ಚೋಟಾಯ ಉದರ್ ರಕ್ತು ಜಾ ದಕ್ಕದು ಬಾಡುಚಿ ಮಾರಾಯ ಏಪ ಮೆಸೇಜ್ ಪನ್ಪುಣ ಇತ್ತೆ ಬರ್ಪುಣೊಂದು. ರವಿ ಹಾಯ್ ಅಂತ ಹೇಳ್ತಿದ್ರೆ ಮಂದಾರ ಸಿಸ್ ನಾಷ್ಟ ಆಯ್ತು ಅಂತ ಕೇಳ್ತಿದ್ದೆ. ಪವಿ ಸಿಸಿ ಇನ್ನ ನೆಟ್ಟುಂಡಾ ಕೆನೊಂದುಲ್ಲೇರು ಎಂಡ ಉಂಡು ಪ್ರೀತಿ ಗೌಡ್ರು ಒಂತುಲೇ ಪನೊಂದುಲ್ಲೇರು ಮಂದಾರ ಕೋಪ ಇಜ್ಜಿಡ ಇರೇಡ ಪನೊಂದುಲ್ಲೇರು. ಓ ಪ್ರೀತಿ ಸಿಸ್ ಪನೊಂದುಲ್ಲೆ ಏನು ತಿಂದ್ರಿ ನಾಷ್ಟ ಎನ್ನಲ ಖಾಲಿ ಬಾರಿ. ಮಂದಾರ ಅವ್ರು ಬಂದ್ರು ಮಂದಾರ ಅವ್ರು ಬಂದರು. ಪ್ರೀತಿ ಲೈವ್ ಎಂಕ್ ತಿಕ್ಕುಜಿ ಸೇಮ್ ಟೈಮ್ ಎನ್ನ ಲೈವ್ ಪನೊಂದುಲ್ಲೇರು. ರಡ್ಡು ರೂಪ ಪವಿ ಪಲ್ಲವಿ ಹೌದೌದು. ಸುನಿಲ್ ಇದ್ದೀನಿ ಅಂತ ಹೇಳ್ತಿದ್ರೆ ಯಾನೀನಿ ಪ್ರೀತಿ ಅಕ್ಕನ ಒಟ್ಟಿಗೆ ಬರ್ಪುಜ ಅವಳು ದಾದ ದುರ್ಗಕ್ಕ ಲೇಟ್ ಮೆಸೇಜ್ ನೀ ಅಂಚ ನೆಟ್ ಖಾಲಿ
ಓ ದೇವಾ, ಈ ನೆಟ್ ಕಾಲಿಡ ಆಯ್ಜಿ ಮಾರ್ರೆ. ರಾಜೇಶ್ವರ ಆಯ್ ಮೇಡು, ರಾಜೇಶ್ವರೇ ಲೈಕ್ ಕೊಡಿ ಒಂದು. ಪವಿ ಅಕ್ಕ ಅವು ಅಕ್ಕ ಏರು ಮದಿಮೆ ಆಯ್ತು ನಾವು ಅಕ್ಕಗ ಅಂದಂದು ಏರವು ಏನು ಮಾಡ್ತಾ ಇದ್ರೆ ಮೇಲೆ ನಾನು ಮಾತಾಡ್ತಾ ಇದ್ದೇನೆ ನಿಮ್ಮ ಹತ್ರ. ಸುನಿಲ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಸುನಿಲ್ ಅವ್ರು ನಾಷ್ಟ ಆಯ್ತು ಅಂತ ಕೇಳ್ತಾ ಇದ್ದಾರೆ. 22 ಮನ್ಪುಂಡು ಪನ್ನೊಂದುಲ್ಲೇರಿ ಹೆಂಚಿನ ಮನ್ಪುಂಡ ಮಾರ್ರೆ. ಸುನಿಲ್ ಏನು ತಿಂಡಿ ಅಂತ ಕೇಳಿದೆ. ನನ್ನ ಬಾಯಿ ಓಕೆ ಬಾಯ್ ಹೇಮಂತ್. ಥ್ಯಾಂಕ್ ಯು ಸೋ ಮಚ್ ಅವೇ ಲೈವ್ಗೆ ಮತ್ತೆ ಸಪೋರ್ಟ್ ಮಂದಿನ ಕೀತ್ ಪಡ್ತಿತ್ತು ಸಪೋರ್ಟ್ ಕೊನೆ. ಥ್ಯಾಂಕ್ ಯು ಬೈಯಡ ನೆಟ್ ಪೂರ ಪಾಡೊಂದು ಬಲೆ ಸರಿ ಪಡವೆ ಇರ್ನ ನೆಟ್ ಬೈಯಾಗ ಬೋಡೆ ನೆಟ್ ಇರ್ನ ಅವೇ ಪ್ರೀತಿ ಅವಸ್ಥೆ ಹೊರದಲ್ಲಿ ಕಪ್ಪು ಸಿಸಿ ಯಾನ ದುರ್ಗಕ್ಕನ ಒಟ್ಟಿಗೆ ಬರ್ಪೆ. ಅಯ್ಯೋ ದೇವ. ಆಟಿ ಹಬ್ಬದ ಶುಭಾಶಯಗಳು. ಸಿಂಪಲ್ ನಿಮಗೆ ಕೂಡ ಆಟಿ ಹಬ್ಬದ ಶುಭಾಶಯಗಳು. ಲೈಕ್ ಕೊಡಿ ಆಯ್ತು. ಹೆಂಗೆ ತೆಳಿಕೆಲ್ಲ ಬರ್ಪುಣಿ ಹೇಮಂತನ ಪ್ರೀತಿಸಿಸ್ ನಲ್ತೊಂದುಳ್ಳೇರು. ಸಿಂಪಲ್ ಬಾಯ್ ಒಂದು ಲೈಕ್ ಕೊಡಿ ಮತ್ತೆ ನಿಮಗೆ ವೆಲ್ಕಮ್. ಪ್ರೀತಿ ಯಾನಿ ಈರ್ನ ಒಟ್ಟಿಗೆ ಬರ್ಪುಜ್ಜಿ. ಖುಷಿ ಆಗ್ಬಿಡತ್ತೆ ಮೆಸೇಜ್. ಗುರು ಅನ್ನೋದಲ್ಲೇರು. ನೀವು ಏನು ತಿಂದ್ರಿ? ನಾನು ಇವತ್ತು ಆಟಿದ ಅಮಾಸೆ ಅಲ್ಲ, ಅದಕ್ಕೆ ನಾನಿವತ್ತು ಗಂಜಿ ಮೆತ್ತೆದ್ದು ಗಂಜಿ ತಿಂದೆ. ಹಾಯ್ ಸಿಂಪಲ್ ಬಾಯ್ ಕರಿ ಅಂದಿಯೇ ಯಾನ್ ಕಪ್ಪೆ. ಸಮೃದ್ಧ ಗೌಡ ಅವರು ಬಂದ್ರು. ಹಾಯ್ ಸಮೃದ್ಧ ಗೌಡ ವೆಲ್ಕಮ್. ಒಂದು ಲೈಕ್ ಕೊಡಿ. ಜೆಂಜಿ ನಮಸ್ತೆ ಪರದುಲ್ಲೇರು. ಏಮಂತ ಎಂಡ ಕೋಪ ಇಜ್ಜತೆ ಕಪ್ಪು ಸಿಸ್ ಪೋಪುನ ಯಾನ್ ನೆಟ್ ಖಾಲಿ ಪರದುಲ್ಲೇರು. ಈ ನೆಟ್ ಖಾಲಿ ಡಾಯ್ಜಿ. ಶಾಂತ ಅಕ್ಕ ಬರೋದಿಲ್ಲ. ಸಿಂಪಲ್ ಶಾಂತ ಅಕ್ಕ ಇರ್ನ ಒಟ್ಟಿಗೆ ಇಜ್ಜಿ ಅವು ಎಡ್ಡೆ ಬಿಡದೆ ಕಪ್ಪು ಸಿಸ್. ಸಿಂಪಲ್ ಹಾಯ್ ಬರೋದಿಲ್ಲೇರು. ಸಿಂಪಲ್ ಅಣ್ಣಾಗ ನಮಸ್ತೆ ಬರೋದಿಲ್ಲ. ಮಂದಾರ ಅಕ್ಕ ನಮಸ್ತೆ ಬರೋದಿಲ್ಲೇರು. ಸಮೃದ್ಧ ಗೌಡ ಹಾಯ್ ಒಂದು ಲೈಕ್ ಕೊಡಿಯಾ ಕೋಡೆ. ಸಿಂಪಲ್ ತೆಲ್ತು ಸಾಕಾತನು ಬರೋದಿಲ್ಲೇರು. ಸುನಿಲ್ ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಹೌದು ಸುನಿಲ್ ಅವರೇ ಮಾತಾಡಿ. ಮಂದಾರ ಸಿಸ್ ಇದ್ದಾರೆ. ಹಲೋ ಎಲ್ಲರಿಗೂ ಶುಭ ಗುರುವಾರ ಅಂತೇಳಿ. ಪಾಟೀಲ್ ಅವರೇ ಒಂದು ಲೈಕ್ ಕೊಡಿ. ಸುನಿಲ್ ಪೂಜಾರಿ ಹೋಗುದಾ? ಏಕೆ ಬಾಯ್ ಸುನಿಲ್ ಪೂಜಾರಿ ಏನಾಯ್ತು? ಕೆಲಸ ಉಂಟಾ ಸುನಿಲ್ ಪೂಜಾರಿ? ನೋಡಿ ಮಂದಾರ ಅವರು ಕರಿತಾ ಇದ್ದಾರೆ ಸುನಿಲ್ ಪೂಜಾರಿ ನಿಮ್ಮನ್ನು. ಜಾಯಗ್ ಕಪ್ಪು ಸಿಸ್ ಹೇಮಂತನ ಡೈಲಾಗ್ ಅವು ಎಡ್ಡೆ ಪುಣಿ ಶೋಕಾ ಪುಣಿ ಹೇಮಂತನ ಡೈಲಾಗ್. ಶಾಂತ ಅಕ್ಕ ಬೊಕ್ಕ ಈನ ಒಟ್ಟಿಗೆ ಬರ್ಪುಣ ಅನ್ನಂದು. ಹಾಂ ಮಂದಾರ ಸಿಸ್ ಎಲ್ಲರಿಗೂ ಶುಭೋದಯ ಪಾಟೀಲ್ ಅವರೇ ಒಂದು ಲೈಕ್ ಕೊಡಿಯಾ ಪಾಟೀಲ್ ಅವರೇ. ಮತ್ತು ನಿಮ್ಮದು ಕಾಫಿ ಆಯಿತಾ? ಸುನಿಲ್ ಯಾಕೆ ಹೋಗೋದು? ಎಸ್ ಪಾಟೀಲ್ ಅವರೇ ಹಾಯ್ ಅಂತ ಹೇಳಿದ್ದಾರೆ. ನೀವು ಕೊಡಗ? ಇಲ್ಲ ನಾನು ಕೊಡಗಲ್ವಾ, ನಾನಿದು ಮಂಗಳೂರು. ಕೊಡಗಿನ ಕಾವೇರಿ ಕೊಡಗಿನ ಕಾವೇರಿ. ಗೀತಾ ಸಿಸ್ ಬಂದರು. ಗುಡ್ ಮಾರ್ನಿಂಗ್ ಅಂತ ಹೇಳಿದೆ. ಗುಡ್ ಮಾರ್ನಿಂಗ್ ಗೀತಾ ಸಿಸ್ ವೆಲ್ಕಮ್. ಕಪ್ಪು ಸಿಸ್ಗೆ ಪಂಡಿನ ಕರೆದಿ ಅಂದು ಪಣಗಿಲ್ಲ ಅಂದ ಮಲ್ಲಿ ಜೆರೆಗ್ರಾಫ್ ಮ್ಯಾಲ ಅಂಚೇನೆ ಕಪ್ಪೆಲ್ಲ ದಾದೆ ಏಮಂತಿಲ್ಲ. ಆಫೀಸ್ಗೆ ಹೋಗ್ಬೇಕು ಅದಕ್ಕೆ ಓಕೆ ಸುನಿಲ್ ಪೂಜಾರಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಬಲೆ ಪ್ರೀತಿ ಸಿಸ್. ಸಿಂಪಲ್ ಹಾಯ್ ಬಂದಿದೆ. ತಿಂಡಿ ಆಯ್ತು ಸಿಸ್ಟರ್ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಅನ್ನ ಕಷಾಯ ಪರಿಹಾರ ಅಂತ ಕೇಳ್ತಾ ಇದ್ದಾರೆ. ಗೀತಕ್ಕ ನಮಸ್ತೆ ಅಂತ. ಮಂದಾರ ಏನು ತಿಂಡಿ ಅಂತ ಕೇಳಿದಾಳೆ. ಆನೆ ಇಷ್ಟುಂಡಲ್ಲ ಕೋಪೆಗೆ ಪೋವಾಡೆ ಪನೊಂದುಲ್ಲೇರು ಅಂದಿಗೆ ಯಾರಿಗೆ ಬೇಲೆ. ಸುನಿಲ್ ಪೂಜಾರಿ ಹಾಯ್ ಪನೊಂದುಲ್ಲೇರು. ಪ್ರಶಾಂತ್ ರೋಷನ್ ಹಾಯ್. ಲೈಕ್ ಕೊಡಿದವ್ರು ಒಂದು ಲೈಕ್ ಕೊಡಿ. ಅಣ್ಣನವರೇ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತು ಎಲ್ಲರೂ. ಗುಡ್ ಮಾರ್ನಿಂಗ್ ರವಿ ಯಾರು ಆದ್ರೆ ಬರ್ತೀರಿ ಇನ್ನು ಲೈವ್ಗೂ ರವಿ ಏನು ಪಂಡಿನ ಸಿಂಪಲ್ ಹೇಮಂತ್ ಮಂಡಿನ ಹಾಕಿನ ದಿನಾಲ ಕಷಾಯ ಬರ್ತದೆ ಜಂಜ. ಸಮೃದ್ಧ ಗೌಡ ಅವರು ನಮಸ್ತೆ ಅಂತ ಹೇಳ್ತಿದ್ದಾರೆ. ನಮಸ್ತೆ ಸಮೃದ್ಧ ಅವರೇ ಒಂದು ಲೈಕ್ ಕೊಡಿ ಆಯ್ತಾ. ಸಾಂಗ್ ನೈಸ್ ಅಂತ. ಥ್ಯಾಂಕ್ ಯು ಬರ್ತೀರಿ ಲೈವ್. ಪ್ರೀತಿ ಹೇಗಿದ್ದೀರಾ ನೀವು ಅಂತ ಕೇಳ್ತಾ ಇದ್ದಾರೆ ಪಾಟೀಲ್ ಅವರು. ದಾದಿ ಅಣ್ಣ ಇನ್ನ ಮಂಡೆ ಬಲೊಂದುಲ್ಲೇರು. ಗೀತಾ ಸಿಸ್ ನಿಮ್ಮದು ಕಾಫಿ ಆಯ್ತಾ ಗೀತಾ ಸಿಸ್? ವೆಲ್ಕಮ್ ನಿಮಗೆ. ಗೀತಾ ಸಿಸ್ ಸಪೋರ್ಟಿನಲ್ಲಿದ್ದಾರೆ. ಪಾಟೀಲ್ ಅವರೇ ಸೂಪರ್ ಅಂತಂದರೆ ನಿಮ್ಮ ಲೈವ್ಗೆ ಬಂದಾಗ ಕಂಡು ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಕಪ್ಪು ಬರೋದಿಲ್ಲ. ಓಕೆ ನಾನು ಕಪ್ಪು. ನನ್ನ
ಗೊತ್ತಿದೆ. ನಿಮ್ಮನೆಗೆ ಬರ್ತೀವಿ ಯಾವಾಗಲೂ ನೋಡಿ. ಹೌದೌದು, ರವಿ ಅವರು ಬರ್ತಾರೆ. ಆಯೆ ಇತ್ತೆ ಬರ್ಪುಜಿರಿಯೇ ಕೋಡಿ ಇತ್ತಿರಿಯೇ ಕೋಡಿ ರವಿ ಇತ್ತೀರಾ ಅಂದೆ ಇನ್ನು ಪಾತಿರ್ಲ ಕಾಂಡೆಲ್ಲ ಇತ್ತಿರಿ ಪ್ರೀತಿ. ನಾನು ಸೂಪರ್ ಇದ್ದೇನೆ. ಹೀರೋ ಅರೇನು ದೊಂಕುದಾರ್ ಮಂದಾರ ಕಂಚನೇ ಪುಪ್ಪುಚಿದ್ರು. ಅಯ್ಯೋ ದೇವರು. ఏమంత ಬೇಲೆಗೆ ಪೋಪು ಜರ ಹಾಕಿನೊಂದು ಲೇರು. ಸೋಯಬ್ ಅವ್ರು ಬಂದರು. ಯಾವ ಊರು ನಿಮ್ಮದು? ಯಾವ ಊರಿದು? ಮಂಗಳೂರು. ಈಗ ನೀವು ಬರಲ್ಲಲ್ಲ ರವಿ, ಅದಕ್ಕೆ ಗೊತ್ತಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಬೇಲೆಗೆ ಪೋಪು ಜನ ಹಾಕಿನೊಂದು ಲೇರು. ಯಾದವ್ ಅವ್ರು ಬಂದರು. ಯಾದವ್ಜಿ ಒಂದು ಲೈಕ್ ಲೈಕ್ ದೀಜಿ ಯಾದವ್ಜಿ ಬರ್ಸ ಬರೋದುಂಟು ಅಂದಿಯೇ ವರ್ಕ್ ಇಜ್ಜಿ. ಆಯಿತು, ನಿಮ್ಮದು ಆಯ್ತು ಅಂತ ಕೇಳಿದೆ. ಆಗಿದೆ ನಮ್ಮದು. ನಮಗೆ ಇವತ್ತು ಮೆತ್ತೆದ್ದು ಗಂಜಿ. ಇವತ್ತು ಜಾಯಿನ್ ಕರಿಯೇ रिटर्न तुरंत मिलेगा। देखिए इधर यादव जी है, उसके चैनल को ज्वाइन करिए। ಮೆತ್ತದ ಗಂಜಿ ಗುಡ್ ಅಂತ ಹೇಳ್ತಾ ಇದ್ದಾರೆ. ಪ್ಲೀಸ್ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಜಾಯಿನ್ ಕರಿಯೇ, ರಿಟರ್ನ್ ತುರಂತ मिलेगा। మీరు మళ్ళా మంగే జీవనాలు ఏరియే నగుతా నలి బక్సయ్యే నగుతా నలి ಯಾದವ್ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ನಾನು ಒಟ್ಟಿಗೆ ಬರ್ತೀನಿ. ಯಾರು ಏಮಂತೀರ ಡೈಲಾಗ್ ಕೂಡ ಬೆಳಿತಾರೆ. ಕುಡಿತಾ ನಲಿ ಕುಣಿತ ಬೀಳಲಿ. ಜೈಕ್ರಾಮ್ ಪ್ಲೀಸ್ ಸಪೋರ್ಟ್ ಮೀ, ಪ್ಲೀಸ್ ಜಾಯಿನ್ ಮೀ. ಯಾರು ಬರ್ತೀನಿ ಸಪೋರ್ಟ್ ಯಾರು ಬರ್ತೀರಿ ಕಿಚನ್ ಕ್ಲೀನ್ ಅಲ್ಲವದು, ಕಿಚನ್ ಕ್ವೀನ್ ಅದು ಕ್ಲೀನ್ ಅಲ್ಲ. ರಿಟರ್ನ್ कीजिए ಕಿಚನ್ ಕ್ವೀನ್ ಪ್ಲೀಸ್. ರಿಟರ್ನ್ ಗೀತಾ ಸಿಸ್ ಕಿಚನ್ ಸಿಸ್ ನಿಮಗೆ कमेंट डालिए यादव जी। गीता सिस के वीडियो को कमेंट डालिए आप, बाद में वो रिटर्न कर देंगी। ಯಾನು ಬರ್ಸೋಳು ಆಟ ನಲ್ತೊಂದುಲ್ಲೆ ಬರೋದುಲ್ಲೆ ಕಾರ್ಮೆಲ್ಲ ಪ್ರೀತಿಸಿ ಕಾರ್ಮೆಲ್ಲ ಇರ್ನ ದಾದ ಬೊಬ್ಬೆ ಆಯನ ಪೂರ ನೆರ್ಪು ನೆಂಕ್ ಅವಂದಿ ಪೂರ ಎನ್ನ ನೆಟ್ಟು ಕಾಲಿ ಎಂಕ್ ಎಡ್ಡೆ ಅప్పుడు ಅವು ಏಮಂತ ನಾ ಕೆಲವು ಕೇನ್ನಾಗ ಅಡ ಕೆಲವು ಅರ್ಥನೇ ಆಪುಜ್ಜಿ ಮಳ್ಳಿ ಮಿಂಚುಳ್ಳಿ ಜಾಣ ಕಾಜಣ ಪೂರ ಕೆಂಪಾಯ್ತು ಗಾಳಿ ಗಂಧ ತಂಪಾಯ್ತು ದಿನವಿಡೀ ಇದೇ ಥರ ಇದ್ದರೆಷ್ಟು ಚೆನ್ನ ಇಳಿ ಎಲ್ಲ ಈ ಭೂಮಿಗಾಯ್ತು ಮೆಲ್ಲ ಆ ದಿವಾಕರಣ ಉದಯ ಚಿಲಿಪಿಲಿ ಕಪ್ಪುಗೋ ಮಲ್ಲ ಅಂದಾರ ಒಂದು ಡೈಲಾಗ್ ಭಯಂಕರ ಡೈಲಾಗ್ ಮಾರ್ರೆ ಪ್ರೀತಿಸಿಸ್ತವು ಕಪ್ಪು ಸಿಸ್ ಕೇಳ್ತದಲ್ಲೇರು ಆರು ಪೋಯ್ರ ಅಂದು ಗೀತಾ ಸಿಸ್ ಸಪೋರ್ಟಿಂಗ್ಲೇರು ಕಪ್ಪುಗು ಮಸ್ತ್ ಮಾರ್ಲ ನೀ ಸಾಂಬೇರು ಸಿಂಪಲ್ ಬಂದ್ಬೇಡಿ. ರವಿ ಅವರು ಕುದುರೆ ಓಡ್ತಾ ಇದೆ. ಹೃದಯ ಸಮುದ್ರ ಕಲಕಿ ಉಕ್ಕಿದ ದ್ವೇಷದ ಬೆಂಕಿ
ರೋಷಾಗ್ನಿ ಜ್ವಾಲೆ ಉರಿ ಉರಿದು ದುಷ್ಟ ಸಂಹಾರಕ್ಕೆ ಶಿಷ್ಟ ಝೇಂಕಾರಕ್ಕೆ ಪ್ರಾಣ ಒತ್ತೆ ಇಟ್ಟು ಹೋರಾಡುವೆ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸಿದ ಅಶ್ವಮೇಧ ಅಶ್ವಮೇಧ ಅಶ್ವಮೇಧ. ಆಯಿತು ಪಾಟೀಲ್ ಅವರೇ ನಿಮ್ದು ಅಂತ ಕೇಳಿದರೆ ಕಕ್ಕೆ ಒಲ್ತು ಬತ್ತೀನಿ ಮಾರ್ರೆ ಕಕ್ಕೆ ಬತ್ತಿನ ಗಿಡಪ್ಲೆ ಇರು ಇನ್ನೂ ಇಲ್ಲ ಪ್ರೀತಿ ಅಂದೆ ಕೋಡೆ ಸುರು ಎನ್ನ ಲೈವ್ಗೆ ಏಮಂತ ಬೈದೀನಿ ನಾನು ಆಂದು ಇದಿತ್ತೆ ಎಲ್ಲ ಇಜ್ಜಿ ಬಂದು ಪೋತೀನಿ ಬಕ್ಕ ಜನನೇ ಇಜ್ಜಿ ಕೋಡೆ ಪನ್ನೊಂದಿಲ್ಲ ಈರಿತ್ತು ಜರಪ್ಪಗ. ರವಿ ಅವರು ಸಪೋರ್ಟಿಂಗಲ್ಲಿದ್ದಾರೆ. ರವಿ ಅಂತ ಕರಿತಾ ಇದ್ದಾರೆ. ಅಕ್ಕ ಗುಡ್ ಮಾರ್ನಿಂಗ್, ಕಾಫಿ ಬ್ರೇಕ್ಫಾಸ್ಟ್ ಆಯಿತಾ? ಆಗಿದೆ ರೀತು, ಆಗಿದೆ ನಿಂದಾಯ್ತಾ? ಪ್ರೀತಿ ಇವತ್ತು ನನ್ನದು ಫಾಸ್ಟಿಂಗ್ ಡೇ. ಹೌದಾ ಪಾಟೀಲ್ ಅವರೇ? ಓ ಪ್ರಮೀಳಾ ಅವರು ಹಾಯ್ ಅಂತ ಹೇಳ್ತಾರೆ. ಹಾಯ್ ಪ್ರಮೀಳಾ, ಒಂದು ಲೈಕ್ ಕೊಡಿ ಆಯಿತಾ? ಅಕ್ಕ ಲೈಕ್ ಡನ್. ಓಕೆ ಥ್ಯಾಂಕ್ ಯು. ಬೊಕ್ಕ 11:30 ಬೊಕ್ಕ ಜನ ಬತ್ತೀನಿ ಚೂರು ಅಂದೆ. ಒಂದೊಂಜಿ ಕಪ್ಪು ಎನಡ ಮಾತ್ರ ಪಾತೇರು ಈರು ಪುದರತ ಐಕ್ ಇರಡ ಪಾತೇರು ಜಿ ಈರು ಪಂಡರತ ಐಕ್ ಇರಡ ಪಾತೇರು ಜಿ. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಿಚನ್ ಸಿಸ್ ನೀವು ಹೋಗುವಾಗ ಹೇಳಿ ಆಯಿತಾ, ಮತ್ತು ನಾನು ಲೈವ್ ಎಂಡ್ ಮಾಡ್ತೇನೆ. ಪಿನ್ ಐಡಿಗೆ ಡನ್. ಪಿನ್ ಐಡಿಗೆ ನೀವು ಕೊಡಲಿಲ್ವರಿತು? ಓಕೆ ಅವ್ರು ಮತ್ತೆ ರಿಟರ್ನ್ ಮಾಡ್ತಾರೆ ಆಯಿತಾ? ಪಿನ್ ಐಡಿ ರಿಟರ್ನ್ ಮಾಡ್ತಾರೆ. ಪ್ರೀತಿ ಸಿಂಪಲ್ ಏರಕ್ಕ ಪನೊಂದುಲ್ಲೇರು ಸಿಂಪಲ್ ಏರು ಪನೊಂದುಲ್ಲೇರು ಸಿಂಪಲ್ ಡ್ರೀಮ್ ಬಾಯ್ ಸಿಂಪಲ್. ಪ್ರೀತಿ ನಿಮ್ಮ ಕಡೆ ಮಳೆ ಹೇಗಿದೆ? ಹೌದು ಪಾಟೀಲ್ ಅವರೇ ಅಂತ ಹೇಳಿದ್ದಾರೆ. ಹೇಮಂತ್ ಯಾನಿಜ್ಜಿ ನೆಟ್ಟು ಖಾಲಿ ಹೇಮಂತ್ ಪೋಯರು. ಬಾರೇ ಬಾರೇ ಚಂದದ ಚೆಲುವಿನ ತಾರೆ, ಬಾರೇ ಬಾರೇ ಒಲವಿನ ಚೆಲುವೆಯ ತಾರೆ. ಪ್ರೀತಿ ಕಪ್ಪಕ್ಕ ಓಲೆರು ಅತ್ತೆ ಏರಕ್ಕವು ಇತ್ತೆ ಮಂದರ ಸಿಸ್ಲ ಏಮಂದ್ರ ಡೈಲಾಗ್ ಪನೊಂದುಲ್ಲೆ ಸಿಂಪಲ್ ಕುಡ್ಲದ ಭೂಪತಿ ಪನೊಂದುಲ್ಲೆ ಅಂದೆ ಸಿಂಪಲ್ ಪೋಯರು ಆರ್ಯ ಯಾದವ್ ಡನ್ ಸಿಸ್ ಅಂತ. ಓಕೆ ಅವ್ರು ರಿಟರ್ನ್ ಮಾಡ್ತಾರೆ. ರೀತು ನಿಮ್ಮ ವಿಡಿಯೋ ನೋಡಿದ್ದೇನೆ ಆಯಿತಾ ನಿನ್ನೆ. ರೀತು ಅವರೇ ನೀವು ಯಾಕೆ ಅದು ನೋಟಿಫಿಕೇಷನ್ ಬಂದ್ ಮಾಡಿದ್ದು? ಅದು ಆನ್ ಮಾಡಿ. ನೋಟಿಫಿಕೇಷನ್ ಆಫ್ ಉಂಟು, ಮತ್ತು ಕಮೆಂಟ್ ಇಲ್ಲ, ಕಮೆಂಟು ಕೂಡ ಹಾಕ್ಲಿಕ್ಕೆ ಆಗೋದಿಲ್ಲ ನಿಮ್ಮದು, ಎಲ್ಲ ಆಫ್ ಆಗಿದೆ. ಕಮೆಂಟ್ ಆನ್ ಮಾಡಿ ಮತ್ತು ನೋಟಿಫಿಕೇಷನ್ ಆನ್ ಮಾಡಿ. ರೀತು ನೋಟಿಫಿಕೇಷನ್ ಆನ್ ಮಾಡಿ, ಕಷ್ಟ ಆಗ್ತದಿಲ್ಲದಿದ್ದರೆ ನೋಟಿಫಿಕೇಷನ್ ಬರದಿದ್ದರೆ. ಮಳೆ ಇದೆ ಜೋರು ಅಂದರೆ ಮಂದಾರ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಪೋಯರಾ ಅಂತ ಕೇಳ್ತಾ ಇದ್ದಾರೆ. ವಿಡಿಯೋ ನೋಡಿದೆ ಆಯಿತಾ? ಚೆಂದ ಇತ್ತು ವಿಡಿಯೋ ಬೀಚಿದ್ದು. ಗೀತಾ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಹೌದಲ್ಲ, ಇಲ್ಲೂ ಮಳೆಯಿಂದ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿ ಇಲ್ಲಿ ಒಬ್ಬರು ನನ್ನ ಹತ್ರ ಮಾತಾಡಲ್ಲ, ನಾನು ಅವರಿಗೆ ವಿಡಿಯೋಗೆ ಕಮೆಂಟ್ ಹಾಕಿ ಡಿಲೀಟ್ ಮಾಡಬಾರ್ದು ಅಂತ ಹೇಳಿದ್ದು ತಪ್ಪ? ಏರ್ ಪಾತಿರು ಜೇರು ಹ್ಞೂ ಸಿಸ್ಟರ್ ಆನ್ ಇದೆ ಅಂತ ಹೇಳ್ತಾರೆ. ಇಲ್ಲ ಆನ್ ಇಲ್ಲ, ಕಮೆಂಟ್ ಕೂಡ ಆನ್ ಇಲ್ಲ, ನೋಟಿಫಿಕೇಷನ್ ಆನ್ ಇಲ್ಲ. ರೀತು ಥ್ಯಾಂಕ್ ಯು ಸಿಸ್. ಚಾನಲ್ಗೆ ಇದಾಗ್ತದೆ ಅಲ್ಲ, ಚಾನಲ್ ನೋಟಿಫಿಕೇಷನ್ ಬರಬೇಕಲ್ಲ. ಮತ್ತು ಕಮೆಂಟ್ ಕೂಡ ಆನ್ ಮಾಡಿ. ಕಮೆಂಟ್ ಸೆಕ್ಷನಲ್ಲಿ ಹೋಗಿ ಸೆಟ್ಟಿಂಗಲ್ಲಿ ಹೋಗಿ ಆನ್ ಮಾಡಿ. ಅದು ವೀಡಿಯೋದು ಸೆಟ್ಟಿಂಗ್ ಉಂಟಲ್ಲ, ಅಲ್ಲಿ ಆನ್ ಇರ್ತದೆ, ಕಮೆಂಟ್ ಆನ್ ಕೊಡಿ. ಪಾಟೀಲ್ ಅವರು ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಸಿಂಪಲ್ ಬಾಯ್ಗೆ ಡನ್. ಸಿಂಪಲ್ ಬಾಯ್ ರಿಟರ್ನ್ ಮಾಡ್ತಾರೆ. ಅವರ ವೀಡಿಯೋಗೆ ಕಮೆಂಟ್ ಹಾಕಿ ಆಯಿತಾ? ರೀತು ಕಾಫಿ ಆಯಿತಾ ನಿಮ್ಮದು? ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಪಾಟೀಲ್ ಅವರು ಅಂತ ಹೇಳ್ತಾ ಇದ್ದಾರೆ. ಜರ ನೋಟಿಫಿಕೇಷನ್ ಹೇಗೆ ಅಕ್ಕ? ಅಲ್ಲಿ ನೀವು ಬೆಲ್ ಬಟನಲ್ಲಿ ಬಂದ್ ಮಾಡಿಟ್ಟಿದ್ದೀರಾ, ಅದು ಹೀಗೆ ಬರ್ತದೆ, ತಪ್ಪಾಗಿ ಬರ್ತದೆ. ಹೀಗೆ ಬೆಲ್ ಬಟನ್ ನೋಡಿ, ಬೆಲ್ ಬಟನಲ್ಲಿ. ಪ್ರೀತಿ ಜನರ ಜೀವನ ಅಸ್ತವ್ಯಸ್ತ ಆಗಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಪಾಟೀಲ್ ಅವರೇನೆ ಗುಂಡಮ್ಮ ಹೇಳಿ ಅಂತ ಹೇಳ್ತಿದ್ದಾರೆ. ಕರಿತಾರೆ. ಕಿಚನ್ಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಮೆಂಟ್ ಆನ್ ಮಾಡಿದ್ದೀನಿ ಅಕ್ಕ, ಮಾಡಿದ್ದೀರಾ? ಓಕೆ ಹೌದು ಪಾಟೀಲ್ ಅವರೇ ಅಂತ ಹೇಳ್ತಾ ಇದ್ದಾರೆ. ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಟಿಫಿಕೇಷನ್ ಹೇಗೆ ಆನ್ ಮಾಡೋದು, ಅದು ನಿಮ್ಮದ್ರಲ್ಲಿ ಹೇಗೆ ಅಂತ ನನಗೆ ಗೊತ್ತಾಗೋದಿಲ್ಲ ಮಾರ ಹೇಳಲಿಕ್ಕೆ.
ಗುಂಡಮ್ಮ ಆರಾಮಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾನು ಆನು ಓಕೆ ಸಿಸ್, ನಾನು ಒಂತೆ ಪೊಡ್ತು ನನ್ನ ಲೈವ್ ಎಂಡ್ ಮಲ್ಪೇನು, ಒಂತೆ ಪೊಡ್ತುಪ್ಪನು. ಓಕೆ ಓಕೆ ಆಂದಿಲ್ಲ ಬೇಲೆ ಅನ್ಪ್ಲೆ ಅವೇ ಬೇಲೆ ಮಲ್ಪರಿತ್ತಿನ ಮಲ್ಲಿಜ್ಜಿ ನಾನು ಒಂದು 10 ನಿಮಿಷ ಒಪ್ಪನು ಬಕ ಏನು ಪೋಪೆ ಆಂಡ್ ಎನ್ನ ಲೈವ್. ಸುಬ್ರಹ್ಮಣ್ಯ ಬರ್ಪರ ಪ್ರೀತಿ, ಸುಬ್ರಹ್ಮಣ್ಯಗೆ ಬರ್ಪರ ಪ್ರೀತಿ ಅಕ್ಕ ಮನ ಸುಬ್ರಹ್ಮಣ್ಯ ಪೋಪಿನಾ ಪ್ರೀತಿ. ಇನ್ನು ಏನು ಸಮಾಚಾರ ಅಂತ ಕೇಳ್ತಾರೆ. ಕಿಚನ್ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಕಿಚನ್ ಸಿಸ್, ಥ್ಯಾಂಕ್ ಯು. ಕನಸಲು ನೀನೇ ಮನಸಲು ನೀನೇ, ನಿನ್ನಾಣೆ ಒಲಿದ ಚಿನ್ನ ಬಿಡೆನು ನಿನ್ನ. ಏಮಂತ ಯಾನು ಬರ್ಪುಜಿ ಇರ್ಪೋಲೆ ಡೈಲಿ ಲಾಗ್ ನನ್ನ ಸಿಸ್ ಅಂತ ಹೇಳಿದೆ. ಡೈಲಿ ಲಾಗ್ ಅವರಿಗೆ ಕೊಟ್ಟಿದ್ರಾ? ಓಕೆ ಓಕೆ, ಅವರು ವಿಡಿಯೋಗೆ ಕಮೆಂಟ್ ಹಾಕಿ ಆಯಿತಾ. ಯಾನ ಅಕ್ಕನ ಇಲ್ಲಾಗ ಪೋಪುನು. ಓ ಮೇರ ಅಕ್ಕನಿಲ್ಲ ಪೋಪುನಿಗೆ ನಮ ಬರ್ಪೂಜ ಮಾರ್ರೆ, ನಮ ಬರ್ಪೂಜ ಸೂಪರ್ ಅಂತ ಹೇಳಿದೆ. ರೀತಿ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಪ್ರೀತಿ ಯಾನು ಎಲ್ಲ ಏನೂ ಇಲ್ಲ ಪಾಟೀಲ್ ಅವರೇ, ಯಾನು ಮೂಲ ಉಲ್ಲೆ ಏಮಂತ ಎಂಚ ಬರ್ಪುನು ಪನೊಂದುಲ್ಲೇರ. ಹೌದೌದು ಆರೆ ಎಂಚ ಬರ್ಪುನು ಪಲ್ಲೆ ಯಾಕೆ ಲೈವ್ ಯಾವಾಗ ಸ್ಟಾರ್ಟ್? ನಾನು 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೆ, 8 ಗಂಟೆಗೆ. ಇನ್ನು ಲೈವ್ ಎಂಡ್ ಮಾಡೋದು. ಗೀತಾ ಸಿಸ್ ಸಪೋರ್ಟಿಂಗ್ ಅಲ್ಲಿದ್ದಾರೆ. ರೀತಾ ಅವರು ಸಪೋರ್ಟಿಂಗ್ ಅಲ್ಲಿದ್ದಾರೆ. ಶರೀಫ್ ಅವರೇ ಒಂದು ಲೈಕ್ ಕೊಡಿಯಾ, ಮತ್ತು ಸಬ್ಬಾಗದಿ ಸಬ್ಬಾಗಿ ಆಯಿತಾ. ಪ್ರೀತಿ ಮನೆಯಲ್ಲಿ ಮಕ್ಕಳು ಚೆನ್ನಾಗಿದ್ದಾರಲ್ವಾ ಅಂತ ಕೇಳ್ತಾ ಇದ್ದಾರೆ. ಏರು ಅಕ್ಕನೊಟ್ಟಿಗೂ ಪೋಪಾರಿ ಏಮಂತ ಈರು ಅಕ್ಕನೊಟ್ಟಿಗೆ ಪೋಪಾರಿ ಏರು ಅಕ್ಕನೊಟ್ಟಿಗೆ ಪೋಪಾರಿಗೆ ಏನೊಂದು ಲೇರು ಪ್ರೀತಿ ಸಿಸ್. ರೀತು ಅವ್ರು 71 ಲೈಕ್ ಅಕ್ಕ, ಸೂಪರ್. ಥ್ಯಾಂಕ್ ಯು ರೀತು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೈಸ್ ಲೈವ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ರೀತು. ನೀವು ಲೈವ್ ಮಾಡ್ತೀರಾ? ನನಗೆ 10 ನಿಮಿಷ, ಇನ್ನು 10 ನಿಮಿಷ ಇದ್ದೇನೆ ಅಷ್ಟೇ, ಮತ್ತೆ ಹೋಗು. ಮತ್ತೆ ಎಲ್ಲ ಕೆಲಸ ಬಾಕಿ ಉಂಟು ಮಾರ್ರೆ. ಆರಾಮಿದ್ದಾರೆ, ನೀವು ಹೇಗಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಸಂಜನಾ ಅವ್ರು ಬಂದರು. ಯಾವ ಊರು ನಿಮ್ಮದು? ನಮ್ಮದು ಮಂಗಳೂರು. ಸಂಜನಾ ಅವರೇ ಲೈಕ್ ಕೊಡಿ, ಒಂದು ಸಬ್ಬಾಗದಿದೆ ಸಬ್ಬಾಗಿ ಆಯಿತಾ. ಇಲ್ಲ ಸಿಸ್ಟರ್ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಿಚನ್ ಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಕಿಚನ್ ಸಿಸ್ ಎಂತ ತಿಂಡಿ ನಿಮಗೆ? ಮುಟ್ಟು ಅವ್ರು ಬಂದರು. ಹಾಯ್ ಮುತ್ತು, ವೆಲ್ಕಮ್. ಒಂದು ಲೈಕ್ ಕೊಡಿ. ವಾಂಟೆಡ್ ಬಾಯ್ ಬಂದರು. ಒಂದು ಲೈಕ್ ಕೊಡಿ. ಮುತ್ತು ಅವರೇ ಲೈಕ್ ಕೊಡಿ, ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ, ಮತ್ತೆ ಸಬ್ಬಾಗದಿದ್ರೆ ಸಬ್ಬಾಗಿ ಆಯಿತಾ. ವಾಂಟೆಡ್ ಬಾಯ್ ವೆಲ್ಕಮ್. ಸಬ್ಬಾಗಿದ್ರೆ ಸಬ್ಬಾಗಿ ಲೈಕ್ ಕೊಡೋದಿದ್ರಲ್ಲ. ಸಾಪಟ್ ಬ್ಯಾಂಗ್ಳೂರು ಕಾಲೇಜಲ್ಲಿ ಓದುತ್ತಿರೋದು ನಾನು. ಮಂಗಳೂರು ಕಾಲೇಜಲ್ಲಿ ಓದುತ್ತಿರೋದು. ಹೌದಾ ಸಂಜನೆ? ಇದೆಯಲ್ಲ ಇದೇನಾ? ಇಲ್ಲೇನದಿಲ್ಲ ತಿತ್ತಿದ್ದೇನಾ? ಪ್ರಥಮನ್ ತೂದು ಬಲಪ್ಪು. ಪ್ರೀತಿ ಎಲ್ಲ ನಿಮ್ಮ ಆಶೀರ್ವಾದ ನೋಡಿ ಅಂತ ಹೇಳ್ತಾ ಇದ್ದಾರೆ. ಏನ ಸಾಪಟ್? ಮೆತ್ತದ ಗಂಜಿ. ವಾಂಟೆಡ್ ಬಾಯ್. ಸಹನವ ಯಾರದು? ನಮ್ಮ ಕೊಡ್ಲ. ಥ್ಯಾಂಕ್ ಯು. ಶರೀಫ್ ಅವರೇ ಒಂದು ಲೈಕ್ ಕೊಡಿಯಾ. एस पाटिल डन सिस. ओके पाटिल जी, आपको रितु जी ने गिफ्ट दिया है, आप बाद में रिटर्न कीजिए. सॉरी पाटिल ಅವರೇ रितु ಅವರು ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ. ಅವಲಕ್ಕಿ ನಿಮ್ದೇನು? ಗೀತಾ ಸಿಸ್ ನಮಗೆ ಮೆತ್ತೆ ಗಂಜಿ. ಇವತ್ತು ಅಮಾವಾಸ್ಯೆ ಅಲ್ವಾ, ಇವತ್ತು ನಮಗೆ ಪಾಲೆದು ಕೆತ್ತಿದ್ದು ಮದ್ದು ಕುಡಿಲಿಕ್ಕಿತ್ತು, ಅದರ ನಂತರ ಮೆತ್ತಿದ ಗಂಜಿ. ಬಾಯ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಿಸ್ಟರ್ ಬಾಯ್. ಓಕೆ ಥ್ಯಾಂಕ್ ಯು ಸೋ ಮಚ್ ಗೀತಾ ಸಿಸ್, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಶುಭೋದಯ ರೀತು ಅವರೇ ಅಂತ ಹೇಳ್ತಾ ಇದ್ದಾರೆ. ಓಕೆ ಸಿಸ್ಟರ್ ಬಾಯ್. ಥ್ಯಾಂಕ್ ಯು ಗೀತಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ಶುಭೋದಯ ರೀತು ಅವರೇ ಅಂತ ಹೇಳ್ತಾ ಇದ್ದಾರೆ. ಪಾಟೀಲ್ ಅವ್ರ ಚಾನಲ್ ಇದೆಯಾ? ಒಂದು ನಿಮಿಷ, ನನಗೆ ನೆನಪೇ ಆಗೋದಿಲ್ಲ. ಪಾಟೀಲ್ ಅವರೇ ನಿಮಗೆ ನೀಲಿ ಕೊಡಲಿಕ್ಕೆ ನೆನಪೇ ಇಲ್ಲ, ಸಾರಿ ಆಯಿತಾ. ಪಾಟೀಲ್ ಅವರೇ ರೀತು ಅವರಿಗೆ ಗಿಫ್ಟ್ ಕೊಡಿ ಆಯಿತಾ. ನನಗೆ ಅದು ನೆನಪೇ ಆಗಲಿಲ್ಲ, ಸಾರಿ. ಹಾಯ್ ಪಾಟೀಲ್ ಅವರೇ ಕಾಫಿ ಆಯಿತಾ ಅಂತ ಕೇಳ್ತಾ ಇದ್ದಾರೆ. ಓಕೆ ಬಾಯ್ ಗೀತಾ ಸಿಸ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಯಾನು ಪೋಪುನು ನೆಟ್ಟು ಖಾಲಿ ರೀತು ಜಸ್ಟ್ ಆಯಿತು ನಿಮ್ದಾಯ್ತಾ? ಪಾಟೀಲ್ ಅವರೇ ಡನ್ ಅಂತ ಹೇಳ್ತಾ ಇದ್ದಾರೆ. ಪ್ರೀತಿಯೇ ನನ್ನು ಸಿರು ಚಿನ್ನ ಬೆಳ್ಳಿ ಮುತ್ತು ರತ್ನ ಕಪ್ಪು
ಕಪ್ಪು ಹವಳ ಮುಖ ನೀಡುವುದೇ. ಯಾನಿಜ್ಜಿ ಬರದ ರೀತಿ ನೀವು ಎಲ್ಲಿಂದ ಅಂತ ಕೇಳ್ತಾ ಇದ್ದಾರೆ ಪಾಟೀಲ್ ಅವರು. ಕಪ್ಪು ಸಿಸ್ ಅಂತ ನಗಡ್ತಾ ಇದ್ದಾರೆ ಶಾಂತ ಸಿಸ್. ಪ್ರೇಮ ಕಾವ್ಯದ ಕೈಗಳ ಕನಸಲು ನೀನೇ ಮನಸಲು ನೀನೇ, ನಿನ್ನಾಣೆ ನನ್ನಾಣೆ ನಿನ್ನಾಣೆ ನನ್ನಾಣೆ. ಬಾನಲ್ಲು ನೀನೇ ಭುವಿಯಲ್ಲು ನೀನೇ, ಎಲ್ಲೆಲ್ಲು ನೀನೇ ನನ್ನಲ್ಲು ನೀನೇ, ಬಾನಲ್ಲು ನೀನೇ ಭುವಿಯಲ್ಲು ನೀನೇ. ರವಿ ಅವರು ಸಪೋರ್ಟಿಗಲ್ಲಿದ್ದಾರೆ. ಹೇಮಂತ್ ಪಂಡ ಏರಿಯೇ ಶಾಂತ ಅಕ್ಕ ಪನದೊಲ್ಲೇರು. ಪಾಟೀಲ್ ಯಾವುದು ವಿಡಿಯೋ ಹಾಕೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಅಲ್ಲೇ ಇರೋದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಸಬ್ ಮಾಡಿಕೊಂಡ್ರೆ ಪ್ರಾಬ್ಲಮ್ ಆಗಲ್ವಾ? ಇಲ್ಲ ಇಲ್ಲ, ಅವರು ನಿಮಗೆ ಕೊಡ್ಲಿಕ್ಕೆ ಹೇಳಿ ಅವ್ರ ಹತ್ರ. ಮಂದಾರ ಸಿಸ್ಟರ್ ಉಂಟು ಹೋದ್ರಾ? ಮಂದಾರ ಸಿಸ್ ಇದ್ರು, ಮಂದಾರ ಸಿಸ್ ಉಳ್ಳಾರೆ ಅಲ್ಲೇ ರವಿಲ್ ಎತ್ತೊಂದುಳ್ಳೇರು. ರೀತು ನನ್ನ ವಿಡಿಯೋ ಯಾವುದು ಇಲ್ಲ ಅಂತ ಹೇಳ್ತಿದ್ದೀನಿ. ಅವ್ರು ಸಪೋರ್ಟ್ ಮಾಡ್ತಾರಲ್ಲ, ಪಾಟೀಲ್ ಅವರೇ ಸಪೋರ್ಟ್ ಮಾಡ್ತೀರಲ್ಲ ನೀವು, ಸಪೋರ್ಟ್ ಮಾಡ್ತಾರೆ ಅವರು. ಶಿವರಂಜನ್ ಅವರು ಬಂದರು. ಹಾಯ್ ಶಿವರಂಜನ್, ವೆಲ್ಕಮ್. ಒಂದು ಲೈಕ್ ಕೊಡಿ ಶಿವರಂಜನ್ ಅವರೇ, ಲೈಕ್ ಕೊಟ್ಟು ಬಿಡಿ. ಕಣ್ಣೆರಡು ಕಮಲಗಳಂತೆ ಮುಂದುಟಿಯು ಹೂವಿನಂತೆ, ನಾಸಿಕವು ಸಂಪಿಗೆಯಂತೆ, ನೀನಗಲು ಹೂ ಬಿರಿದಂತೆ. ಸಬ್ಬು ಅಟ್ಲೀಸ್ಟ್ 3 ಶಾರ್ಟ್ ನೋಡಿ ಕೊಡಬೇಕು. ಹೌದೌದು, ಅವರದ್ದು ವಿಡಿಯೋ ಇಲ್ಲಂತೆ, ಶಾರ್ಟ್ ಕೂಡ ಇಲ್ಲ ಅಂತ ಕಾಣಬೇಕು. ಏನು ಸಪೋರ್ಟ್ ಅಷ್ಟೇ ರೀತು. ಎಸ್, ಸಪೋರ್ಟ್ ಅಷ್ಟೇ ರೀತು. ಜಗದೀಶ್ ಅವರು ಹಾಯ್ ಅಂತೇಳಿ. ಜಗದೀಶ್ ಬ್ರೋ ಒಂದು ಲೈಕ್ ಕೊಡಿಯಾ? ಇಲ್ಲ ಲೆಸ್ ಆಗುತ್ತೆ, ಇಲ್ಲ ಅಂದರೆ ಲೆಸ್ ಆಗುತ್ತೆ. ಆಡ ವಿಡಿಯೋ ಇಜ್ಜಿಗೆ ಪಾಟೀಲ್ ಅವರ ವಿಡಿಯೋ ಇಲ್ಲ, ಶಾರ್ಟ್ ವಿಡಿಯೋ ಇಲ್ಲ. ಮಂದಾರ ಹೂವೆ ಎಲ್ಲಿ ಹೋದ್ರಿ? ಮಂದಾರ ಸಿಸ್ ಹೋದ್ರು ಕಾಣಬೇಕು. ಕನ್ನಡ ಅಕ್ಕ ಹಾಕ್ಕೊಳ್ಳಿ ಒಂದು. ಯಾಕ್ರಿ ಕನ್ನಡ ಅಕ್ಕ ಹಾಕ್ಕೊಳ್ಬೇಕು? ಏನಾಯಿತು? ಹಾಯ್ ಅಂತ ಹೇಳಿದೆಲ್ಲ, ಮತ್ತೆ ವಿಡಿಯೋ ನೋಡಲ್ಲ. ಲಕ್ಷ ಸಬ್ ಇದ್ರು ವೇಸ್ಟ್ ಅಂತ, ಲಕ್ಷ ಸಬ್ ಇದ್ರು ವೇಸ್ಟ್. ಹೌದೌದು, ಹೊನ್ನೂರು ಅವ್ರು ಅಂದಂತೆ, ಅವರ ಸಪೋರ್ಟ್ ಐಡಿ ಅಂತೆ ಅವರದು. ಹೊನ್ನೂರು ಹಾಯ್ ಅಂತ. ಹೊನ್ನೂರು ಅವರೇ ಒಂದು ಲೈಕ್ ಕೊಡಿ. ರವಿ ಅವರಿಗೆ ಡನ್ ಸಿಸ್. ರವಿ ಅವ್ರದ್ದು ಚಾನಲ್ ಇದೆಯಾ? ರವಿ ಅವರೇ ರಿತು, ರವಿ ಅವ್ರದ್ದು ಚಾನಲ್ ಇದೆಯಾ? ಚಾನಲ್ ಇದ್ದರೆ ಹೇಳಿ, ಅವರ ಹತ್ರ ಕೇಳಿ, ಸಪೋರ್ಟ್ ಮಾಡ್ತಾರೆ ಅಂತ ಕೇಳಿ ಕೊಡಿ ಅವರಿಗೆ. ಚಾನಲ್ ಇದ್ದರೆ ಹೇಳಿ. ಪಾಟೀಲ್ ನನಗೂ ಸಪೋರ್ಟ್ ಮಾಡಿ ಪ್ಲೀಸ್. ನಂದು ಸಪೋರ್ಟ್ ಚಾನಲ್ ಅಷ್ಟೇ. ಹೌದೌದು ಪಾಟೀಲ್ ಅವರೇ, ಅವರ ಚಾನಲ್ಗೆ ಹೋಗಿ ಒಂದು ವಿಡಿಯೋ ಕಮೆಂಟ್ ಹಾಕಿ ಗಿಫ್ಟ್ ಕೊಡಿ ಆಯಿತಾ? ಹ್ಞೂ ಇದೆ ಅಕ್ಕ. ರವಿ ಅವ್ರದ್ದು ಇದೆಯಾ? ಓಕೆ ಓಕೆ ರವಿ ಅವರೇ. ರವಿ ಅವ್ರು ನೋಡಿ ರಿತು ಅವರಿಗೆ ರಿಟರ್ನ್ ಮಾಡಿ ಆಯಿತಾ? ಹೊನ್ನೂರು ಅಂತ ಹೇಳ್ತಾ ಇದ್ದಾರೆ. ನಮ್ಮದು ಚಾನಲ್ ಐತೆ, ಗಿಫ್ಟ್ ಕೊಡಿ, ಮೆಸೇಜ್ ಮಾಡಿ. ಹೌದು ನೋಡಿ, ರವಿ ಅವ್ರದ್ದು ಕೂಡ ಚಾನಲ್ ಇದೆ, ಅವರಿಗೆ ಕೂಡ ಗಿಫ್ಟ್ ಕೊಡಿ ಆಯಿತಾ? ಲೈವಲ್ಲಿ ಚೆನ್ನಾಗಿ ಕಾಣ್ತೀರಾ, ಕನ್ನಡಕ್ಕ ಹಾಕಿ ಪ್ಲೀಸ್. ಹೌದಾ, ಕನ್ನಡಕ್ಕವಾ? ಕನ್ನಡಕ್ಕ ಬೇಕಾ? ನೋಡು, ಕನ್ನಡಕ್ಕೆ ಹಾಕ್ತೇನೆ ಅಷ್ಟೇ ಅಲ್ಲ, ಕನ್ನಡಕ್ಕೆ ಹಾಕ್ಬೇಕಲ್ಲ. ಇದು ಮಾತ್ರ ಹಾಳಾಗಿದೆ ಕನ್ನಡಕ್ಕೆ. ಅಣ್ಣಕ್ಕೆ ಜೈಶಕ್ ಚಶ್ಮಾ ಲಗಾಕೆ, ಕೋಕೋನಟ್ ಮೇಲ ಸೇ ಮಿಲಾಕೆ, ಆಲ್ ದ ರಜನಿ ಫ್ಯಾನ್ಸ್. ಗುಂಡಮ್ಮ ಅವರಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಡುವ ನಗೆ ಮಲ್ಲಿಗೆ ನಾಳೆಯ ಕನಸೊಂದಿಗೆ, ಕಲ್ಲಿನಲ್ಲೂ ಉಂಟು ಉಂಟು ನೋಡು ಅಂದಿಯೇ ಶಾಂತ ಸಿಸ್. ಕನ್ನಡಕ್ಕ ಬೋಡಿಗೆ ಒಂಜಿ ಕನ್ನಡಕ್ಕೆ ಇತ್ತು, ನಾವೆಂದಿ ಅವು ಪೋತುಡು ಮಾತ್ರ ಕನ್ನಡಕ್ಕ. ಅದು ಎಂತ ಓಲ್ಡ್ ಕನ್ನಡಕ್ಕ, ನ್ಯೂ ಮಾಡಲ್ ಹಾಕಿ, ನ್ಯೂ ಮಾಡಲ್. ಈಗ ಕನ್ನಡಕ್ಕ ಬೇಡ ಅಂತ ಹಾಕ್ಲಿಲ್ಲವ ಸುರೇಶ್ ಕೃಷ್ಣ ಅವರು.
ಹಳ್ಳಿ ಪ್ರತಿಭೆ ಸುರೇಶ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ನಾನು ಬೇಡ ಅಂದರೆ ಲೈವ್ಗೆ ಹೋಗೋಕ್ಕೆ ನಾನೇನು ಕರ್ಮನ ಹೇಳಿ ಗುಂಡಮ್ಮ ಅಂತ ಹೇಳ್ತಾ ಇದ್ದಾರೆ. ಅದು ಎಂಥ ಓಲ್ಡ್ ಕನ್ನಡಕ, ನ್ಯೂ ಮಾಡೆಲ್ ಹಾಕುವ ಆಯಿತಾ. ದುರ್ಗಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಲೈವ್, ಸೂಪರ್ ಸಾಂಗ್ ಅಂತ ಹೇಳ್ತಾರೆ. ಗುಂಡಮ್ಮ ಅವರಿಗೆ ನನ್ನಿಂದ ಬೇಜಾರಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ನನ್ನ ಚಾನಲ್ಗೆ ಲೈವ್ ಸಬ್ ಇವಾಗ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಬೇರೆ ಕನ್ನಡಕ್ಕೆ ಇಲ್ವಾ ಇವಾಗನೇ ಹಾಕಿ? ಇಲ್ಲ ಬೇರೆ ಕನ್ನಡಕ್ಕೆ ಇಲ್ಲ ನಮ್ಮ ಹತ್ರ. ಅಂದರೆ ಹರ್ಷಲ್ ಒಪ್ಪನ ಕನ್ನಡಕ್ಕೆ ಕೋರು ಒಂದು ನಿಮಿಷ. ಕನ್ನಡಕ್ಕೆ ಈಗ ನೋಡಿ, ಕನ್ನಡಕದಲ್ಲಿ ಎಂತ ಒಳ್ಳೆ ಕಾಣೋದು ಕರ್ಮ. ಇದು ಕನ್ನಡಕದಲ್ಲಿ ಅದು ಟೀಚರ್ ಆಗಿ ಕಾಣ್ತಾರೆ ಅದು ಬೇಡ. ಕನ್ನಡಕ್ಕ ಹಾಕ್ಕೊಂಡೇ ಲೈವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಯ ಮೊನ್ನೆಯಿಂದ ನನಗೆ ಪಬ್ಲಿಕ್ ಸಬ್ ಸಿಗ್ತಾ ಇದೆ ವಿಡಿಯೋಗೆ ಅಂದೇ ಎಡ್ಡೆ ಅವು ತಿಕ್ಕೊಂಡು ಎಡ್ಡೆ ಅದೇ ಕಾಶಸಿಸ್. ಬಾಯ್ ಪ್ರೀತಿ ರೀತು ಅವರೇ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಪಾಟೀಲ್ ಅವರೇ ಥ್ಯಾಂಕ್ ಯು ಸೋ ಮಚ್ ಲೈವಿಗೆ ಬಂದು ಸಪೋರ್ಟ್ ಮಾಡಿದರೆ. ಕನ್ನಡ ಕಾಂಗೋಡೆ ರಚಿತರಾಮ್ ನನಗೆ ಕಾಣ್ತೀರಿ. ಎಂಥ ಕರ್ಮ, ಎಂಥದ್ದು ರವಿ ಅವರೇ, ಎಂಥದ್ದು ವಾವ್ ಸೂಪರ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅದು ಮೆಸೇಜ್ ಓದಲಿಕ್ಕೆ ಆಗೋದಿಲ್ವ ಮಾರ್ರೆ ಕನ್ನಡಕ್ಕೆ ಹೋದ್ರೆ. ಗೋಪಾಲ್ ಕಪ್ಪು ಅಕ್ಕ ನಮಸ್ತೆ ಅಂತ ಹೇಳ್ತಾರೆ. ಗೋಪಾಲ್ ಅವರೇ ಒಂದು ಲೈಕ್ ಕೊಡಿಯಾ. ವೈರಲ್ ವಿಡಿಯೋಗೂ ನೂದು ಮಿತ್ತು ತಿಕ್ಕೊಂಡು ಅಂದೆ ಅವೇಡ್ಡಿ ಐಟು ತಿಕ್ಕೊಂಡು ಎಡ್ಡೆ ಮಸ್ತ್ ಅದೇ. ಗೋಪಾಲ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಚೆಂದುಟಿಯ ಪಕ್ಕದಲ್ಲಿ ನಿಂತು ಕಾಡಿಗೆಯ ಬೊಟ್ಟಿಡ್ಲ. ಗೋಪಾಲ ಹಾಯ್ ಅಂತ ಹೇಳ್ತಾರೆ. ಮೀನು ಇಲ್ಲ ಮಾರೆ ಮನೇಲಿದ್ದೇನೆ. ಬರ್ಸಗೆ ಮೀನಿಜ್ಜತೆ ಇವರ ವೀಡಿಯೋಗು ತಿಕ್ಕೊಂಡು ಸಬ್ಬು ಅಂದಂದು ವೀಡಿಯೋ ವೈರಲ್ ವೀಡಿಯೋ ಕಂಡ ಸಬ್ಬು ಐಟಿ ಬರ್ಪುಂಡ ಮಕ್ಕಳು. ಗೋಪಾಲ ಬೇಜಾರುಳ್ಳೇರಿ ಗೋಪಾಲ ಇದಾಯಿ ಬೇಜಾರು ಮಾಡ್ಬಿಡಿ ಎಲ್ಲ ಬರ್ಪುಂಡು ಮೀನು. ಮೆಸೇಜ್ ಓದ್ಬೋದು ಹಾಕಿ ಪ್ಲೀಸ್. ಕೈಗೆ ಬಳೆಯಲ್ಲಿ ಓದು ಕನ್ನಡತಿ ಅಂತ ಹೇಳ್ತಾ ಇದ್ದಾರೆ. ಮಂಡೆ ಬಿಸಿ ಆಗ್ತದೆ ಬೊಕ್ಕ ಕ್ರಾಸ್ಟಲಾಗ್ಸಿಗ ಸಬ್ಬು ಒಲ್ತು ಅಂದಂದು ಅದೇ ಅವು ಎಡ್ಡೆ ಮನೆ. ಇದು ಇವರದೊಂದು ಪತ್ರದಲ್ಲಿ ಆಗೋದಿಲ್ಲ. ಮೆಸೇಜ್ ಇಲ್ಲಲ್ಲ ಓದಲಿಕ್ಕೆ ಮೆಸೇಜ್ ಇಲ್ಲ ಮಾರೆ. ನಿನ್ನಾಣೆ ಪ್ರೀತಿ ದೇವತೆಯೇ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಗೆಳೆಯ ನಿನಗೂ ನೀನೊಬ್ಬನೇ. ಯಾರದು ನನ್ನ ಉಪದ್ರವ ಪರೊಂದಿಲ್ಲ ದಾರಿಯ ಉಪದ್ರ. ನನ್ನ ಹೃದಯನೇ ನಿನ್ನ ಮನೆ, ಕೋಟಿ ದೇವರ ಮೇಲಾಣೆ ಪ್ರೀತಿ ದೇವ. ಇದು ಕಷ್ಟ ಆಗ್ತದೆ ನನಗೆ, ಕಣ್ಣು ಇದಾಗ್ತದೆ ಬೇಡ ಅದು. ರಾಜು ಹಲೋ ಹೇಗಿದ್ದೀರಾ ಅಂತ ಕೇಳ್ತಾ ಇದೆ. ರಾಜು ಅವರೇ ಒಂದು ಲೈಕ್ ಕೊಡಿ. ಯಾರದು ನನ್ನ ಉಪದ್ರವ ಅಂತ ಕೇಳ್ತದೆ. ಇಲ್ಲಪ್ಪ ನಿಮ್ಮದು ಯಾಕೆ ಉಪದ್ರ. ರಾಜು ಮಂಜುಳ ಅವರು ಬಂದರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ನೀವೇ ಹೇಳಿದ್ರಿ ಇವತ್ತೊಂದು ಉಪದ್ರದಲ್ಲಿ ಆಗೋದಿಲ್ಲ ಅಂತ. ನಿಮ್ಮದಲ್ಲ ಅದು ನಮ್ಮದು ಬೇರೆ. ನಿಮ್ಗೆ ಹೇಳಿದಲ್ಲವ ಗೋಪಾಲ. ನೀವು ಒಂದು ಎಂಥದ್ದು ನೋಡಿ ಕನ್ನಡ ಕೊಂಡ್ರೆ ಚೆನ್ನಾಗಿ ಕಾಣುತ್ತೀರ. ನನಗೆ ಇಲ್ಲವ ಕನ್ನಡಕ್ಕೆ ಚಂದ ಕಾಣೋದಿಲ್ಲ, ಅದಕ್ಕೆ ನಾನು ಇಡುವುದಿಲ್ಲ. ಕೊಟ್ಟು ನೋಡಿ ಲೈಕ್. ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗೋಪಾಲ. ಹಿರೇಗತ್ತು ಬನ್ನಿ ಇದಾದೆ ಬೇಜಾರು ಮಾಡ್ಕೊಂಡು. ಹಿರೇಗತ್ತು ಕೊಟ್ಟೆ ನೋಡಿ ಲೈಕ್ ಅಂತ ಹೇಳ್ತಾ ಇದ್ದಾರೆ. ಚಿನ್ನದಂಥ ಹುಡುಗನಿಗೆ ಮುತ್ತಿನಂಥ ಹುಡುಗಿ ಬೇಕು, ನಮ್ಮ ಬೀಗರಾಗಲು ಒಪ್ಪಿಗೆ. ಶಿವರಂಜನ್ ಅವರು ಸೂಪರ್ ಅಕ್ಕ ಕನ್ನಡಕ್ಕದಲ್ಲಿ. ಹೌದಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು. ತುಂಬ ಖುಷಿ ಆಯಿತು ನನಗೆ 75 ಲೈಕ್. ಹೌದು ಫಸ್ಟಿಗೆ ಮೊನ್ನೆ 100 ಸಿಕ್ಕಿದೆ. ಮೊನ್ನೆ ಒಂದ್ಸಲ ತುಂಬ ದಿನ ಆಯಿತು. ಮರಿಯಪ್ಪನ್ಗೆ ಹಾಯ್ ಅಂತೇಳಿ. ಹಾಯ್ ಮರಿಯಪ್ಪನ ವೆಲ್ಕಮ್. ಬಸವರಾಜ್ ನಾಯ್ಕ ಹಾಯ್. ಒಂದೊಂದು ಲೈಕ್ ಕೊಟ್ಟು ಬಿಡಿ.
ಲೈಕ್ ಕೊಟ್ಟು ಬಿಡಿ ಆಯಿತಾ. ದೇವರು ವರವನ್ನು ಕೊಟ್ಟರೆ ನಾನಿನ್ನೇ ಕೋರುವೆ ಚೆಲುವೆ. ಡ್ಯಾನಿಶ್ ಅವರೇ ಗುಡ್ ಮಾರ್ನಿಂಗ್, ಒಂದು ಲೈಕ್ ಕೊಡಿ ಆಯಿತಾ. ಪ್ರಶಾಂತ್ ಅವರೇ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಲೈಕ್ ಕೊಟ್ಟವ್ರಿಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು. ಮಂದಾರಕ್ಕ ಬಂದಿಲ್ಲ, ಮತ್ತೆ ಪೋಯಿರಿ ಗೋಪಾಲ. ಮಂದಾರಕ್ಕ ಬಂದು ಹೋದ್ರು. ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನಿನ್ನ ಪ್ರೇಮದ ಪಯಣ ಉಸಿ ಹೇಳುವೆಯಾ. ಚಿನ್ನ ಚಿನ್ನ ನನ್ನ ನೋಡು, ನನ್ನ ಜೊತೆ ಮಾತನಾಡು, ಕೇಳಿ ಇದು ನಿನ್ನ ಹಾಡು, ಹಾಡು ನಿನ್ನ ಹಾಡು. ಮಂದಾರಕ್ಕ ಬಂದಿಲ್ಲವಾ? ಬರ್ಸ ಉಂಡೆಕೇನೊಂದಿಲ್ಲ, ಬರ್ಸ ಇತ್ತೆ ಬತ್ತು ಪೋಯಿನಿ. ಪ್ರಶಾಂತ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಡ್ಯಾನಿಶ್ ಅವರು ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಬಸವರಾಜ್ ಅವರು ಕೂಡ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅನುರಾಧ ಪೂಜಾರಿ ಒಂದು ಇರ್ನ ಓಲಿಲ್ ಎನ್ನ ಇಲ್ಲ ಸುರತ್ ಕಲಿಯೇ ರಚ್ಚು ಮಾತಾಡ್ತೀರಾ, ಅದಕ್ಕೆ ಹೇಳಿದ್ದು ಜಿ ಕನ್ನಡ ಅಂತ. ಹೌದಾ? ಮಂಗಳೂರು ಮಂದಿಗೆ ಶುಭ ಮುಂಜಾನೆ ಅಂತ ಹೇಳ್ತಾ ಇದ್ದಾರೆ. ಓಕೆ ಓಕೆ ಪ್ರವೀಣ್ ಅವರೇ ಒಂದು ಲೈಕ್ ಕೊಡಿ ಆಯಿತಾ. ಥ್ಯಾಂಕ್ ಯು ಸೋ ಮಚ್. ಅವಳಿಗೆ ಅಷ್ಟು ಅರ್ಜೆಂಟೇನು ಅಷ್ಟು ಬೇಗ ಯಾಕೆ? ಓ ಆರು ಎಕಡೆ ಬೈದಿತ್ತೀರಿ ಬೇಗ ಏನು ಮಾಡಿ ಸ್ಟಾರ್ಟ್ ಆಗ್ತೀನತ್ತೆ. ಪ್ರಶಾಂತ್ ಅವರು ಡಿ ಸಿ ನೀ ಶಾಲೆಗೆ ರಜೆನಾ ಅನ್ನಂದಿರಿ, ಶಾಲೆಗೆ ರಜೆ ಕೊಡ್ತೀರಿ ಬರ್ಸತೆ. ಬರ್ಸ ಮಳೆ. ಓ ಮಳೆ 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 ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ. ಮೋರಮೆಯ ನಮಿಸಿ ಪ್ರೇಮಿಗಳ ಹರಸಿ. ಹಾಯ್ ಲಕ್ಷ್ಮಿ ಸಿಸ್, ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಸಿಸ್. ಲೈವ್ಗೆ ಬಂದದಕ್ಕೆ ಲೈಕ್ ಕೊಡೋದವರು ಒಂದು ಲೈಕ್ ಕೊಡಿ ಆಯಿತಾ. ನನ್ನ ಜೀವ ನೀನು, ನನ್ನ ಬಾಳ ಜ್ಯೋತಿ ನೀನು, ಪ್ರೇಮದ ಕಾದಂಬರಿ ಬರೆದಿಡು ಕಣ್ಣೀರಲಿ. ಕತೆಯು ಮುಗಿದೆ ಹೋದರೂ ಮುಗಿಯದಿರಲಿ ವಂದನ. ನನ್ನ ಕತೆಗೆ ಅಂತ್ಯ ಬರೆದು ಕವಿಯು ಹರಸಿದ ನನ್ನನು. ಇರು ಟೀಚರಾ ಇಜ್ಜಿಜ್ಜಿ ಟೀಚರ್ ಅತ್ತು. ಲಕ್ಷ್ಮಿ ಅವರು ಹಾಯ್ ಅಂತೇಳಿ. ಇನಿ ಆಟಿದ ಅಮಾವಾಸ್ಯದ ಅದು ಸ್ಪೆಷಲ್. ಇನ್ನು ಮೆತ್ತದ ಗಂಜಿ ಪಾಲದ ಕೆತ್ತದ ಕಷಾಯ ಏನು ಸಾಂಗ್ ರೀ ಸೂಪರ್ ಅಂತ ಹೇಳಿದೆ. ವಿಠಲ್ ಅವರೇ ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ವೇಣುಗೋಪಾಲ್ ಅವರೇ ಹಾಯ್ ಲೈಕ್ ಕೊಡಿ ಆಯಿತಾ. ಜಿ ಕನ್ನಡದವರು ಕರೆದರೆ ಹೋಗ್ತೀರಾ? ಇಲ್ಲವ ನಾನು ಯಾರ ಕಡೆ ಕೂಡ ಹೋಗುದಿಲ್ಲ. ಜಿ ಕನ್ನಡದವ್ರು ಕರೆದ್ರೆ ಹೋಗುದಿಲ್ಲ. ಇಲ್ಲಿ ಯಾರಾದರೂ ಕರೆದ್ರೆ ಹೋಗ್ತೇನೆ. ಇದು ಹಾಡಾಡಲಿಕ್ಕೆ ಯಾರಾದರೂ ಕರೆದ್ರೆ ಅಂತ ಗುಡ್ ಮಾರ್ನಿಂಗ್. ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಓಕೆ, ನಾನಿನ್ನು ಲೈವ್ ಎಂಡ್ ಮಾಡುವ ಟೈಮ್ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೆ. ಈ ಭೂಮಿ ಮೇಲೆ ಯಾರು ತೋಟಗಾರನು ಮಲೆನಾಡ ಮಾಡಿ. ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಚಾರ ಮಾಡುವ ಬಾರ. ಗುಡ್ ಮಾರ್ನಿಂಗ್ ಪ್ರಶಾಂತ್. ಎಂಗ್ಲಿಗೆ ಕಸಾಯ ತಿಕ್ಕುಜಿಯೇ ಓ ಅಂದತೆ ಇರೇ ತಿಕ್ಕುಜಿ ಬಕ ಶಾಂತಕ ಬೊಂಬೈ ತಗಲೇ ತಿಕ್ಕುಜಿಗೆ ಇರುವ ಪಿರೇ ಉಡುಪುರತೆ. ಬಾಯ್ ಲಕ್ಷ್ಮಿ ಸಿಸ್. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮೇಡಮ್, ಹಾಡು ತುಂಬ ಚೆನ್ನಾಗಿ. ಥ್ಯಾಂಕ್ ಯು ಒಂದು ಲೈಕ್ ಕೊಡಿ ಆಯಿತಾ.
ಲಕ್ಷ್ಮಿ ಅವರು ಸಪೋರ್ಟಿಂಗಲ್ಲಿದ್ದಾರೆ, ಮತ್ತು ರಕ್ಷಸಿಸ್ ಕೂಡ ಸಪೋರ್ಟಿಂಗಲ್ಲಿದೆ. ಥ್ಯಾಂಕ್ ಯು ಸೂಪರ್ ಮಾರ್ಕೆಟ್ ಪ್ರೈಸ್ ಅಂತ ಹೇಳ್ತಾ ಇದ್ದು. ಹಾಯ್ ರಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ ಗೋಪಾಲ. ಓಕೆ, ಥ್ಯಾಂಕ್ ಯು ಸೋ ಮಚ್. ಲೈವ್ಗೆ ಬಂದು ಸಪೋರ್ಟ್ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ